ಹನುಮಂತ್ಲಿ ಹರೇ ಎಲ್ಲರನ್ನು ಕೃಷ್ಣ ಮ್ಯೂಟ್ ಗುರೂಜಿ. ಮಾಡ್ಬಿಡ್ತೇನೆ ನಾನು. ಹರೇ ಕೃಷ್ಣ ಗುರುಜಿ. ಲಾಸ್ಟ್ಗೆ ಮತ್ತೆ ಹರೇ ಕೃಷ್ಣ ಗುರುಜಿ. ಹರೇ ಕೃಷ್ಣ ಗುರುಜಿ. ಹಾಕಿ, ಇಲ್ಲಾಂದ್ರೆ ಕೊನೆಗೆ ಕ್ವೆಶ್ಚನ್ ಸೆಷನ್ ಅಲ್ಲಿ ಮತ್ತೆ ನಮೋ ವಿಷ್ಣುಪಾದಾಯ ಕೃಷ್ಣ ಪೃಷ್ಠಾಯ ಭೂತಲೇ ಶ್ರೀಮತೆ ಭಕ್ತಿ ವೇದಾಂತ ಸ್ವಾಮಿ ಹರೇ ಕೃಷ್ಣ ಹರೇ ಕೃಷ್ಣ. ನಮಸ್ತೆ ಸರಸ್ವತಿ ದೇವಿ ಗೌರವಾಣಿ ಪ್ರಚಾರಿಣೆ ನಿರ್ವಿಶೇಷ ಶೂನ್ಯವಾದಿ ಪಾಶ್ಚಾತ್ಯ ದೇಶತಾರಿಣೆ. ಜಯ ಶ್ರೀ ಕೃಷ್ಣ ಚೈತನ್ಯ ಪ್ರಭು ನಿತ್ಯಾನಂದ ಶ್ರೀ ಅದ್ವೈತ ಗದಾಧರ ಶ್ರೀವಾಸಾದಿ ಗೌರ ಭಕ್ತವೃಂದ. ಜಯ ಶ್ರೀ ಕೃಷ್ಣ ಚೈತನ್ಯ ಪ್ರಭು ನಿತ್ಯಾನಂದ ಶ್ರೀ ಅದ್ವೈತ ಗದಾಧರ ಶ್ರೀವಾಸಾದಿ ಗೌರ ಭಕ್ತವೃಂದ. ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ. ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ. ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ. ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ. ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ. ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ. ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ. ಹರೇ ಕೃಷ್ಣ. ಸೊ ಇವತ್ತು ನಮ್ಮ ವಿಷಯ 2ನೇ ಅಧ್ಯಾಯ ಸಾಂಖ್ಯಯೋಗ. ಕಾಣಿಸ್ತಾ ಇದೆಯಲ್ಲ ಮಾತಾಜಿ? ಪ್ರಭುಜಿ ಕಾಣಿಸ್ತಾ ಇದೆ. ಓಕೆ.
ಅಧ್ಯಾಯ 2 ಗೀತೆಯ ಸಾರಾಂಶ. ಸೊ ನಿನ್ನೆ ನಾವು ನೋಡಿದ್ದು ಮೊದಲಿಗೆ ಧೃತರಾಷ್ಟ್ರನ ವಿಚಾರಣೆ, ಏನಾಯಿತು ಆ ಯುದ್ಧ ಭೂಮಿಯಲ್ಲಿ ಅಂತ. ನಂತರ ದುರ್ಯೋಧನನ ಭಯ, ಗುರು ದ್ರೋಣಾಚಾರ್ಯರ ಹತ್ರ ಹೋಗಿ ಅವರು ಇಷ್ಟು ದೊಡ್ಡ ವ್ಯವಸ್ಥೆ ಮಾಡಿದಾರಲ್ಲ, ದ್ರುಪದನ ಮಗ ದುಷ್ಟದ್ಯುಮ್ನ, ನೀವು ಕಲಿತ ಶಿಷ್ಯರೇ, ಸೊ ನಿಮ್ಮಿಂದ ಕಲಿತು ನಮ್ಮ ವಿರೋಧವಾಗಿ ಈಗ ಅವರು ತಯಾರಿ ಮಾಡಿದ್ದಾರೆ ಅಂತ ಅವರು ದುರ್ಯೋಧನನ ಭಯ ಒಂದು ವ್ಯಕ್ತಪಡಿಸಿದ್ದು ನಮ್ಗೆ ಗೊತ್ತಾಗುತ್ತೆ. ಮತ್ತೆ ಆ ಶಂಖಗಳ ನಾದದಿಂದ ಎಲ್ಲ ಕೌರವರಿಗೂ ಕೂಡ ಒಂದು ಭಯವೇ ಆಯಿತು. ಅವರ ಹೃದಯ ಒಂದು ಚೂರಾದಾಗ ಒಂದು ಭಾವನೆ ಅವ್ರಿಗೆ ಅನುಭವ ಆಯಿತು ಅಂತ ಕೇಳಿದ್ವಿ. ನಂತರ ಅರ್ಜುನನು ವೀಕ್ಷಣೆ, ಇದು ಯುದ್ಧ ಮಾಡಬೇಕಾ ಮಾಡಬಾರ್ದ, ಇದ್ರ ಅಗತ್ಯ ಏನು ಅಂತ ಅವ್ರಿಗೆ ಅದೆಲ್ಲ ಅನ್ವೇಷಣೆ ಮಾಡ್ತಾ ಕೊನೆಗೆ ನಾನು ಯುದ್ಧ ಮಾಡೋದಿಲ್ಲ ಅಂತ ನಿರ್ಣಯ ಬಂದದ್ದು. ಸೊ ಅದು 4 ಕಾರಣಗಳು ಅರ್ಜುನ ಹೇಳಿದ್ದು ನಾವು ನಿನ್ನೆ 1ನೇ ಅಧ್ಯಾಯದಲ್ಲಿ ನೋಡಿದ್ವಿ. ಸೊ ಇವತ್ತು 2ನೇ ಅಧ್ಯಾಯ. ಸೊ ಇದಕ್ಕೆ ಯಾವ್ಯಾವ ಅರ್ಜುನ ಕಾರಣಗಳು ಅವ್ರು ಹೇಳಿದ್ದು ಯುದ್ಧ ಮಾಡೋದಿಲ್ಲ ಅನ್ನೋದಕ್ಕೆ ಕೃಷ್ಣನು ಅದಕ್ಕೆ ಏನು ಉತ್ತರ ಕೊಟ್ಟರು ಅನ್ನೋದಕ್ಕೆ ಈ ಯಾವ್ಯಾವ ಶ್ಲೋಕಗಳು ಅಂತ ಇಲ್ಲಿ ಕೊಟ್ಟಿದ್ದಾರೆ. ಸೊ ಮತ್ತೆ ಇದು ಶೇರ್ ಮಾಡುತ್ತೀವಿ, ಸೊ ನೀವು ಅಲ್ಲಿ ಇದನ್ನ ನೋಡ್ಕೊಳ್ಳಿ ಇದನ್ನ. ಸೊ ಅರ್ಜುನನ ಆಕ್ಷೇಪಣೆ, ಒಂದು ದಯೆ ಅನ್ನೋದಿರಬೇಕು ಅನ್ನೋದಕ್ಕೆ ಕೃಷ್ಣ ಇಲ್ಲಿ ಹೇಳೋದು 11-30 ಶ್ಲೋಕಗಳಲ್ಲಿ. ಉತ್ತರ ಕೃಷ್ಣ ಹೇಳೋದು, ನೀವು ದೇಹದ ನೆಲೆಯಲ್ಲಿ ಆಲೋಚನೆ ಮಾಡ್ತಾ ಇದೆಯಾ, ಸೊ ನೀನು ಆತ್ಮದ ನೆಲೆಗೆ ಬಂದಾಗ ಕರುಣೆ ಅನುಕಂಪ ಅನ್ನೋದು ದೇಹಕ್ಕೆ ಎಲ್ಲ ತೋರಿಸೋದು, ಆತ್ಮಕ್ಕೆ ತೋರಿಸೋದು ಅಂತ ಭಗವಂತನ ಉತ್ತರ ಈ ಅಧ್ಯಾಯದಲ್ಲಿ ಕೇಳ್ತೇವೆ. ಅದೇ ಮುಖ್ಯವಾದ ವಿಷಯ ಈ 2ನೇ ಅಧ್ಯಾಯ. ಆದರೂ ನಂತರ ಅರ್ಜುನನು ಬೇರೆ ಕಾರಣಗಳು ಹೇಳಿದ್ದು, ಯಾವ ಸಂತೋಷ ಇಲ್ಲ, ಯಾವುದೊಂದು ಶ್ರೇಯಸ್ಕರವಾದದ್ದು ಯಾವುದು ಇಲ್ಲ ಅಂತ ಹೇಳೋದಕ್ಕೆ ಭಗವಂತನು ಇಲ್ಲ, ಇದು ಕ್ಷತ್ರಿಯ ಧರ್ಮ, ಅದರಿಂದ ನಿನಗೆ ಇದೆ, ಭೌತಿಕ ಸುಖ ಕೂಡ ಇದೆ ಅಂತ ಕೃಷ್ಣ ಹೇಳೋದು. ಅದು 31-37ನೇ ಶ್ಲೋಕದಲ್ಲಿ ಈ ಅಧ್ಯಾಯದಲ್ಲಿ. ನೆಕ್ಸ್ಟ್ ಅರ್ಜುನನು ಇದು ಪಾಪವಾಗುತ್ತಲ್ಲ, ಇದು ಪುಣ್ಯ ಪಾಪ ಅಂತ ಲೆಕ್ಕಾಚಾರ ಮಾಡುವ ಕೃಷ್ಣ ಅದಕ್ಕೆ ಕೂಡ ಈ 33 ಮತ್ತು 38-53ನೇ ಶ್ಲೋಕದಲ್ಲಿ, ಈ ಭಕ್ತಿ ಮಾರ್ಗದಲ್ಲಿ ನಾವು ಯಾವ ಕಾರ್ಯಗಳು ಮಾಡಿದ್ರೂ ಅದಕ್ಕೆ ಪಾಪ ಅನ್ನೋದಿಲ್ಲ. ಭಕ್ತಿ ಅಂದರೆ ಕೇವಲ ಭಗವಂತನಿಗೆ ಸಂತೋಷ ಮಾಡೋ ಒಂದು ಕಾರ್ಯ, ಆಗ ಪಾಪ ಪುಣ್ಯ ಪ್ರಶ್ನೆ ಬರೋದಿಲ್ಲ ಅಂತ ಕೃಷ್ಣ ಹೇಳೋ ಒಂದು ಇದನ್ನು ನೋಡೋಣ ಇವತ್ತು. ಮತ್ತೆ ಕುಟುಂಬ ಸಂಪ್ರದಾಯದ ನಾಶದ ಬಗ್ಗೆ ಅರ್ಜುನ ಕಾರಣ ಕೊಟ್ಟಾಗ ಕೃಷ್ಣ ಅದು ಕೂಡ ಈ ಅಧ್ಯಾಯದಲ್ಲಿ 45-46ನೇ ಶ್ಲೋಕದಲ್ಲಿ ಉತ್ತರಿಸ್ತಾರೆ. ಸೊ ಇದೆಲ್ಲ ಅರ್ಜುನನ ಆಕ್ಷೇಪಣೆಗಳಿಗೆ ಕೃಷ್ಣನ ಉತ್ತರ. 2ನೇ ಅಧ್ಯಾಯದಲ್ಲೇ ಒಂದು ರೀತಿಯಲ್ಲಿ ಎಲ್ಲ ಅರ್ಜುನನ ಪ್ರಶ್ನೆಗಳಿಗೆ ಕೃಷ್ಣ ಸಮಾಧಾನ ಕೊಟ್ಟ ಹಾಗೆ, ಉತ್ತರ ಕೊಟ್ಟೆ ಹಾಗೆ. ಆದರೂ ಕೂಡ ಇನ್ನ ಒಂದು ವಿವರವಾಗಿ ನಮಗೆಲ್ಲರಿಗೂ ಇದು ವಿಷಯಗಳು ತಿಳಿಯಬೇಕು ಅನ್ನೋದಕ್ಕೆ ಅರ್ಜುನನ ಪ್ರಶ್ನೆ ಮಾಡ್ಕೊಂಡು ಹೋಗೋದು, ನಮ್ಮ ಸ್ಥಿತಿಯನ್ನು ತೆಗೆದುಕೊಂಡು ಕೃಷ್ಣನು 3ನೇಯಿಂದ 18ನೇ ಅಧ್ಯಾಯದಲ್ಲಿ ವಿಸ್ತಾರವಾಗಿ ಈ ವಿಷಯಗಳನ್ನು ಮತ್ತೆ ಹೇಳೋದು. ಓಕೆ, ನಾವು ಸ್ವಲ್ಪ ಶ್ಲೋಕಗಳಿಂದನೇ ಸ್ಟಾರ್ಟ್ ಮಾಡೋಣ. 2ನೇ ಅಧ್ಯಾಯ ಆದರೆ ದೊಡ್ಡ ಅಧ್ಯಾಯ ಇವತ್ತು, ನೋಡೋಣ ಎಷ್ಟು ಫಾಸ್ಟ್ ಆಗುತ್ತೆ ನಾನು ಮಾಡೋಕ್ಕೆ ಪ್ರಯತ್ನಿಸ್ತೇನೆ. 2ನೇ ಅಧ್ಯಾಯ ಮತ್ತು 18ನೇ ಅಧ್ಯಾಯ ತುಂಬ ದೊಡ್ಡ ಅಧ್ಯಾಯಗಳು, ಈ 2 ಅಧ್ಯಾಯಗಳು. ಸಂಜಯ ಉವಾಚ ತಂ ತಥಾ ಕೃಪಯಾವಿಷ್ಟಂ ಅಶ್ರುಪೂರ್ಣಾಕುಲೇಕ್ಷಣಂ ವಿಷೀದಂತಂ ಇದಂ ವಾಕ್ಯಂ ಉವಾಚ ಮಧುಸೂದನಃ. ಸಂಜಯನು ನುಡಿದನು ಕರುಣೆಯಿಂದ ತುಂಬಿ ವಿಷಣ್ಣ ಮನಸ್ಕನಾಗಿ ಕಂಬನಿ ತುಂಬಿದ ಅರ್ಜುನನನ್ನು ನೋಡಿ ಮಧುಸೂದನಾದ ಕೃಷ್ಣನು ಹೀಗೆ ಹೇಳಿದ. ಸೊ ಇಷ್ಟವರೆಗೂ 1ನೇ ಅಧ್ಯಾಯದಲ್ಲಿ ಕೃಷ್ಣ ಮಾತಾಡೋದು ನಾವು ಕೇಳಲಿಲ್ಲ ನಾವು. ಸೊ ಇಲ್ಲಿ ನಾವು 2ನೇ ಅಧ್ಯಾಯದಲ್ಲಿ ಕೃಷ್ಣ ಹೇಳೋದನ್ನ ಕೇಳ್ತೇವೆ. ಶ್ರೀ ಭಗವಾನ್ ಉವಾಚ ಕುತಸ್ತ್ವಾಕಶ್ಮಲಮಿದಂ ವಿಷಮೇ ಸಮುಪಸ್ಥಿತಂ ಅನಾರ್ಯಜುಷ್ಟಂ ಅಸ್ವರ್ಗ್ಯಂ ಅಕೀರ್ತಿಕರಂ ಅರ್ಜುನ. ದೇವೋತ್ತಮ ಪರಮಪುರುಷನು ಹೇಳಿದನು, ಪ್ರಿಯ ಅರ್ಜುನ, ಈ ಕಶ್ಮಲವು ನಿನಗೆ ಹೇಗೆ ಬಂದಿತು? ಬದುಕಿನ ಮಹತ್ವವನ್ನು ತಿಳಿದ ಮನುಷ್ಯನಿಗೆ ಈ ಕಲ್ಮಶವು ಭೂಷಣವಲ್ಲ, ಅನಾರ್ಯವಾದದ್ದು. ಇಂತಹ ಕಲ್ಮಶವು ಸ್ವರ್ಗಕ್ಕೆ ಕೊಂಡೊಯ್ಯುವುದಿಲ್ಲ, ಅಪಕೀರ್ತಿಗೆ ಕಾರಣವಾಗುತ್ತದೆ. ಕಶ್ಮಲನೋ ಕಲ್ಮಶನೋ 2 ಒಂದೇ ಅರ್ಥ ಬರುತ್ತೆ ಅನ್ಸುತ್ತೆ. ಸೊ ಇಲ್ಲಿ ಕೃಷ್ಣನು ಮಾತಾಡೋಕೆ ಪ್ರಾರಂಭ ಮಾಡಿದಾಗಿಂದನೂ ಈ ಗೀತೆಯ ಈ ಶ್ಲೋಕದಿಂದ ವೇದವ್ಯಾಸರು ಕೃಷ್ಣನನ್ನು ಕೃಷ್ಣ ಅಂತ ಹೇಳೋದಿಲ್ಲ, ಅವರು ಶ್ರೀ ಭಗವಾನ್ ಅಂತ ಹೇಳ್ತಾರೆ. ಸೊ ಕೃಷ್ಣ ಉವಾಚ ಅಂತ, ಉವಾಚ ಅಂದ್ರೆ ಹೇಳೋದು ಅಂತ. ಸೊ ಯಾವಾಗ ಭಗವದ್ಗೀತೆಯಲ್ಲಿ ಸಂಜಯನು ಮಾತಾಡಿದಾಗ ಸಂಜಯ ಉವಾಚ, ಧೃತರಾಷ್ಟ್ರ ಮಾತಾಡಿದಾಗ ಧೃತರಾಷ್ಟ್ರ ಉವಾಚ, ಅರ್ಜುನ ಮಾತಾಡಿದಾಗ ಅರ್ಜುನ ಉವಾಚ, ದುರ್ಯೋಧನ ಮಾತಾಡಿದಾಗ ದುರ್ಯೋಧನ ಅವರ ಹೆಸರು ಹೇಳಿದ್ರು. ಆದರೆ ಕೃಷ್ಣನು ಇಲ್ಲಿ ಮಾತಾಡುವಾಗ ಯಾವಾಗಲೂ ಶ್ರೀ ಭಗವಾನ್. ಶ್ರೀ ಭಗವಾನ್ ಅಂದ್ರೆ ಕೃಷ್ಣನು ಸಾಧಾರಣ ವ್ಯಕ್ತಿ ಅಲ್ಲ, ಸಾಕ್ಷಾತ್ ದೇವಾದಿದೇವ, ದೇವೋತ್ತಮ ಪರಮಪುರುಷ. ಸೊ ಇದಕ್ಕೆ ಭಗವಾನ್ ಅನ್ನೋದಕ್ಕೆ ಪದಕ್ಕೆ ತುಂಬಾ ಅರ್ಥಗಳು ಇವೆ. ಸೊ ಒಂದು ಅರ್ಥ ಅಂದ್ರೆ ಭಾಗ್ಯವಂತನು. ಸೊ ಭಾಗ್ಯವಂತನು ಅಂದ್ರೆ ಯಾರು ಈ ಒಂದು 6 ಸಿರಿಗಳು,
6 ಒಂದು ವೈಭವಗಳನ್ನ ಪಡೆದಿದ್ದಾರೆ, 6 ದಿವ್ಯ ಗುಣಗಳನ್ನು ಪಡೆದಿದ್ದಾರೆ, ಅವರನ್ನು ಭಗವಾನ್ ಅಂತ ಹೇಳೋ ಒಂದು ಅರ್ಥ ಇದೆ. ಸೊ ಐಶ್ವರ್ಯಸ್ಯ ಸಮಗ್ರಸ್ಯ ವೀರ್ಯಸ್ಯ ಯಶಸ್ಸ ಶ್ರಿಯ ಅಂತ ಜ್ಞಾನ ವೈರಾಗ್ಯಶ್ಚೈವ ಅಂತ ಹೇಳೋದು, ಒಂದು ತುಂಬ ಒಬ್ಬ ಐಶ್ವರ್ಯನ ಪಡೆದ ವ್ಯಕ್ತಿ, ಇನ್ನೊಂದು ತುಂಬ ವೀರ್ಯ ಬಲವನ್ನು ಪಡೆದ ವ್ಯಕ್ತಿ, ಇನ್ನೊಂದು ಯಶಸ್ಸು ಕೀರ್ತಿಯನ್ನು ಪಡೆದ ವ್ಯಕ್ತಿ, ಇನ್ನೊಂದು ಶ್ರಿಯ ಅಂದರೆ ಸೌಂದರ್ಯವನ್ನು ಪಡೆದ ವ್ಯಕ್ತಿ, 5ನೇದು ವೈರಾಗ್ಯ, 6ನೇದು ಜ್ಞಾನ. ಸೊ ಈ 6 ಗುಣಗಳು ಹೇಳ್ತಾರೆ, ಇದನ್ನು ಯಾರು ಅಪರಿಮಿತವಾಗಿ ಪಡೆದಿದ್ದಾರೆ, ಅದಕ್ಕೊಂದು ಮಿತಿ ಅನ್ನೋದೇ ಇಲ್ಲ, ಅವರನ್ನು ನಾವು ಭಗವಾನ್ ಅಂತ ಹೇಳ್ಬೋದು. ಸೊ ಭಗವಾನ್ ಅಂದ್ರೆ ಎಲ್ಲದಕ್ಕೂ ಯಾರು ಅವನಿಗೆ ಸಮ ಇಲ್ಲ, ಯಾರು ಅವನ ಮೇಲಿಲ್ಲ. ಸೊ ಹಾಗಾಗಿ ಈ 6 ಸಿರಿಗಳೇನು ಹೇಳ್ತಾರೆ, ಈ ಐಶ್ವರ್ಯ ಅನ್ನೋದು. ಸೊ ನಮಗೆ ಯಾವ್ದಾದ್ರು ಈಗ ಯಾರಾದರೂ ಧನಿಕ ಯಾರೊಬ್ಬರು ಶ್ರೀಮಂತರಿದ್ರೆ ನಮಗೆ ಆಕರ್ಷಣೀಯರಾಗ್ತಾರೆ, ಆದರೆ ಭಗವಂತನಿಗಿಂತ ಐಶ್ವರ್ಯವಂತರು ಯಾರು ಇಲ್ಲ. ಸೊ ಅದೇ ರೀತಿಯಲ್ಲಿ ಅವನ ವೀರ್ಯ, ಅವನ ಬಲ, ಅದಕ್ಕೆ ಯಾರು ಸಮ ಇಲ್ಲ. ಮತ್ತೆ ಅವನ ಕೀರ್ತಿ, ಆ ಯಶಸ್ಸು, ಅದಕ್ಕೆ ಯಾರು ಸಮ ಇಲ್ಲ. ಮತ್ತೆ ಅವನ ಸೌಂದರ್ಯ, ಅದಕ್ಕೂ ಸಮ ಇಲ್ಲ. ಕೃಷ್ಣನು ಅವತರಿಸಿದಾಗ ಎಲ್ಲ ವೃಂದಾವನವಾಸಿಗಳು, ಗೋಪಿಕೆಯರಾಗ್ಬೋದು, ಇಲ್ಲಾಂದ್ರೆ ದ್ವಾರಕ್ಕೆ ಮತ್ತೊರೆ ಎಲ್ಲರೂ ಕೂಡ ಕೃಷ್ಣನಿಗೆ ಆಕರ್ಷಿತರಾದರು. ಎಲ್ಲ ಜೀವಿಗಳು ಆಕರ್ಷಿತರಾಗ್ತಾ ಇದ್ರು. ನಾವು ಕೇಳೋದು ವೃಂದಾವನದಲ್ಲಿ ಎಲ್ಲ ಜೀವಿಗಳಾದ ಪಕ್ಷಿಗಳು, ಮರಗಳು, ಸಸಿಗಳು ಎಲ್ಲರೂ ಕೂಡ ಕೃಷ್ಣನಿಗೆ ಆಕರ್ಷರು. ಅಂದ್ರೆ ಎಲ್ಲರೂ ಜೀವಿಗಳು, ಎಲ್ಲರೂ ಜೀವಾತ್ಮರು. ಸಹಜವಾಗಿ ಪರಮಾತ್ಮನಾದ್ದರಿಂದ ಕೃಷ್ಣನು ಸರ್ವಾಕರ್ಷಕ. ಸೊ ಕೃಷ್ಣನ ಸೌಂದರ್ಯ ಅನ್ನೋದು ಅದಕ್ಕೆ ಒಂದು ಸಮ ಇಲ್ಲ ಅದು. ಸೊ ಹಾಗೆ ಭಗವಂತನ ಒಂದೊಂದು ಸಿರಿ ಕೂಡ ಅಮಿತವಾದದ್ದು. ಐಶ್ವರ್ಯವಾಗ್ಬೋದು, ಅವನ ಬಲವಾಗ್ಬೋದು. ಬಲ, ಅವನು 7 ವರ್ಷದಲ್ಲೇ ಒಂದು ದೊಡ್ಡ ಬೆಟ್ಟ ಗೋವರ್ಧನ ಪರ್ವತ, ಈಗಲೂ ಕೂಡ ನೀವು ವೃಂದಾವನಕ್ಕೆ ಹೋದ್ರೆ ನೋಡ್ಬೋದು, 28 ಕಿಲೋಮೀಟರ್ ಅದರ ಸುತ್ತುತ್ತೆ. ಭಕ್ತರು ಅದರ ಮೇಲೆ ಹೋಗೋದಿಲ್ಲ, ಹತ್ತೋದಿಲ್ಲ, ಆದರೆ ಅದನ್ನ ಪ್ರದಕ್ಷಿಣೆ ಮಾಡ್ತಾರೆ, ದೇವಸ್ಥಾನ ಪ್ರದಕ್ಷಿಣೆ ಮಾಡಿದಾಗೆ. ಸೊ ಅದು 28 ಕಿಲೋಮೀಟರ್. ಸೊ ಅದನ್ನ ಕೃಷ್ಣನು ಒಂದು ನಾಯಿ ಕೊಡೆಯನ್ನ ಇಟ್ಕೊಂಡಾಗೆ ಒಂದು ಚೆನ್ನಾಗಿ 2 ಚಿಕ್ಕ ಬೆರಳಲ್ಲಿ ಕೃಷ್ಣ ತೆಗೆದಿಟ್ಕೊಂಡದ್ದು. ಕೃಷ್ಣ ಬಲಕ್ಕೆ ಅದಕ್ಕೆ ನಮಗೆ ಹೋಲಿಕೆ ಇಲ್ಲ. ಸೊ ಭಗವಂತನ ಅವತರಿಸಿದಾಗೂ ತೋರಿಸ್ತಾನೆ. ಇಲ್ಲ ಅಂದ್ರೆ ನಮಗೆ ಗೊತ್ತು ಹೇಗೆ ಸೃಷ್ಟಿಯಲ್ಲಿ ಎಲ್ಲ ಲೋಕಗಳು, ಎಷ್ಟ ಗ್ರಹಗಳು ಅದು ತೇಲ್ತಾ ಇವೆ. ಹೇಗೆ ಒಂದು ಕಾಟನ್ ಹಾಕಿದ್ರೆ ನಾವು ಅದು ಹೇಗೆ ತೇಲುತ್ತೆ, ಅದೇ ರೀತಿಯಲ್ಲಿ ಎಲ್ಲ ಗ್ರಹಗಳು ತೇಲ್ತಾ ಇವೆ. ಅದೆಲ್ಲ ಅದರ ಒಂದೊಂದು ಇದರಲ್ಲಿ ಸ್ಪಷ್ಟವಾಗಿ ಅದೇ ಒಂದು ನಿರ್ದಿಷ್ಟ ಇದರಲ್ಲಿ ಚಲಾವಣೆ ಆಗ್ತಾ ಇದೆ. ಸೊ ಇದು ಭಗವಂತನ ಶಕ್ತಿ, ಅದಕ್ಕೆ ಸಮ ಇಲ್ಲ. ಸೊ ಈ ರೀತಿಯಲ್ಲಿ ಯಾವ ವ್ಯಕ್ತಿಗೆ ಇದು ಅಷ್ಟು ಅಮಿತವಾಗಿರುತ್ತೋ ಅವರಿಗೆ ಈ ಐಶ್ವರ್ಯವಾಗ್ಬೋದು, ಬಲವಾಗ್ಬೋದು, ಸೌಂದರ್ಯವಾಗ್ಬೋದು, ಅವರ ಕೀರ್ತಿ ಆಗ್ಬೋದು, ಮತ್ತೆ ಜ್ಞಾನ ಅನ್ನೋದು ಕೂಡ ಇವಾಗ ನೋಡಿ, ಭಗವಂತನು ಕೊಟ್ಟಿರೋ ಈ ಭಗವದ್ಗೀತೆ ಜ್ಞಾನ ಇದಕ್ಕೆ ಸರಿಸಮ ಇಲ್ಲ. ಎಲ್ಲವೂ ತುಂಬಿದೆ ಈ ಜ್ಞಾನ ಈ ಭಗವದ್ಗೀತೆಯಲ್ಲಿ. ಒಂದೊಂದು ನಾವು ಮುಂದೆ ನೋಡ್ತಾ ಇದ್ದಾಗೆ ರಹಸ್ಯತರ ರಹಸ್ಯತಮ ಅಂತ ಭಗವದ್ಗೀತೆಯಲ್ಲಿ ಭಗವಂತನ ಜ್ಞಾನವನ್ನು ಕೊಡ್ತಾರೆ. ನಾವು ದೇಹದಲ್ಲಿರುವ ಆತ್ಮ ಅಂತ, ಮತ್ತೆ ಪರಮಾತ್ಮನ ಜ್ಞಾನ, ಮತ್ತೆ ತನ್ನ ಭಗವಂತನ ಸ್ವರೂಪದ ವಿಜ್ಞಾನ. ಸೊ ಹೀಗೆ ಈ ಜ್ಞಾನಗಳಿಗೆ ಇದಕ್ಕೆ ಸಮವಿಲ್ಲ ಇದಕ್ಕೆಲ್ಲೂ. ಸೊ ಇದೊಂದು ಸ್ಯಾಂಪಲ್ ಅಷ್ಟೇ ಭಗವಂತನ ತೋರಿಸ್ತಾ ಇರೋದು ಭಗವದ್ಗೀತೆಯಲ್ಲಿ. ಸೊ ಇಲ್ಲ ಅಂದ್ರೆ ನೀವೊಂದು ಯಾವ ಒಂದು ಚಿಕ್ಕ ಸೃಷ್ಟಿ ನೋಡಿದ್ರು ಕೂಡ, ಒಂದು ಚಿಕ್ಕ ಒಂದು ಕಣ, ಒಂದು ಸೆಲ್ಲು, ಒಂದು ಇದಕ್ಕೆ ನೋಡಿದ್ರು ಕೂಡ ಭಗವಂತನ ಜ್ಞಾನವನ್ನು ನೋಡ್ಬೋದು. ಯಾರೋ DNA ಇದು ಮಾಡಿದ್ದು ವಿಜ್ಞಾನಿ, ಅವರು ಅದನ್ನ DNA ಇದನ್ನೆಲ್ಲ ಅನಲೈಸ್ ಮಾಡಿ ಜೆನೆಟಿಕ್ ಜೀನೋಮ್ ಪ್ರಾಜೆಕ್ಟ್ ಅಂತ ಮಾಡಿದ್ರು. ಅವಾಗ ಹೇಳ್ತಾರೋ, ನನಗೆ ಇದರಲ್ಲಿ ಏನ್ ತಿಳಿತು ಅಂದ್ರೆ ಭಗವಂತನ ಬುದ್ಧಿ, ಭಗವಂತನ ಮೆದುಳು ಹೇಗಿದೆ ಅಂತ ಒಂದು ಸ್ವಲ್ಪ ಸೂಚನೆ ಸಿಕ್ತು ನನಗೆ. ಅಂದ್ರೆ ಅಷ್ಟು ಭಗವಂತನು ವ್ಯವಸ್ಥಿತವಾಗಿ ಒಂದು ಅಷ್ಟು ಚಿಕ್ಕ ಮಟ್ಟದಲ್ಲೂ ಕೂಡ ಭಗವಂತನ ಬುದ್ಧಿಯನ್ನು ನಾವು ನೋಡ್ಬೋದು. ಸೊ ಇದು ಯಾವುದೋ ಒಂದು ತಾತ್ಕಾಲಿಕವಾಗಿ ಒಂದು ಅಕಸ್ಮಾತ್ ಆಗಿ ಒಂದು ಆಕ್ಸಿಡೆಂಟ್ ಆಗಿ ಏನೋ ಉತ್ಪತ್ತಿ ಆಯಿತು, ಎಲ್ಲ ಗ್ರಹಗಳು ನಡೀತಾ ಇವೆ, ಎಲ್ಲ ನಮ್ಮ ಒಳಗೆ ನಮ್ಮ ದೇಹದ ಯಂತ್ರಗಳಲ್ಲಿ ಎಷ್ಟೆಷ್ಟೋ ನಮ್ಮ ಶ್ವಾಸಕೋಶ, ಹೃದಯ ಎಲ್ಲ ಚಲಾವಣೆ ಆಗ್ತಾ ಇವೆಲ್ಲ, ಪ್ರತಿಯೊಂದು ಭಗವಂತ ನಿರ್ದೇಶನದಿಂದ ನಡೀತಾ ಇದೆ. ಅವನ ಬುದ್ಧಿ, ಅವನ ಜ್ಞಾನವನ್ನು ನಾವು ನೋಡ್ಬೋದು, ನಾವು ಇಲ್ಲಿ ಕೂಡ ನೋಡ್ಬೋದು. ಸೊ ಹೀಗೆ ಭಗವಂತನಿಗೆ, ಕೃಷ್ಣನಿಗೆ 6 ದಿವ್ಯ ಗುಣಗಳು ಇದಿರೋದ್ರಿಂದ ಕೃಷ್ಣನಿಗೆ ಭಗವಾನ್ ಅಂತ ಹೇಳೋದು ಅಂತ. ಅದರಿಂದ ಈ ಭಗವದ್ಗೀತೆಯಲ್ಲಿ ಪ್ರತಿಯೊಂದು ಕೃಷ್ಣನು ಹೇಳಿದ ಮಾತಲ್ಲಿ ಶ್ರೀ ಭಗವಾನುವಾಚ ಅಂತ ಸೇರಿಸ್ತಾರೆ. ಸೊ ಭಗವಾನ್ ಅನ್ನೋದು ನಾವು ಯಾರೋ ಒಬ್ಬ ವ್ಯಕ್ತಿಗೆ, ಈ ಸಾಧಾರಣ ವ್ಯಕ್ತಿಗೆ ಕೊಡೋ ಒಂದು ಪದವಿ ಅಲ್ಲ, ಒಂದು ಮಾತು ಇದಲ್ಲ. ಆ ಪದ ಅಂದ್ರೆ ಸಾಕ್ಷಾತ್ ಭಗವಂತನು, ದೇವಾದಿದೇವನಿಗೆ ಇದು ಸೂಚನೆ ಮಾಡುವ ಪದವಿದು. ಒಮ್ಮೊಮ್ಮೆ ಆ ಶುದ್ಧ ಭಕ್ತರಿಗೆ ಅವನ ಸಂಬಂಧದಲ್ಲಿರೋದ್ರಿಂದ ಅವ್ರಿಗೆ ಭಗವಾನ್ ಅಂತ ಹೇಳೋ ಪದ ಇದೆ. ಆದರೆ ಮುಖ್ಯವಾಗಿ ಭಗವಾನ್ ಅಂದ್ರೆ 6 ಗುಣಗಳನ್ನು ಯಾರು ಪಡೆದಿದ್ದಾರೆ, ಅದು ಸಾಕ್ಷಾತ್ ದೇವಾದಿದೇವನಿಗೆ ಅದು ಮುಡುಪಾಗಿಟ್ಟಿರೋ ಪದ ಅದು. ಓಕೆ, ಈಗ ಮತ್ತೆ ನಾವು 3ನೇ ಇದಕ್ಕೆ ಹೋಗೋಣ. ಕ್ಲೈಬ್ಯಂ ಆಸ್ಮ ಗಮಃ ಪಾರ್ಥ ನೈತದ್ ವೈ ಉಪಪದ್ಯತೆ ಕ್ಷುದ್ರಂ ಹೃದಯ ದೌರ್ಬಲ್ಯಂ ತ್ಯಕ್ತೋ ತಿಷ್ಠ ಪರಂತಪ. ಸೊ ಭಗವಂತನ ಹೇಳೋದು,
ಪೃಥೆ ಮಗನಾದೆ ಪಾರ್ಥನೆ, ಷಂಡತನವನ್ನು ಹೊಂದಬೇಡ, ಇದು ನಿನಗೆ ಯೋಗ್ಯವಾದದ್ದಲ್ಲ. ಶತ್ರುಗಳಿಗೆ ಪಾಪವನ್ನುಂಟು ಮಾಡುವವನೇ, ಈ ಹೃದಯ ದೌರ್ಬಲ್ಯವು ಕ್ಷುದ್ರವಾದದ್ದು, ಇದನ್ನು ಬಿಟ್ಟು ಮೇಲೆ ಹೇಳು. ಯಾಕಂದ್ರೆ ಕ್ಷತ್ರಿಯನಾದವರು ಅವರು ಅವರು ಯುದ್ಧದಲ್ಲಿ ಅವರು ಯುದ್ಧ ಮಾಡಲಿಲ್ಲ, ಅವರು ಆ ಹಿಂಸೆ ಅದೇ ಬೇಕಲ್ಲಿ ಒಮ್ಮೊಮ್ಮೆ ಆ ವಯಲೆನ್ಸ್ ಅನ್ನೋದು ಬೇಕಾಗತ್ತೆ. ಸೊ ಅವರಿಲ್ಲ ನಾನು ಅಹಿಂಸಾ ಅಂತ ಅವ್ರು ಬರೋದು, ಅದು ಅವರ ಧರ್ಮ ಅಲ್ಲ. ಅದು ಇವಾಗ ದರೋಡೆಕೋರರು ಉಗ್ರಗಾಮಿಗಳು ಬಂದಾಗ ಪೊಲೀಸ್ ಅವರು ಒಂಥರ ನಾನು ಅಹಿಂಸೆ ಮಾಡ್ತೀನಿ ಅಂತ ಹೇಳಿ ಏನು ಅರ್ಥ ಇದೆ ಅದರಲ್ಲಿ. ಸೊ ಅದು ಅವರ ಇದರ ದೌರ್ಬಲ್ಯವನ್ನು ತೋರಿಸುವಂಥದ್ದು. ಅದಕ್ಕೆ ಅರ್ಜುನನಿಗೆ ಕೃಷ್ಣ ಹೇಳ್ತಾ ಇರೋದು ಈ ಹೃದಯ ದೌರ್ಬಲ್ಯದಿಂದ ಮೇಲೆ ಬಾ ಅರ್ಜುನ ಅಂತ ಕೃಷ್ಣ ಹೇಳ್ತಾ ಇದ್ದಾರೆ. ಅರ್ಜುನ ಉವಾಚ ಕಥಂ ಭೀಷ್ಮಂ ಅಹಂ ಸಂಖ್ಯೆ ದ್ರೋಣಂ ಚ ಮಧುಸೂದನ ಇಷುಭಿ ಪ್ರತಿಯೋತ್ಸ್ಯಾಮಿ ಪೂಜಾರ್ಹ ಹರಿಸೂದನ. ಶತ್ರು ಸಂಹಾರಕನೇ, ಮಧುವನ್ನು ಕೊಂದವನೇ, ಪೂಜಾರ್ಹರಾದ ಭೀಷ್ಮ ದ್ರೋಣ ಮೊದಲಾದವರನ್ನು ಯುದ್ಧದಲ್ಲಿ ಬಾಣಗಳಿಂದ ಹೇಗೆ ಹೊಡೆಯಲಿ? ಸೊ ಅರ್ಜುನ ಕೃಷ್ಣನಿಗೆ ಕಾಲು ಎಳಿತಾ ಇರೋದು, ನೀನಾದರೆ ಕೊಂದದ್ದು ಯಾರನ್ನ? ಮಧು ಇಲ್ಲ ಕೇಶಿ ಅಂತ ಒಬ್ಬ ಅಸುರರ್ನ. ನನಗೆ ನೀನು ಹೇಳ್ತಾ ಇರೋದೇನು? ನನ್ನ ಗುರು ನನ್ನ ತಾತನ ಆದ ಭೀಷ್ಮ ಪಿತಾಮಹನ ಕೊಂದದ್ದು. ನೀನು ಕೊಲ್ಲಿಲ್ಲ, ನಿನ್ನ ತಾತ ಉಗ್ರಸೇನ ಕೊಲ್ಲಿಲ್ಲ, ನಿನ್ನ ಗುರು ಸಂದೀಪನ ಮುನಿ ನೀನು ಕೊಲ್ಲಿಲ್ಲ. ಅದು ನನಗೆ ಹೇಳ್ತಾ ಇದೆ ಇವ್ರನ್ನ ಕೊಲ್ಲಬೇಕು ಅಂತ. ಇದೆಂತ ನ್ಯಾಯ ಆಯ್ತು ಅಂತ ಆ ರೀತಿಯಲ್ಲಿ ಅರ್ಜುನನಿಗೆ ಕೃಷ್ಣನಿಗೆ ಇಲ್ಲಿ ಹರಿಸೂದನ ಅಂತ ಇಲ್ಲಿ ಹೇಳ್ತಾ ಇರ್ತು. ಹರಿಸೂದನ ಮಧುಸೂದನ ಅಂತ ಹೇಳ್ತಾ ಇರ್ತು. ಗುರೂನ್ ಹತ್ವಾ ಹಿ ಮಹಾನುಭಾವಾನ್ ಶ್ರೇಯೋ ಭೋಕ್ತುಂ ಭಕ್ಷ್ಯಂ ಅಪೀಹ ಲೋಕೆ ಹತ್ವಾರ್ಥ ಕಾಮಾಂಸ್ತು ಗುರೂನಿಹೈವ ಭುಂಜೀಯ ಭೋಗಾನ್ ರುಧಿರ ಪ್ರದಿಗ್ಧಾನ್. ನನ್ನ ಗುರುಗಳಂತಹ ಮಹಾನುಭಾವರನ್ನು ಕೊಂದು ಜೀವಿಸುವುದಕ್ಕಿಂತ ಈ ಜಗತ್ತಿನಲ್ಲಿ ಭಿಕ್ಷೆಯನ್ನು ಬೇಡಿ ಬದುಕುವುದು ಉತ್ತಮ. ಐಹಿಕ ಜೀವನದಲ್ಲಿ ಐಶ್ವರ್ಯವನ್ನು ಬಯಸುವೆನಾದರೂ ಅವರು ಗುರುಗಳು, ಅವರನ್ನು ಕೊಂದರೆ ನಾವು ಅನುಭವಿಸುವ ಎಲ್ಲ ಭೋಗಗಳಿಗೂ ರಕ್ತವೂ ಅಂಟಿಕೊಂಡಿರುತ್ತದೆ. ಸೊ ನಿನ್ನೆ ಕೂಡ ಒಬ್ಬ ಭಕ್ತರು ನಿನ್ನೆ ಎಲ್ಲ ನಾನು ಕಾರಣಗಳು ಕೇಳಿದಾಗ ಇದನ್ನು ಹೇಳಿದ್ರು, ಈ ಪಾಯಿಂಟ್ ಅವ್ರು ಹೇಳಿದ್ದು, ಈಗ ಹೇಗೆ ಇಷ್ಟು ಇವರೆಲ್ಲ ಕೊಂದು ನಾನು ಅವರನ್ನು ಅದರಿಂದ ಸಿಕ್ಕುವ ಒಂದು ನನಗೆ ಇದು ಸ್ಥಾನ ಒಂದು ಸಿಗುವ ಪದವಿ ಬೇಡ ನನಗೆ ಅಂತ ಅರ್ಜುನ ಈ ಕಾರಣವಾಗಿ ಹೇಳ್ತಾ ಇದ್ದಾರೆ. ನ ಚೈತದ್ ವಿದ್ಮಃ ಕತರನ್ನೋ ಗರೀಯೋ ಯದ್ವಾ ಜಯೇಮ ಯದಿವಾನೋ ಜಯೇಯುಹು ಯಾನೇವ ಹತ್ವಾ ನ ಜೀವಶಾಮಸ್ ತೇ ಅವಸ್ಥಿತ ಪ್ರಮುಖೆ ಧಾರ್ಥರಾಷ್ಟ್ರಾಹ. ಅವರನ್ನು ಸೋಲಿಸುವುದು ಅಥವಾ ಅವರಿಂದ ಸೋಲುವುದು ಎರಡರಲ್ಲಿ ಯಾವುದು ಉತ್ತಮ ಎಂದು ನನಗೆ ತಿಳಿಯದು. ನಾವು ಧೃತರಾಷ್ಟ್ರನ ಮಕ್ಕಳನ್ನು ಕೊಂದರೆ ನಮಗೆ ಜೀವಿಸಬೇಕೆಂಬ ಆಸೆ ಇರುವುದಿಲ್ಲ. ಆದರೂ ರಣರಂಗದಲ್ಲಿ ಅವರೆಲ್ಲ ನಮ್ಮ ಮುಂದೆ ನಿಂತಿದ್ದಾರೆ. ಸೊ ಈಗ ಅರ್ಜುನನು ಇಷ್ಟೆಲ್ಲ ಕಾರಣಗಳು ಹೇಳ್ತಾ ಇದ್ರು ಕೂಡ ಅರ್ಜುನ ಹೇಳ್ತಾ ಇರೋದು ನನಗೆ ಗೊತ್ತಾಗ್ತಾ ಇಲ್ಲ, ಯಾವುದು ಸರಿ ಅಂತ ಗೊತ್ತಾಗ್ತಾ ಇಲ್ಲ. ಒಮ್ಮೊಮ್ಮೆ ನಾವು ತುಂಬ ಕಾರಣಗಳು ಕೊಡ್ಬೋದು, ಇದು ಸರಿ ಅದು ಸರಿ, ತುಂಬ ಆಲೋಚನೆ ಮಾಡ್ಬೋದು, ಆದರೂ ಕೂಡ ಒಂದು ನಿರ್ಣಯಕ್ಕೆ ಬರ್ಲಿಕ್ಕೆ ಆಗೋದಿಲ್ಲ. ಸೊ ಅದೇ ರೀತಿಯಲ್ಲಿ ಅರ್ಜುನ ಎಷ್ಟು ಕಾರಣಗಳು ಕೊಡ್ತಾ ಇದ್ದಾರೆ, ಎಷ್ಟು ಒಂದು ನೋಡಿದ್ರೆ ಮೊದಲನೇ ಅಧ್ಯಾಯದಲ್ಲಿ ಅರ್ಜುನ ಎಷ್ಟು ಆಳವಾಗಿ ಆಲೋಚನೆ ಮಾಡ್ತಾ ಇದ್ದಾರೆ, ಅಷ್ಟು ಆಳವಾದ ಆಲೋಚನೆ ನಮ್ಮ ಯುದ್ಧ ಭೂಮಿಯಲ್ಲಿ. ಆದರೂ ಅದೇ ರೀತಿಯಲ್ಲಿ ನಮ್ಮ ಮನಸ್ಸು ಇಂದ್ರಿಯಗಳು ಹೇಗೆ ನಿಗ್ರಹದಲ್ಲಿದೆ ಅಂತ ತಿಳ್ಕೊಳ್ಬೋದು. ಸೊ ಆ ರೀತಿ ಅರ್ಜುನನ ಸ್ಥಿತಿ. ಆದರೂ ಕೂಡ ಅಷ್ಟೆಲ್ಲ ಅನ್ವೇಷಣೆ ಇದ್ರು ಕೂಡ ಅರ್ಜುನನಿಗೆ ಒಂದು ಸರಿಯಾದ ನಿರ್ಣಯ ಬರ್ಲಿಕ್ಕಾಗ್ತಾ ಇದೆ. ಸೊ ಹಾಗೆ ಹೇಳೋದು, ಈಗ ಅರ್ಜುನನು ಕೃಷ್ಣನ ಆಶ್ರಯ ಪಡೀತಾರೆ. ಈಗ ಮುಂದೆ ಅದನ್ನು ನೋಡ್ತೇನೆ. ಸೊ ಈ 7ನೇ ಶ್ಲೋಕನ ಭಗವದ್ಗೀತೆಯ ಶರಣಾಗತಿ ಶ್ಲೋಕ ಅಂತ ಹೇಳೋದು. ಕಾರ್ಪಣ್ಯ ದೋಷೋ ಅಪಹತ ಸ್ವಭಾವ ಪೃಚ್ಛಾಮಿ ತ್ವಾಂ ಧರ್ಮ ಸಮೂಢ ಚೇತಾಹ ಯಚ್ಛ್ರೇಯಸ್ಯಾ ನಿಶ್ಚಿತಂ ಬ್ರೂಹಿ ತನ್ಮೇ ಶಿಷ್ಯಸ್ತೇಹಂ ಶಾಧಿಮಾಂ ತ್ವಾಂ ಪ್ರಪನ್ನಂ. ಸೊ ಅರ್ಜುನ ಹೇಳೋದು, ನನಗೆ ನನಗೆ ಒಂದು ಹೃದಯ ದೌರ್ಬಲ್ಯ ನೀನು ಹೇಳಿದಾಗೆ ಇರೋದ್ರಿಂದ ನನಗೆ ಈಗ ಯಾವುದು ಒಳ್ಳೆಯದು ಕೆಟ್ಟದ್ದು ಅಂತ ಗೊತ್ತಾಗ್ತಾ ಇಲ್ಲ, ಯಾವುದು ಅಂತಿಮ ಶ್ರೇಯಸ್ಸು ಅದು ನನಗೆ ತಿಳಿಸ್ಕೊಡುವ ಕೃಷ್ಣ ಅಂತ ಅವರು ಇವಾಗ ಹೇಳೋದು. ನಿನಗೆ ನಾನು ಈಗ ಶರಣಾಗತನಾದ ಶಿಷ್ಯ. ಸೊ ಇಷ್ಟವರೆಗೂ ಅರ್ಜುನ ಕೃಷ್ಣನಿಗೆ ಒಂದು ಸರಿಸಮಾನವಾಗಿ ಸ್ನೇಹಿತನ ಭಾವದಲ್ಲಿ ಮಾತಾಡ್ತಾ ಇದ್ದಿದ್ದು. ಅದು ನಿಜವಾದ ಅರ್ಜುನನ ಸಂಬಂಧ ಕೃಷ್ಣನಿಗೆ. ಭಕ್ತರಿಗೆ ಕೃಷ್ಣನೊಟ್ಟಿಗೆ ಯಾವುದಾದ್ರೂ ಒಂದು 5 ಸಂಬಂಧಗಳಿವೆ. ಶಾಂತ, ದಾಸ್ಯ, ಸಾಕ್ಯ, ವಾತ್ಸಲ್ಯ, ಮಾಧುರ್ಯ. ಅಂದರೆ ನಿತ್ಯವಾಗಿ ಪ್ರತಿ ಜೀವಿಗಳು ಕೃಷ್ಣನೊಟ್ಟಿಗೆ ಒಂದಾನೊಂದು ಸಂಬಂಧದಲ್ಲಿದ್ದೇವೆ. ನಾವು ಕೃಷ್ಣನ ಸೇವಕರಾಗೋ, ಕೃಷ್ಣನ ಸ್ನೇಹಿತರಾಗೋ, ಕೃಷ್ಣನ ತಂದೆ ತಾಯಿಗಳಾಗಿ ವಾತ್ಸಲ್ಯ ಭಾವದಲ್ಲೋ, ಈ ರೀತಿಯಲ್ಲಿ ಕೃಷ್ಣನ ಭಕ್ತರು ಯಾವುದೋ ಒಂದು ಸಂಬಂಧದಲ್ಲಿ ಇದ್ದಾರೆ, ನಿತ್ಯವಾಗಿದ್ದಾರೆ. ಆತ್ಮ ಪರಮಾತ್ಮಕ್ಕಿರೋ ಸಂಬಂಧ. ಆದರೆ ಈಗ ನಾವು ಅದನ್ನು ಮರ್ತೋಗ್ಬಿಟ್ಟಿದ್ದೇವೆ. ಈಗ ಯಾರು ದೇವರು, ಯಾರು ಕೃಷ್ಣ ಅಂತ ನಾವು ಕೇಳ್ತಿದ್ದೇವೆ. ಆದರೂ ಎನಿವೆ ಅರ್ಜುನನು ಮುಕ್ತ ಪುರುಷನಾದ್ರಿಂದ ಕೃಷ್ಣನಿಗೆ ಅರ್ಜುನನಿಗೆ ಸಂಬಂಧ ಇರೋದು ಸ್ನೇಹ ಭಾವದಲ್ಲಿ, ಸಾಕ್ಯರಸ ಅಂತ ಹೇಳೋದು ನಾವು. ಸೊ ಇಷ್ಟವರೆಗೂ ಅರ್ಜುನನು ಕೃಷ್ಣನಿಗೆ ಸಮಭಾವದಲ್ಲಿ ಮಾತಾಡ್ತಾ ಇದ್ರು. ಆದ್ರೆ ಈಗ ಆ ಸಮಭಾವದಲ್ಲಿ ಅವರು ಒಂದು ಗೊಂದಲದಲ್ಲಿ ಇದ್ದಾರೆ. ಸೊ ಭಗವಂತನ ಇಚ್ಛೆಯಿಂದನೇ ಆಗಿದೆ. ಹಾಗಾಗಿ ಅವರು ಗೊತ್ತು, ಆದರೂ ಕೃಷ್ಣನೇ ಪರಮಪುರುಷನ ಗೊತ್ತು ಅವರು. ಹಾಗಾಗಿ ಕೃಷ್ಣನಿಗೆ ನಾನು ನಿನ್ನ ಶಿಷ್ಯನಾಗಿದ್ದೇನೆ, ನನಗೆ ಮಾರ್ಗದರ್ಶನ ಕೊಡು ಅಂತ ಕೃಷ್ಣನಿಗೆ ಅವರು
ಮನವಿ ಮಾಡ್ತಿದ್ದಾರೆ. ಸೊ ಇಲ್ಲಿ ಶಿಷ್ಯಸ್ತೇಹಂ ಶಾದಿಮಾಂ ತ್ವಾಂ ಪ್ರಪನ್ನಂ. ಸೊ ಅರ್ಜುನ ಕೇಳ್ತಾ ಇರೋದು, ನಾನು ನಿನ್ನ ಶರಣಾಗತಿ ಆಗ್ತೇನೆ, ದಯವಿಟ್ಟು ನನಗೆ ಮಾರ್ಗದರ್ಶನ. ಸೊ ಹೀಗೆ ನಾವು ಕೂಡ ಕೃಷ್ಣನ ಆ ಶರಣಾಗತಿ ಆಗ್ಬೇಕು, ಕೃಷ್ಣನಿಂದ ಮಾರ್ಗದರ್ಶನ ಪಡಿಬೇಕು. ಸೊ ಈ ಭಗವದ್ಗೀತೆ ಅಂದ್ರೆ ಏನೂ ಇಲ್ಲ, ಕೃಷ್ಣ ನಮ್ಗೆ ಮಾರ್ಗದರ್ಶನ ಕೊಡ್ತಾ ಇರೋದು. ಕಾರ್ಪಣ್ಯದ ದೌರ್ಬಲ್ಯದಿಂದ ನಾನೀಗ ನನ್ನ ಕರ್ತವ್ಯದ ಬಗ್ಗೆ ಗೊಂದಲದಲ್ಲಿದ್ದೇನೆ, ಚಿತ್ತ ಸ್ವಾಸ್ಥ್ಯವನ್ನು ಸಂಪೂರ್ಣವಾಗಿ ಕಳೆದುಕೊಂಡಿದ್ದೇನೆ. ಇಂತಹ ಸ್ಥಿತಿಯಲ್ಲಿ ನನಗೆ ಯಾವುದು ಶ್ರೇಯಸ್ಕರ ಎಂದು ನಿಶ್ಚಯವಾಗಿ ಹೇಳು. ನಾನೀಗ ನಿನ್ನ ಶಿಷ್ಯ ಮತ್ತು ನಿನಗೆ ಶರಣಾಗತನಾದ ಆತ್ಮ, ದಯವಿಟ್ಟು ನನಗೆ ಮಾರ್ಗದರ್ಶನ ಮಾಡು. ನಹಿ ಪ್ರಪಶ್ಯಾಮಿ ಮಮಾಪನುದ್ಯಾತ್ ಯಚ್ಚೋಕಮುಚ್ಚೋಷಣ ಇಂದ್ರಿಯಾಣಾಂ ಅವಾಪ್ಯ ಭೂಮಾನ್ ಅಸಪತ್ನ ವೃದ್ಧಂ ರಾಜ್ಯಂ ಸುರಾಣಾಂ ಅಪಿಚ್ಛಾಧಿಪತ್ಯಂ. ನನ್ನ ಇಂದ್ರಿಯಗಳನ್ನು ಸೊರಗಿಸುತ್ತಿರುವ ಈ ದುಃಖವನ್ನು ಹೊಡೆದೋಡಿಸಲು ನನಗೆ ಮಾರ್ಗವೇ ಕಾಣುತ್ತಿಲ್ಲ. ಭೂಮಿಯಲ್ಲಿ ಸಮೃದ್ಧವಾದ ಸಾಟಿಯೇ ಇಲ್ಲದ ರಾಜ್ಯವನ್ನು ಗೆದ್ದುಕೊಂಡರೂ ಮತ್ತು ಸ್ವರ್ಗದಲ್ಲಿರುವ ದೇವತೆಗಳ ಪ್ರಭುತ್ವವನ್ನು ಪಡೆದುಕೊಂಡರೂ ನಾನು ಈ ದುಃಖವನ್ನು ಹೋಗಲಾಡಿಸಿಕೊಳ್ಳಲಾರೆ. ಸೊ ಹೀಗೆ ನಮಗೂ ಜೀವನದಲ್ಲಿ ಒಂದೊಂದು ಸನ್ನಿವೇಶಗಳು ಬರುತ್ತೆ. ಆ ಸನ್ನಿವೇಶಗಳೇ ಅದಕ್ಕೆ ಹೊರಗೆ ಬರೋದು ಹೇಗೆ ಅಂತ ನಮಗೆ ಗೊತ್ತಾಗೋದಿಲ್ಲ. ಅಷ್ಟಕ್ಕೊಂದು ಸನ್ನಿವೇಶ, ಆ ಸನ್ನಿವೇಶ ಬಂದಾಗಲೇ ಪ್ರತಿಯೊಬ್ಬರಿಗೂ ಅನುಭವ ಆದಾಗ ಒಂದೊಂದು ಟ್ರಾಜೆಡಿ, ಒಂದು ಜೀವನದಲ್ಲಿ ಬಂದಾಗ ಇದಕ್ಕೇನು ಪರಿಹಾರ, ಇದಕ್ಕೆ ಹೇಗೆ, ಸೊ ಹೀಗೆ ಒಂದು ಬರುತ್ತೆ ಗೊಂದಲ. ಸೊ ನಾವು ಆ ಗೊಂದಲದಲ್ಲಿ ಇರಬಾರ್ದು, ಆಗ ಕೃಷ್ಣ ಆಶ್ರಯ ಪಡಿಬೇಕು ನಾವು. ಸೊ ಯಾವುದೇ ಸನ್ನಿವೇಶದಲ್ಲೂ ಕೃಷ್ಣ ಆಶ್ರಯ ಪಡೆದು ಅದರಿಂದ ಹೊರಗೆ ಬರ್ಬೋದು ನಾವು. ಸಂಜಯ ಉವಾಚ ಏವ ಮುಕ್ತ್ವಾ ಋಷಿಕೇಶಂ ಗುಡಾಕೇಶಃ ಪರಂತಪ ನಯೋತ್ಸ್ಯ ಇತಿ ಗೋವಿಂದ ಮುಕ್ತ್ವಾ ತೂಷ್ಣೀಂ ಬಭೂವಃ. ಶತ್ರುಗಳನ್ನು ನಿಗ್ರಹಿಸಬಲ್ಲ ಅರ್ಜುನನು ಈ ಪ್ರಕಾರ ಕೃಷ್ಣನಿಗೆ ತಿಳಿಸಿ, ಗೋವಿಂದ, ನಾನು ಯುದ್ಧ ಮಾಡುವುದಿಲ್ಲ ಎಂದು ಹೇಳಿ ಮೌನ ತಾಳಿದನು. ಸೊ ಈಗ ಕೃಷ್ಣನು ಮಾತಾಡೋಕ್ಕೆ ಶುರು ಮಾಡ್ತಾರೆ. ಸೊ ಅರ್ಜುನನು ಈಗ ಅಷ್ಟು ಶೋಕದಲ್ಲಿದ್ದಾರೆ. ಅದೇ ಕೃಷ್ಣ ಈಗ ಆ ಥರ ಶೋಕ ಇಲ್ಲ. ಕೃಷ್ಣ ಯಾವಾಗಲೂ ಕೂಡ ತನ್ನ ದಿವ್ಯ ಸ್ಥಾನದಲ್ಲೇ ಇರೋದು. ಸೊ ಭಗವಂತನು ದೇವಾದಿದೇವ. ಸೊ ಕೃಷ್ಣನು ಇವಾಗ ನಗುತ್ತಾ ಅರ್ಜುನನಿಗೆ ಈಗ ಮಾತಾಡೋದು ಕೇಳ್ತೇವೆ. ತಮುವಾಚ ಋಷಿಕೇಶಃ ಪ್ರಹಸನ್ನಿವ ಭಾರತ ಸೇನಯೋರುಭಯೋರ್ ಮಧ್ಯೆ ವಿಷೀದಂತಂ ಇದಂ ವಚಃ. ಭರತನ ವಂಶಜನಾದ ಧೃತರಾಷ್ಟ್ರನೇ ಆಗ ಎರಡು ಸೈನ್ಯಗಳ ಮಧ್ಯೆ ವಿಷಾದದಲ್ಲಿ ಮುಳುಗಿದ ಅರ್ಜುನನ ಕುರಿತು ಕೃಷ್ಣನು ನಸುನಗುತ್ತಾ ಈ ಮಾತುಗಳನ್ನು ಹೇಳಿದನು. ಸೊ ಕೃಷ್ಣನು ಯಾವಾಗಲೂ ಕೂಡ ನಸುನಗ್ತಾನೆ ಇರ್ತಾರೆ. ಸೊ ಹಾಗೆ ನಮಗೆ ಯಾವಾಗ ಒಂದು ಬೇಸರ ಆದಾಗಲೂ ನಾವೇನು ಮಾಡೋದು ಬೇಕಾಗಿಲ್ಲ, ಕೃಷ್ಣನ ಎದುರು ಬಂದು ಕೂತ್ಕೊಂಡ್ರೆ ಸಾಕು. ಸೊ ನಾವು ಕೃಷ್ಣನ ಮಂದಿರದಲ್ಲೋ ಇಲ್ಲ ಅಂದ್ರೆ ಕೃಷ್ಣನ ಚಿತ್ರಪಟದಲ್ಲೋ ಭಗವಂತನು ನಮ್ಮನ್ನು ಆಶೀರ್ವದಿಸ್ಬೋದು. ಸೊ ಹಾಗೆ ಹೇಳೋದು ನಮ್ಗೆ ಅಷ್ಟೊಂದು ಇದಾದಾಗ ಏನೂ ಇಲ್ಲ, ಕೃಷ್ಣನ ಎದುರು ಪರ್ಟಿಕ್ಯುಲರ್ಲಿ ಭಗವಂತನ ಮಂದಿರದಲ್ಲಿ ಭಗವಂತನ ದಿವ್ಯ ಮೂರ್ತಿ, ಅವನ ಅರ್ಚಾವತಾರ, ಅದರ ಮುಂದೆ ಬಂದು ಕೂತ್ಕೊಂಡ್ರೆ ಸಾಕು. ನಮಗೆ ಭಗವಂತನು ಅವನ ನೋಟ ನೋಡೋದ್ರಿಂದನೇ ನಮ್ಮ ಎಲ್ಲ ಇದನ್ನು ಕೂಡ ನಮ್ಮ ನಿವಾರಣೆ ಆಗುತ್ತೆ. ಸೊ ಯಾಕಂದ್ರೆ ಭಗವಂತನು ಯಾವಾಗಲೂ ನಮಗೆ ಕರುಣಾಮಯ ದೃಷ್ಟಿಯಿಂದನೇ ನೋಡ್ತಾನೆ. ಸೊ ಅವನು ಪರಮಪುರುಷ, ದೇವಾದಿದೇವ, ಸರ್ವಶಕ್ತನು. ಸೊ ನಾವು ಯಾಕೆ ಗೊಂದಲದಲ್ಲಿರ್ಬೇಕು, ನಾವು ದುಃಖದಲ್ಲಿ ಯಾಕೆ ಇರಬೇಕು? ಸೊ ಭಗವಂತನ ಭಾಗವಾಗಿರೋದ್ರಿಂದ, ಭಗವಂತನ ಅಂಶವಾಗಿರೋದ್ರಿಂದ ನಾವು ಸಹಜವಾಗಿ ಅವನ ರೀತಿಯೇ ನಾವು ಕೂಡ ಒಂದು ಸುಖದಲ್ಲೇ ಇರಬೇಕು. ಸಚ್ಚಿದಾನಂದ ಸ್ವರೂಪ ಕೃಷ್ಣ, ನಾವು ಕೂಡ ಸಚ್ಚಿದಾನಂದ ಸ್ವರೂಪರೇ ಮೂಲವಾಗಿ. ಸೊ ಹಾಗೆ ಕೃಷ್ಣನ ಎದುರು ನಾವು ಇರುವಾಗ ನಮಗೆ ಯಾಕೆ ದುಃಖ, ನಮಗೆ ಆ ಪ್ರಶ್ನೆ ಇರಬಾರ್ದು. ಶ್ರೀ ಭಗವಾನುವಾಚ ಅಶೋಚ್ಯಾನನ್ವಶೋಚಸ್ತ್ವಂ ಪ್ರಜ್ಞಾವಾದಾಂಶ ಭಾಷಸೆ ಗತಾಸು ನ ಗತಾಸುಂಶ ನಾನು ಶೋಚಂತಿ ಪಂಡಿತಾಃ. ಸೊ ಕೃಷ್ಣನು ಈಗ ಒಂದು ಗುರುವಿನ ಸ್ಥಾನದಲ್ಲಿ ಶಿಷ್ಯನಿಗೆ ಇವಾಗ ಅವರಿಗೆ ಒಂದು ತೀವ್ರವಾಗಿ ಖಂಡಿಸೋ ಒಂದಾಗಿ ಕೃಷ್ಣ ಹೇಳ್ತಾ ಇರೋದು. ಸೊ ಅರ್ಜುನ, ನೀನು ತುಂಬಾ ಒಂದು ಪಂಡಿತನಾಗಿ ಮಾತಾಡ್ತಾ ಇದೆಯಾ, ಆದ್ರೆ ಇದು ಪಂಡಿತನು ಮಾತಾಡೋ ವಿಷಯ ಅಲ್ಲ. ಪಂಡಿತನು ಯಾಕಂದ್ರೆ ತುಂಬಾ ಕಾರಣಗಳು ಕೊಡ್ತಾ ಇದ್ದಾರೆ ಅರ್ಜುನ. ಸೊ ಈ ಕಾರಣ ಆ ಕಾರಣ, ನಾನು ಈ ಹಿಂದೆ ಗುರುಷ್ಯ ಪರಂಪರೆ ಕೇಳಿದ್ದು ನಾನು, ಹಾಗಾಗಿ ಇದು ನಾನು ನಿರ್ಣಯಕ್ಕೆ ಬರ್ತಾ ಇದ್ದೀನಿ, ಯುದ್ಧ ಮಾಡಬಾರ್ದು, ಇದು ಪಾಪವಾದದ್ದು, ಇದು ಕರುಣೆ ಇಲ್ಲವಂತ ಸನ್ನಿವೇಶ, ಇಲ್ಲಿ ಕುಟುಂಬ ಸಂಪ್ರದಾಯಗಳ ನಾಶ ಆಗತ್ತೆ, ಇಲ್ಲಿ ಯಾವ ಒಂದು ಶ್ರೇಯಸ್ಕರವಾದದ್ದಿಲ್ಲ ಅಂತ ಅರ್ಜುನ ಅಷ್ಟು ಕಾರಣಗಳು ಹೇಳ್ತಾರೆ. ಕೃಷ್ಣ ಹೇಳ್ತಾ ಇದ್ದಾನೆ, ನೀನು ಇದು ಪಂಡಿತನ ಮಾತಲ್ಲ, ಇದು ಒಂದು ಮೂರ್ಖನ ಮಾತು. ಅಂದ್ರೆ ಅಪಂಡಿತ ಅಂದ್ರೆ ಒಂದು ಇಂಡೈರೆಕ್ಟ್ ಆಗಿ ಕೃಷ್ಣ ನೀನೊಬ್ಬ ಮೂರ್ಖ ಅಂತ ಅರ್ಜುನನಿಗೆ ಹೇಳ್ತಾ ಇದ್ದಾರೆ. ಯಾಕಂದ್ರೆ ಕೃಷ್ಣ ಹೇಳ್ತಾರೆ, ಒಬ್ಬ ಪಂಡಿತನಾದವನಿಗೆ ಈ ಆತ್ಮದ ಜ್ಞಾನ ಇರೋದ್ರಿಂದ ಯಾವುದು ಶಾಶ್ವತ ಯಾವುದು ಅಶಾಶ್ವತ ಅಂತ ಗೊತ್ತು. ಸೊ ಭೌತಿಕ ಜಗತ್ತೇ ಅಶಾಶ್ವತ ಇರುವಾಗ ಇಲ್ಲಿ ನಾವು ಶಾಶ್ವತವಾಗಿ ನಾವು ಅದೊಂದು ಭ್ರಮೆಯಲ್ಲಿ ನಾವು ಶಾಶ್ವತವನ್ನು ಇಲ್ಲ ಬಯಸ್ತಾ ಇದ್ದೇವೆ ಅಷ್ಟೇ. ಇಲ್ಲಾಂದ್ರೆ ಭೌತಿಕ ಜಗತ್ತಂದ್ರೆ ತಾತ್ಕಾಲಿಕ ಜಗತ್ತು. ಸೊ ಇದು ಯಾವ್ದು ಬಂದು ನಾವು ಸ್ವೀಕರಿಸೋ ಒಂದು ಇದನ್ನು ದೃಷ್ಟಿಯನ್ನು ಪಡಿಬೇಕು ನಾವು. ಸೊ ಹಾಗಾಗಿ ಕೃಷ್ಣ ಹೇಳ್ತಾ ಇರೋದು, ಪಂಡಿತನಾದವನು ಈ ಯಾವ ಒಂದು ಇದಕ್ಕೂ ಕೂಡ ಶೋಕ ಪಡೋದಿಲ್ಲ, ಅದು ಇದ್ರೂ ಕೂಡ ಇಲ್ಲದೆ ಇದ್ರೂ ಕೂಡ ಅದಕ್ಕೆ ಶೋಕ ಪಡೋದಿಲ್ಲ ಅಂತ ಕೃಷ್ಣ ಈ ಗೀತೆಯನ್ನು ಒಮ್ಮೆಲೆ ಆಧ್ಯಾತ್ಮಿಕ ನೆಲೆಗೆ ತರ್ತಾ ಇದ್ದಾರೆ. ಅರ್ಜುನ ಇಷ್ಟವರೆಗೂ ಒಂದು ಭೌತಿಕ ನೆಲೆ, ದೇಹದ ನೆಲೆಯಲ್ಲಿ ಮಾತಾಡ್ತಾ ಇರೋದು.
ಸೊ ಅರ್ಜುನನು ಈ ಮಾತಿಗೆ ಭೌತಿಕ ನೆಲೆಯಲ್ಲಿ ನಮಗೆ ಯಾವಾಗಲೂ ಕೂಡ ದುಃಖ, ಶೋಕ ಇದಿದ್ದೇ ಇರುತ್ತೆ, ಸಹಜವಾಗಿ ಇರುತ್ತೆ. ಆದರೆ ಕೃಷ್ಣ ಇದನ್ನ ಒಂದೇ ಸಮನೆ ಭಗವದ್ಗೀತೆಯನ್ನು ಆಧ್ಯಾತ್ಮಿಕ ನೆಲೆಗೆ ತೆಗೆದುಕೊಂಡು ಬಂದು ಈಗ ನಮಗೆ ಈ ಅಷ್ಟು ಮುಖ್ಯವಾದ ಬೋಧನೆ ಇಲ್ಲಿ ಭಗವದ್ಗೀತೆಯಲ್ಲಿ ಕೃಷ್ಣ ಹೇಳೋದು, ಇದು ಯಾವ ಒಂದು ಸ್ಕೂಲು ಕಾಲೇಜಲ್ಲಿ ಇವತ್ತು ಇಲ್ಲ. ಇವತ್ತು ಮೊದಲ ಜ್ಞಾನ ಅಂದ್ರೆ ನಾವು ದೇಹಗಳಲ್ಲ, ಈ ದೇಹದಲ್ಲಿರೋ ಆತ್ಮ. ಸೊ ಕೃಷ್ಣ ಈ ಜ್ಞಾನವನ್ನು ನಮಗೆ ಇಲ್ಲಿ ಕೊಡ್ತಾ ಇದ್ದಾರೆ. ನತ್ವೇವಾಹಂ ಜಾತು ನಾಸಂ ನತ್ವಂ ನೇಮೇ ಜನಾಧಿಪಾಹ ನಚೈವ ನ ಭವಿಷ್ಯಾಮಹ ಸರ್ವೇ ವಯಂ ಅತಃ ಪರಂ. ನಾನು ಇರಲಿಲ್ಲ ಎನ್ನುವ ಕಾಲವೇ ಇಲ್ಲ, ನೀನು ಈ ರಾಜರು ಇರದಿದ್ದ ಕಾಲವೇ ಇರಲಿಲ್ಲ, ಭವಿಷ್ಯದಲ್ಲಿಯೂ ನಾವೆಲ್ಲರೂ ಇರುವುದಿಲ್ಲ ಎನ್ನುವುದೇ ಇಲ್ಲ. ಸೊ ಕೃಷ್ಣನು ಇಲ್ಲಿ ನಾವಿರೋದಿಲ್ಲ ಅಂದ್ರೆ ಏನು? ಈ ದೇಹ ಅಲ್ಲ, ದೇಹ ನಾಶ ಆಗ್ಬಿಡುತ್ತೆ. ಇವತ್ತೋ ಇನ್ನೊಂದು 50 ವರ್ಷನೋ 100 ವರ್ಷನೋ 1000 ವರ್ಷನೋ ಈ ದೇಹ ಅದು ಮತ್ತೆ ಅದು ಬರೋದು ಪಂಚಭೂತಗಳಿಂದ, ಮತ್ತೆ ಅದು ಪಂಚಭೂತಗಳಿಗೆ ಹೋಗುತ್ತೆ. ಅದು ಮತ್ತೆ ಯಾವ ರೂಪದಲ್ಲಿರುತ್ತೆ ಗೊತ್ತಿಲ್ಲ. ಆ ದೇಹ ಅನ್ನೋದು ಯಾವತ್ತೂ ಕೂಡ ಒಂದು ಜಡವಸ್ತು, ಅದರಲ್ಲಿ ಯಾವ ಒಂದು ಪ್ರಜ್ಞೆ ಇಲ್ಲ. ಆ ದೇಹಕ್ಕೆ ಯಾವುದೋ ಒಂದು ಜೀವ ಅನ್ನೋದಿಲ್ಲ. ಜೀವ ಅಂದ್ರೆ ನನಗೆ ಒಂದು ಆಲೋಚನೆ ಇದೆ, ನನಗೆ ಒಂದು ಭಾವನೆಗಳಿವೆ, ನನಗೆ ಇಚ್ಛೆಗಳಿವೆ. ಆದರೆ ದೇಹಕ್ಕೆ ಅದು ಒಂದು ಜಡವಸ್ತು, ಅದರಿಂದ ಅದಕ್ಕೇನೂ ಇಲ್ಲ. ಆದರೆ ಈ ನಾನು ಇರೋದ್ರಿಂದ ಈ ದೇಹದಲ್ಲಿ ಆ ದೇಹಕ್ಕೆ ಆ ಒಂದು ಆಲೋಚನೆ, ಆ ಒಂದು ಭಾವನೆ, ಆ ಒಂದು ಜೀವ ಲಕ್ಷಣಗಳು ಕಾಣೋದು. ಸೊ ಈ ಪ್ರಜ್ಞೆ ಅನ್ನೋದು ಇದು ಜೀವಿಯ ಲಕ್ಷಣ, ಇದು ಆತ್ಮದ ಲಕ್ಷಣ, ಇದು ದೇಹದ ಲಕ್ಷಣ ಅಲ್ಲ. ಸೊ ಹಾಗಾಗಿ ಕೃಷ್ಣ ಈಗ ಆತ್ಮದ ಬಗ್ಗೆ ಯಾವ ಸಮಯಲ್ಲೂ ನಾವಿಲ್ಲ ಅಂತ ಇಲ್ಲ. ಆಮೇಲೆ ಕೃಷ್ಣ ಪ್ರತ್ಯೇಕವಾಗಿ ನಾನು, ನೀನು, ಇವರೆಲ್ಲರೂ ಅಂತ ಹೇಳೋದು. ಸೊ ಇದರ ಮೂಲಕ ನಾವೆಲ್ಲರೂ ಪ್ರತ್ಯೇಕವಾದ ಜೀವಿಗಳು. ನಾನು ಈ ದೇಹದಲ್ಲಿ ಇರುವ ಒಬ್ಬ ಆತ್ಮ, ನೀವು ನಿಮ್ಮ ದೇಹದಲ್ಲಿ, ಪ್ರತಿಯೊಬ್ಬರು ನಾವು ಒಂದೊಂದು ಆತ್ಮನ. ಒಮ್ಮೊಮ್ಮೆ ಕೆಲವರು ಎಲ್ಲ ಒಂದೇ ಆತ್ಮಗಳು ಅಂತ ಏನ್ ಮಾಡ್ತಾರೆ. ಇಲ್ಲ, ನಾವೆಲ್ಲರೂ ಕೂಡ ಪ್ರತ್ಯೇಕವಾದ ಒಂದು ಜೀವಿ. ನನಗೇ ಒಂದು ರೀತಿಯ ಒಂದು ಆಲೋಚನೆ, ಒಂದು ರೀತಿಯ ಭಾವನೆ, ಒಂದು ರೀತಿಯ ಇಷ್ಟ ಅನ್ನೋದಿದೆ, ರುಚಿ. ಒಂದೇ ತಂದೆ ತಾಯಿ ಮಕ್ಕಳಾದ್ರೂ ಕೂಡ ಒಂದೊಂದು ಮಗುಗೂ ಒಂದೊಂದು ರೀತಿಯ, ಒಬ್ಬರಿಗೆ ಚಪಾತಿ ಇಷ್ಟ ಆಗುತ್ತೆ, ಇನ್ನೊಬ್ಬರಿಗೆ ದೋಸೆ ಇಷ್ಟ ಆಗುತ್ತೆ, ಇನ್ನೊಬ್ಬರಿಗೆ ಸಿಹಿದು ಇಷ್ಟ ಆಗುತ್ತೆ, ಇನ್ನೊಬ್ಬರದ್ದು ಇನ್ಯಾವುದೊಂದು ಮಸಾಲೆ ತುಂಬಾ ಇರೋದು ಇಷ್ಟ ಆಗುತ್ತೆ. ಯಾಕಂದ್ರೆ ಪ್ರತಿಯೊಬ್ಬರು ಭಿನ್ನ ಜೀವಿಗಳು. ನಾವು ಪ್ರತಿಯೊಬ್ಬರು ಒಂದೊಂದು ರೀತಿಯ, ನಾವು ಎಲ್ಲರೂ ಆತ್ಮರೇ, ಆದರೆ ಪ್ರತಿಯೊಬ್ಬರಿಗೂ ಬೇರೆ ಬೇರೆ ರುಚಿಗಳಿವೆ. ಯಾಕಂದ್ರೆ ಪ್ರತಿಯೊಂದು ಬೇರೆಯವರೇ ವ್ಯಕ್ತಿಗಳು ನಾವು. ನಿತ್ಯೋ ನಿತ್ಯಾನಾಂ ಚೇತನ ಚೇತನಾನಾಂ ಏಕೋ ಯೋ ಬಹುನಾಂ ವಿದದಾತಿ ಕಾಮ. ಸೊ ಶಾಸ್ತ್ರ ಹೇಳೋದೇನೆಂದ್ರೆ, ನಾವು ಎಲ್ಲರೂ ನಿತ್ಯರು, ಜೀವಾತ್ಮರು. ನಾವು ಎಷ್ಟು ಅಸಂಖ್ಯಾತ ಲೆಕ್ಕನೇ ಇಲ್ಲ ನಮ್ಮ ಎಷ್ಟು ಇದ್ದೀವಿ ನಾವು ಅಂದ್ರೆ. ಆದ್ರೆ ನಾವು ಎಷ್ಟು ಜನ ಜೀವಾತ್ಮರಲ್ಲಿ ಒಂದು ಪರಮಾತ್ಮನಿದ್ದಾನೆ. ನಿತ್ಯೋ ನಿತ್ಯಾನ ಚೇತನ ಚೇತನಾನ. ನಮಗೆ ಪ್ರಜ್ಞೆ ಇದೆ. ಸೊ ನಮಗೆ ಈ ದೇಹಕ್ಕೆ, ಈ ಜಡವಸ್ತುಗೆ ಅದೇ ವ್ಯತ್ಯಾಸ. ಈ ಕಂಪ್ಯೂಟರ್ ಇದೆ, ಇದಕ್ಕೆ ಪ್ರಜ್ಞೆ ಇಲ್ಲ. ಇಲ್ಲ ಒಂದು ಟೇಬಲ್ ಇದೆ, ಇದಕ್ಕೆ ಪ್ರಜ್ಞೆ ಇಲ್ಲ. ಇದಕ್ಕೆ ಅದು ಹಾಗೇ ಇರುತ್ತದು. ಆದರೆ ನಾನು ಈ ದೇಹದಲ್ಲಿರೋ ಆತ್ಮ ಇರೋದ್ರಿಂದ ಈ ದೇಹಕ್ಕೆ ಒಂದು ಜೀವ ಅಂತ ಬರ್ತಾ ಇದೆ. ನನಗೆ ಆಲೋಚನೆ, ಭಾವನೆಗಳೆಲ್ಲ ಇವೆ, ನನಗೆ ಒಂದು ಅನುಭವ ಇದೆ, ಸುಖ ದುಃಖ ಅನ್ನೋ ಅನುಭವ ಇದೆ. ಸೊ ಇದು ಹೇಳೋದು ಕೃಷ್ಣ ಹೇಳ್ತಾ ಇರೋದು. ನಮಗೆ ಇದೆ, ನನಗೆ ಸೀಮಿತವಾಗಿದೆ, ಆದ್ರೆ ನನಗೆ ಸಂಪೂರ್ಣವಾಗಿಲ್ಲ. ನನ್ನ ಬಗ್ಗೆ ಸ್ವಲ್ಪ ಗೊತ್ತು, ನನ್ನ ದೇಹದ ಬಗ್ಗೆ ಸಂಪೂರ್ಣವಾಗಿ ಗೊತ್ತಿಲ್ಲ ನನಗೆ. ನನ್ನ ಒಳಗೆ ಹೇಗೆ ನನ್ನ ರಕ್ತ ಕಾಲುವೆಗಳೆಲ್ಲ ಚಲನೆಯಲ್ಲಿದೆ, ನನ್ನ ಮೆದುಳಲ್ಲಿ ಹೇಗೆ ನಡೀತಾ ಇದೆ, ಅವೆಲ್ಲ ಗೊತ್ತಿಲ್ಲ ನನಗೆ. ಅದೇ ಸ್ವಲ್ಪ ಗೊತ್ತು ನನಗೆ, ಸ್ವಲ್ಪ ಸುಖ ದುಃಖ ಅನ್ನೋದು ನನಗೆ ಗೊತ್ತಾಗುತ್ತೆ. ಯಾರೋ ಸ್ಪರ್ಶ ಮಾಡಿದಾಗ ಗೊತ್ತಾಗುತ್ತೆ ನನಗೆ ತಲೆನೋವು, ಇನ್ನೊಂದು ನೋವು, ನಾನು ಇದು ಮಾಡಬೇಕು ಮಾಡೋದು ಸ್ವಲ್ಪ ನನಗೆ ಪ್ರಜ್ಞೆ ಇದೆ. ಅದೇ ಸಂಪೂರ್ಣ ಪ್ರಜ್ಞೆ ಇಲ್ಲ. ಇನ್ನೊಬ್ಬರ ಬಗ್ಗೆ ಅವ್ರಿಗೆ ಸುಖನೋ ದುಃಖನೋ ಅವ್ರ ಮನಸ್ಥಿತಿ ಹೇಗಿದೆ ನನಗೆ ಗೊತ್ತಿಲ್ಲ ನನಗೆ. ಆದರೆ ಕೃಷ್ಣ ಎಲ್ಲರ ಮನಸ್ಥಿತಿ ಗೊತ್ತು, ಎಲ್ಲ ಜೀವಿಗಳ ಪ್ರತಿಯೊಂದು ಕ್ಷಣದಲ್ಲೂ, ಎಲ್ಲ ಸರ್ವಕಾಲದಲ್ಲೂ ಎಲ್ಲರ ಬಗ್ಗೆ ಗೊತ್ತು. ಅದಕ್ಕೆ ಅವನಿಗೆ ಹೇಳ್ತಾರೆ ನಿತ್ಯೋ ನಿತ್ಯಾನಾಂ ಚೇತನ ಚೇತನಾನಾಂ. ಅವನ ಚೇತನ ಅನ್ನೋದು ಸರ್ವವ್ಯಾಪಕವಾಗಿ ಎಲ್ಲವೂ ಗೋಚರಿಸುತ್ತದೆ. ಅದೇ ನಮಗೆ ಪ್ರತಿಯೊಂದು ಜೀವಿಗಳು, ನನಗೆ ನನ್ನ ಬಗ್ಗೆ ಸ್ವಲ್ಪ ಗೊತ್ತು, ನಿಮಗೆ ನಿಮ್ಮ ಸ್ವಲ್ಪ ಗೊತ್ತು, ಆದರೆ ಕೃಷ್ಣನಿಗೆ ಎಲ್ಲರ ಬಗ್ಗೆ ಗೊತ್ತು. ನಿತ್ಯೋ ನಿತ್ಯಾನಾಂ ಚೇತನ ಚೇತನಾನಾಂ ಏಕೋ ಯೋ ಬಹುನಾಂ ವಿದದಾತಿ ಕಾಮ. ಆ ಒಬ್ಬ ಪರಮಪುರುಷನು ಎಲ್ಲ ಜೀವಾತ್ಮರನ್ನ ಪೋಷಣೆಯನ್ನು ಮಾಡ್ತಾ ಇದ್ದಾನೆ ಅಂತ ಶಾಸ್ತ್ರಗಳು ಹೇಳೋದು. ಹಾಗೆ ಈ ಶ್ಲೋಕದಲ್ಲಿ ನಮಗೆ ಪ್ರತಿಯೊಬ್ಬರು ಭಿನ್ನ ವ್ಯಕ್ತಿಗಳು ಅಂತ. ಒಂದು ನಾವು ಆತ್ಮ, ದೇಹ ಅಲ್ಲ. ಇನ್ನೊಂದು ನಾವು ಪ್ರತ್ಯೇಕ ವ್ಯಕ್ತಿಗಳು ಅಂತ ತಿಳಿಸ್ಕೊಡ್ತಾ ಇದ್ದಾರೆ ಕೃಷ್ಣ. ಸೊ ಇನ್ನೊಂದು ಇಲ್ಲಿ ಹೇಳೋದಂದ್ರೆ, ಹೇಗೆ ಒಮ್ಮೆ ನಾವು ಯಾರಾದರೂ ನೀರಿನಲ್ಲಿ ಮುಳುಗ್ತಿದ್ದಾರೆ ಅಂತ ಇಟ್ಕೊಳ್ಳಿ. ಸೊ ಒಂದು ಸರೋವರದಲ್ಲೋ ಎಲ್ಲಾದರೂ, ಆಗ ನೀವು ಅಲ್ಲಿ ಹೋಗಿ ಆ ವ್ಯಕ್ತಿನ ನೀವು ನೀರಿನಲ್ಲಿ ನೀವು ಜಂಪ್ ಮಾಡಿ ಅಲ್ಲಿ ಒಳಗೆ ನೀವು ಈಜಿ, ನಂತರ ಆ ವ್ಯಕ್ತಿಯ ಒಂದು ಬಟ್ಟೆಯನ್ನು ಹೊರಗೆ ತಗೊಂಬಂದು ಅವರ ಒಂದು ಕುಟುಂಬದವ್ರಿಗೆ, ಇವ್ರ ನೆಂಟರಿಗೆ, ನೋಡಿ ಈಗ ಹೊಸ ಬಟ್ಟೆಯನ್ನು ನೀವು ಕೊಡ್ಸಿದ್ರಲ್ಲ, ಅದನ್ನ ನಾನು ವಾಪಸ್ ತಂದೆ, ಅದನ್ನ ರಕ್ಷಣೆ ಮಾಡಿದೆ ಅಂದ್ರೆ ಏನ್ ಹೇಳ್ತಾರೆ ಅವರು? ಅವ್ರು ನಿಜವಾದ ವ್ಯಕ್ತಿ ಮುಳುಗ್ಬಿಟ್ರು, ಕೇವಲ ಅವ್ರ ವಸ್ತ್ರವನ್ನು ತೆಗೆದುಕೊಂಡ್ ಬಂದ್ರೆ. ಸೊ ಅದೇ ರೀತಿಯಲ್ಲಿ ಇವಾಗ ನಾವು ದೇಹದ ಬಗ್ಗೆ ನಾವು ಮಾತಾಡ್ತಾ ಇದ್ದೇವೆ, ಆದ್ರೆ ದೇಹ
ಇನ್ನು ಆತ್ಮಕ್ಕೆ ಒಂದು ವಸ್ತ್ರ. ಸೊ ಕೃಷ್ಣ ಅದನ್ನು ಕೂಡ ಹೇಳ್ತಾರೆ ನಮಗೆ, ಅದು ಕೂಡ ಕೇಳ್ತೇವೆ ನಾವು. ಸೊ ಹೀಗೆ ನಿಜವಾದ ವ್ಯಕ್ತಿ ಅಂದರೆ ಆತ್ಮ. ಈ ದೇಹ ಅನ್ನೋದು ಒಂದು ವಸ್ತ್ರ ಇದ್ದಾಗೆ. ಒಂದು ನಮಗೆ ಬೇರೆ ಬೇರೆ ವಸ್ತ್ರಗಳು, ಮನುಜನ ವಸ್ತ್ರ ಒಬ್ಬರಿಗೆ, ಇನ್ನೊಬ್ಬರಿಗೆ ನಾಯಿಯ ವಸ್ತ್ರ, ಇನ್ನೊಬ್ಬರಿಗೆ ಗಿಡ ಮರಗಳ ವಸ್ತ್ರ, ಒಂದು ಕ್ರಿಮಿಗಳ ವಸ್ತ್ರ. ಹೇಗೆ ನಮ್ಮ ಬಟ್ಟೆಗಳು, ನಾವೊಂದು ಶರ್ಟು, ಇನ್ನೊಬ್ರು ಇನ್ನೊಂದು ಕುರ್ತಾ, ಇನ್ನೊಬ್ರು ಒಂದು ಸೀರೆ ಹಾಕೊಳ್ತಾರೆ, ಒಬ್ಬೊಬ್ರು ಒಂದೊಂದು ರೀತಿಯಲ್ಲಿ ಹಾಕೊಳ್ತಾರೆ. ಅದೇ ರೀತಿಯಲ್ಲಿ ಈ ದೇಹವೆನ್ನೋದೇ ಒಂದು ವಸ್ತ್ರ ಅಂತ ಕೃಷ್ಣ ನಮಗೆ ಹೇಳೋದು ಮಾತು ಇಲ್ಲಿ ಕೇಳ್ತೇವೆ ನಾವು. ಸೊ ಕೃಷ್ಣನು ಆ ಒಂದು ದಿವ್ಯ ನೆಲೆಯಲ್ಲಿದ್ದು ಕೃಷ್ಣನು ನಮಗೆ ತೋರಿಸ್ಕೊ, ಅವನ ಒಂದು ಮಾಯಾಶಕ್ತಿ, ಆ ಶಕ್ತಿಯ ಮೂಲಕ ನಮಗೆ ಈ ದೇಹಕ್ಕೆ ಗುರುತಿಸ್ಕೊಂಡಿದ್ದೇವೆ. ನಾನು ಈ ದೇಹ ಆದ್ದರಿಂದ ನಾನು ಭಾರತೀಯನು, ನಾನು ಒಬ್ಬ ಇಲ್ಲಿ ಕನ್ನಡ ನಾಡಕ್ಕೆ ಸೇರಿದವನು, ನಾನು ಇಲ್ಲ ಗಂಡಸು, ನಾನು ಹೆಂಗಸು, ನಾನು ಯುವಕ, ನಾನು ವೃದ್ಧನು ಅಂತ ನಾನು ಈ ದೇಹದ ಮೂಲಕ ಆಲೋಚನೆ ಮಾಡ್ತೇನೆ. ಇದೆಲ್ಲವೂ ಆಕ್ಚುಲಿ ಇದು ಭ್ರಮೆ. ಸೊ ಭಗವಂತನ ಒಂದು ಮಾಯಾಶಕ್ತಿ, ಅದರ ಪ್ರಭಾವವಾಗಿ ನಾವು ಈ ರೀತಿಯಾಗಿ ವ್ಯವಹಾರ ಮಾಡ್ತಾ ಇದ್ದೇವೆ. ನಮಗೂ ಕೂಡ ಒಬ್ಬೊಬ್ಬರು, ನೀವು ಯಾವ್ದನ್ನು ವೆಹಿಕಲ್, ಕಾರು ಏನಾದ್ರು ಕಲಿತು ಹೋಗೋ ಅನುಭವ ಇರ್ಬೋದು. ಮೊದಲು ಓಡಿಸೋವಾಗ ಅದು ಗೊತ್ತಾಗೋದಿಲ್ಲ, ಎಲ್ಲಿ ಅಳತೆ, ಎಲ್ಲಿ ಹಿಂದೆ, ಎಲ್ಲಿ ಮುಂದೆ ಅಂತ. ಆದ್ರೆ ಕೆಲವು ಸಲ ಓಡಿಸಿದ್ಮೇಲೆ ಕೆಲವು ದಿನಗಳ ನಂತರ ಕಾರಲ್ಲಿ ಕೂತಿದ ತಕ್ಷಣ ಎಲ್ಲ ಗೊತ್ತಾಗುತ್ತೆ ನಿಮ್ಗೆ, ಎಲ್ಲಿ ಹೇಗೆ ಓಡಿಸ್ಬೇಕು, ಹೇಗೆ ಓಡಿಸ್ಬಾರ್ದು. ಸೊ ಆ ರೀತಿಯಲ್ಲಿ ನಾವು ಈ ದೇಹದಲ್ಲಿ ಬಂಧನವಾಗಿ, ನಾವು ದೇಹಕ್ಕೆ ನಮಗೆ ಸಂಬಂಧನೇ ಇಲ್ಲ. ಆದ್ರೆ ಇಲ್ಲಿ ಎಷ್ಟು ಸಮಯದಿಂದ ನಾವು ಇದ್ದೇವೆ ಅಂದ್ರೆ, ಹುಟ್ಟುತ್ತಾ ನಾವು ಇರೋದು ಎಷ್ಟು 30, 40, 50 ವರ್ಷದಿಂದ ನಾವು ಈ ದೇಹ ಅಂತ ಸಂಪೂರ್ಣವಾಗಿ ಈ ಭಾವನೆಯಲ್ಲಿ ಬಂದ್ಬಿಟ್ಟಿದ್ದೇವೆ. ಆಕ್ಚುಲಿ ತಾಯಿಯ ಗರ್ಭದಲ್ಲೇ ನಮಗೆ ಭಾಗವತದಲ್ಲಿ ವಿವರಣೆ ಗೊತ್ತಾಗುತ್ತೆ. ಆತ್ಮಗೆ, ಆ ಜಾಗೃತವಾದ ಆತ್ಮಗೆ ಗೊತ್ತಾಗುತ್ತೆ, ಅಯ್ಯೋ ನಾನು ದೇಹ ಅಲ್ಲ, ನಾನು ಏನ್ ಮಾಡ್ತಾ ಇದ್ದೀನಿ ಅಂತ. ಆದ್ರೆ ನಾವು ಹೇಗೋ ಈ ದೇಹದಲ್ಲಿ ಇದ್ದು ಇಲ್ಲಿ ವಾಸ ಮಾಡಿ 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 ಇದಕ್ಕೆ ಗುರುತಿಸ್ಕೊಂಡ್ಬಿಟ್ಟಿದ್ದೆ, ನಾನೇ ಈ ದೇಹ, ನಾನು 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 ನಾವೆಲ್ಲ ಹೇಳ್ತೇವೆ, ಇದು ನನ್ನ ಕೈ, ನನ್ನ ಕಾಲು, ನನ್ನ ತಲೆ, ನನ್ನ ಹೊಟ್ಟೆ, ಇದೆಲ್ಲ ನನ್ನದು ಅಂತ ಹೇಳ್ತೇವೆ ನಾವು. ಹೇಗೆ ನಾವು, ಇದು ನನ್ನ ಶರ್ಟು, ಇದು ನನ್ನ ಸ್ಪೆಕ್ಸು, ಇದು ನನ್ನ ಪ್ಯಾಂಟು, ಈ ಅಂದ್ರೆ ನಾನು ಬೇರೆ, ಈ ವಸ್ತುಗಳು ಬೇರೆ. ಸೊ ಅದೇ ರೀತಿಯಲ್ಲಿ ನನ್ನ ದೇಹ ಅಂತ ನಾವು ಹೇಳಿದಾಗ ನಾನು ಬೇರೆ, ನನ್ನ ದೇಹ ಬೇರೆ. ಸೊ ದೇಹಿ. ಸೊ ಕೃಷ್ಣ ನೆಕ್ಸ್ಟ್ ಶ್ಲೋಕದಲ್ಲಿ ಹೇಳೋದು, ನಾವು ದೇಹಿ, ನಾವು ದೇಹ ಅಲ್ಲ. ದೇಹಿನೋ ಅಸ್ಮಿನ್ ಯಥಾ ದೇಹೇ ಕೌಮಾರಂ ಯೌವನಂ ಜರ ತಥಾ ದೇಹಾಂತರ ಪ್ರಾಪ್ತಿರ್ ಧೀರಸ್ತತ್ರ ನ ಮುಹ್ಯತಿ. ದೇಹಸ್ಥ ಆತ್ಮವು ಈ ದೇಹದಲ್ಲಿ ಬಾಲ್ಯದಿಂದ ಯೌವನಕ್ಕೆ, ಮುಪ್ಪಿಗೆ ಒಂದೇ ಸಮನೆ ಸಾಗುವ ರೀತಿಯಲ್ಲೇ ಆತ್ಮವು ಸಾವಿನ ನಂತರ ಮತ್ತೊಂದು ದೇಹಕ್ಕೆ ಸಾಗುತ್ತದೆ. ಧೀರನಾದವನು ಇದರಿಂದ ಗೊಂದಲಕ್ಕೆ ಒಳಗಾಗುವುದಿಲ್ಲ. ಸೊ ಆಕ್ಚುಲಿ ಇದು ತುಂಬಾ ಸರಳವಾಗಿ ಭಗವಂತನ ಹೇಳ್ತಾ ಇದ್ದಾನೆ. ಆದ್ರೆ ಇದನ್ನ ಅರ್ಥ ಮಾಡ್ಕೊಳ್ಳೋದು, ಅದು ನಮ್ಮ ಜೀವನದ ಒಂದು ಇದೆ ಸಾರ್ಥಕತೆ. ಇದು ನಾವು ದೇಹ ಅಲ್ಲ, ನಾವು ಆತ್ಮ. ನಾವು ಆತ್ಮ ಅಷ್ಟೇ ಅಲ್ಲ, ನಮ್ಮೊಟ್ಟಿಗೆ ಕೃಷ್ಣನು ಕೂಡ ಪರಮಾತ್ಮನಾಗಿದ್ದಾನೆ. ಅದು ಕೂಡ ನಮಗೆ ಗೀತೆಯಲ್ಲಿ ಭಗವಂತನ ಮುಂದೆ ತಿಳಿಸ್ಕೊಡ್ತಾರೆ. ಸೊ ಆದ್ರೆ ಇಲ್ಲಿ ಮೊದಲಿಗೆ ಕೃಷ್ಣನು ಈ ಆತ್ಮಜ್ಞಾನವನ್ನು ಕೊಡ್ತಾ ಅರ್ಜುನನಿಗೆ, ಇನ್ನು ದಯೆ ತೋರಿಸ್ಬೇಕು ಅಂತ ಹೇಳ್ತಾ ಇದೆಯಾ, ಇಷ್ಟು ಜನರ ರಕ್ತಪಾತ, ಅವರ ಒಂದು ನಾಶ ಆಗುತ್ತೆ ಅಂತ. ದಯೆ ತೋರಿಸ್ಬೇಕಾದದ್ದು ಆತ್ಮಕ್ಕೆ. ಪರ್ಟಿಕ್ಯುಲರ್ಲಿ ನಾವು ಅಥಾಥೋ ಬ್ರಹ್ಮ ಜಿಜ್ಞಾಸ, ಮನುಜ ಜನ್ಮ, ನಮಗೆ ಮಾನವ ಜನ್ಮ ಸಿಕ್ಕಿದೆ, ಪ್ರತಿಯೊಬ್ಬರೂ ಕೂಡ ಈ ಜ್ಞಾನವನ್ನು ನಾವು ಪಡ್ಕೊಳ್ಳೋ ಒಂದು ಸಾಧ್ಯತೆ ಇದೆ. ಈ ಜ್ಞಾನ ನಮಗೆ, ನಾವು ಹಿಂದೆ ಬೇರೆ ಒಂದು ಜೀವರಾಶಿಗಳು, 84 ಜೀವರಾಶಿಗಳಿದೆ. 9 ಲಕ್ಷ ಜಲಚರಗಳು, 20 ಲಕ್ಷ ವೃಕ್ಷಗಳು, 11 ಲಕ್ಷ ಕ್ರಿಮಿಗಳು, 10 ಲಕ್ಷ ಪಕ್ಷಿಗಳು, 30 ಲಕ್ಷ ಪಶುಗಳು, ಮತ್ತೆ ನಮ್ಮ ಮನುಜ ಜನ್ಮ ಸಿಗೋದು ನಮಗೆ. ಸೊ ಹೀಗೆ ಡಾರ್ವಿನ್ ಸಿದ್ಧಾಂತ ಹೇಳೋದು, ನಮ್ಮ ದೇಹ ಬದಲಾಗೋದು ಅಂತ ಹೇಳೋದು. ಇಲ್ಲ, ದೇಹ ಬದಲಾಗೋದಿಲ್ಲ. ಆತ್ಮ ಒಂದು ದೇಹದಿಂದ ಇನ್ನೊಂದು ದೇಹಕ್ಕೆ ಅದನ್ನು ಕರೆದುಕೊಂಡು ಹೋಗ್ತಾ ಇದೆ, ಪ್ರಕೃತಿ ನಿಯಮ ಪ್ರಕಾರ. ಹೇಗೆ ನಮಗೆ ಒಮ್ಮೆ ನಮಗೆ ಅಷ್ಟು ಹಣ ಇಲ್ಲದೆ ಇರುವಾಗ ಮೊದಲಿಗೆ ನಾವು ಒಂದು ಸಿಕ್ಕ ಸೈಕಲ್ ತಗೊಳ್ತೇವೆ. ಆಮೇಲೆ ಸ್ವಲ್ಪ ಹಣ ಜಾಸ್ತಿ ಆದ್ಮೇಲೆ ಒಂದು ಬೈಕ್ ತಗೊಳ್ತೇವೆ. ಮತ್ತೆ ಇನ್ ಸ್ವಲ್ಪ ಹಣ ನಮಗೆ ಸಂಪಾದನೆ ಆದ್ರೆ ಒಂದು ಕಾರ್ ತಗೊಳ್ಬೋದು. ಮತ್ತೆ ಇನ್ ಸ್ವಲ್ಪ ಇದಾದ್ರೆ ದೊಡ್ಡ ಕಾರು, ಇಲ್ಲಾಂದ್ರೆ ಒಂದು ಬೆನ್ಸ್ ತಗೊಳ್ಬೋದು. ಇಲ್ಲಾಂದ್ರೆ ಮನೆ, ಒಂದು ಚಿಕ್ಕ ಮತ್ತೆ ಪುಟ್ಟ ಮನೆ ಒಂದು ಇಟ್ಕೊಳ್ತೇವೆ, ಒಂದು ರೂಮು ಫ್ಲಾಟ್. ಇನ್ನ ಸ್ವಲ್ಪ ಜನರು ಸ್ವಲ್ಪ ಇದಾದ್ರೆ 2 ಡಬಲ್ ಬೆಡ್ರೂಮ್ ಫ್ಲಾಟ್, ಇಲ್ಲ 3 ಬೆಡ್ರೂಮ್, ಇಲ್ಲಾಂದ್ರೆ ಒಂದು ಬಂಗೆಲೋ. ವ್ಯಕ್ತಿ ಒಬ್ಬರೇ, ಆದ್ರೆ ಅವರು ಓಡಿಸ್ತಾ ಇರೋ ವೆಹಿಕಲ್ ಆಗ್ಬೋದು, ಇಲ್ಲಾಂದ್ರೆ ವಾಸ ಮಾಡ್ತಾ ಇರೋ ಮನೆ ಆಗ್ಬೋದು, ಅವರ ಶಕ್ತಿಯುತವಾಗಿ ಅವರು ಬೇರೆ ಬೇರೆ ವಾಸಸ್ಥಳಗಳು, ಬೇರೆ ಬೇರೆ ವೆಹಿಕಲ್ ಖರೀದಿ ಮಾಡ್ತಾ ಇದ್ದಾರೆ. ಅದೇ ರೀತಿಯಲ್ಲಿ ಆತ್ಮ ಅನ್ನೋದು ನಮ್ಮ ಕರ್ಮಾನುಸಾರ ಮತ್ತೆ ನಮ್ಮ ಇಚ್ಛೆಗಳು ಅನುಸಾರವಾಗಿ ನಮಗೆ ಸಿಗೋದು ಈ ದೇಹಗಳು. ಸೊ ಒಂದು ಜೀವಾತ್ಮಗಳು ಮೊದಲಿಗೆ ಜಲಚರಗಳಿಂದ ಪ್ರಾರಂಭವಾಗಿ ಈ ರೀತಿ ಭಗವಂತನು 84 ಲಕ್ಷ ಜೀವರಾಶಿಗಳು ಭಗವಂತನ ಸೃಷ್ಟಿ ಮಾಡಿರೋದು. ಸೊ ಇದು ನಮಗೆ ವೇದ ಸಾಹಿತ್ಯದಲ್ಲಿ ತಿಳಿಯುತ್ತೆ. ಈ 84 ಜೀವರಾಶಿಗಳಲ್ಲಿ ಪ್ರತ್ಯೇಕವಾದ ಒಂದೊಂದು ಇಚ್ಛೆಗಳನ್ನು ಪೂರೈಕೆ ಮಾಡಲಿಕ್ಕೆ ಭಗವಂತನ ವ್ಯವಸ್ಥೆ ಮಾಡಿದ್ದಾರೆ. ಇವಾಗ ನಮಗೆ ಒಂದೇ ರೀತಿಯ ರುಚಿ ಇಲ್ಲ,
ಆಹಾರ ಅಂದ್ರೆ ನಾವು ಹೇಳಿದ್ವಿ ಎಷ್ಟೆಷ್ಟು ರೀತಿಯಾಗಿ ತಿನ್ಬೇಕು ಅನ್ಸುತ್ತೆ. ಇಲ್ಲ ಇನ್ನೊಂದು ಒಂದು ಆಟ, ನಮ್ಮ ಕ್ರೀಡೆ ಅಂದ್ರೆ ಒಂದೊಂದು ರೀತಿಯಲ್ಲಿ ಆಟ ಆಡೋ ಒಂದು ಇದಿರುತ್ತೆ. ಒಂದು ಒಲಿಂಪಿಕ್ಸ್ ನೋಡಿದ್ರೆ ಯಾರೋ ಒಬ್ರು ನೀರಿನಲ್ಲಿ ಈಜೋ ಒಂದು ಇದನ್ನ, ಇನ್ನೊಬ್ರು ಯಾರೋ ಓಡೋದು ಅಥ್ಲೆಟಿಕ್ಸ್, ಇನ್ನೊಬ್ರು ಯಾರೋ ಇನ್ನೊಂದು ಫೈಟಿಂಗ್, ಒಬ್ಬೊಬ್ರು ಒಂದೊಂದು ರೀತಿಯ ಒಂದು ಇಚ್ಛೆ. ಸೊ ಭಗವಂತನು ಯಾವ ರೀತಿಯಲ್ಲಿ ಈ 84 ಲಕ್ಷ ಜೀವರಾಶಿಗಳು ಸೃಷ್ಟಿ ಮಾಡಿದ್ದಾನೆ ಅಂದ್ರೆ, ಪ್ರತಿ ಜೀವಿಗೆ ಏನೇನು ಇಚ್ಛೆಗಳಿದೆ ಇದನ್ನು ಪೂರೈಕೆ ಮಾಡುವ ಒಂದಾನೊಂದು ದೇಹಗಳಿವೆ. ಸೊ ಈ ರೀತಿಯಲ್ಲಿ ಈ ದೇಹಗಳು ಸಿಗ್ತಾ ಇರೋದು ಪ್ರತಿಯೊಂದು ಆತ್ಮಕ್ಕೆ. ಆದ್ರೆ ಇದು ಯಾವ ಒಂದು ದೇಹಗಳಲ್ಲೂ ಕೂಡ ಈ ಆತ್ಮ ಸಾಕ್ಷಾತ್ಕಾರ, ಈ ಭಗವಂತನ ಜ್ಞಾನ ಪಡೆಯೋದಕ್ಕೆ ಸಾಧ್ಯ ಇಲ್ಲ. ಯಾಕಂದ್ರೆ ಆ ದೇಹಗಳಲ್ಲಿ ಕೇವಲ ಇಂದ್ರಿಯಗಳ ಒತ್ತಡದಿಂದ ಅವ್ರು ಕೆಲಸ ಮಾಡ್ತಾ ಇದ್ದಾರೆ. ಆದ್ರೆ ಮನುಜೀವನದಲ್ಲಿ ನಾವು ಇಂದ್ರಿಯಗಳ ಒತ್ತಡ ಇದೆ ನಮಗೂ, ಆದ್ರೂ ಕೂಡ ಇದನ್ನು ನಾವು ನಿಗ್ರಹಿಸಿ ಈ ಆತ್ಮದ ನೆಲೆಗೆ ಬರ್ಬೋದು ಅನ್ನೋದ್ರಿಂದ ಕೃಷ್ಣ ಅರ್ಜುನಗೆ ಹೇಳ್ತಾ ಇರೋದು, ನೀನು ದಯೆ ತೋರಿಸ್ಬೇಕು ಆ ದೇಹಕ್ಕಲ್ಲ, ನೀನು ಆತ್ಮಕ್ಕೆ. ಸೊ ಪ್ರತಿಯೊಬ್ಬರು ಇಲ್ಲಿ ಅವರು ಸಾವು ಅನ್ನೋದು ಖಂಡಿತ, ಆದರೆ ಇದು ಧರ್ಮಕ್ಕೋಸ್ಕರ ಮಾಡೋದ್ರಿಂದ ಯಾರು ಕೂಡ ಇಲ್ಲಿ ಒಂದು ಕೆಟ್ಟ ಪರಿಣಾಮ ಆಗೋದಿಲ್ಲ, ಅವರಿಗೆ ಒಳ್ಳೆಯ ಪರಿಣಾಮವೇ ಆಗುತ್ತೆ. ಇನ್ಫ್ಯಾಕ್ಟ್ ಹೇಳ್ತಾರೆ, ಇಲ್ಲಿ ಕೃಷ್ಣನ ಎದುರು ಎಲ್ಲರೂ ಕೂಡ ಸತ್ತದ್ದು. ಇಲ್ಲಿ ಮಹಾಭಾರತ ಯುದ್ಧದಲ್ಲಿ ಎಲ್ಲರೂ ಕೂಡ ಮುಕ್ತಿ ಸಿಕ್ತು. ಸೊ ಮುಕ್ತಿ ಮೋಕ್ಷ ಸಿಗ್ಬೇಕು ಅಂದ್ರೆ ಈ ದೇಹ ಭಾವನೆಯಿಂದ ಹೊರಗೆ ಬಂದು ನಮ್ಮ ನಿತ್ಯ ಇದು ಅಸ್ತಿತ್ವ ಸಿಗ್ಬೇಕು ಅಂದ್ರೆ ತುಂಬಾ ಕಷ್ಟ, ತುಂಬಾ ತೀವ್ರ ತಪಸ್ಸೆ ಮಾಡ್ಬೇಕಾಗತ್ತೆ. ಆದ್ರೆ ಈ ಯುದ್ಧ ಭೂಮಿಯಲ್ಲಿ ಇದು ಭಗವಂತನ ಆಜ್ಞೆಯಿಂದ ನಡೆದ ಧರ್ಮ ಯುದ್ಧ ಆದ್ರಿಂದ ಎಲ್ಲರೂ ಕೂಡ ಅದು ಭಗವಂತನ ಅನುಗ್ರಹಿಸಿದ. ಸೊ ಯಾರು ಕೂಡ ಇಲ್ಲಿ ನಷ್ಟ ಆಗ್ಲಿಲ್ಲ. ಸೊ ಇಲ್ಲಿ ಕೃಷ್ಣ ಹೇಳ್ತಾ ಇರೋದು ಇನ್ನೊಂದು ರೀತಿಯಲ್ಲಿ, ಅರ್ಜುನ ನೀನು ಯೋಚನೆ ಮಾಡ್ತಾ ಇದೀಯಾ, ನಿನ್ನ ಗುರು, ನಿನ್ನ ತಾತ ಭೀಷ್ಮ ಪಿತಾಮಹರು ಅವರ ಅಂತ್ಯ ಆಗುತ್ತೆ ಅಂತ. ಸೊ ಆಗಲೇ ಅವ್ರ ವಯಸ್ಸಾಗಿದೆ, ಅವರು ಇವತ್ತೋ ಇಲ್ಲಾಂದ್ರೆ ಇನ್ನೊಂದು 5 ವರ್ಷನೋ 2 ವರ್ಷಕ್ಕೋ ಅವ್ರು ಸಾಯ್ಬೇಕು. ಅವರ ಸ್ಥಿತಿ ಆಗಿರೋದ್ರಿಂದ ನೀನು ಶೋಕ ಪಡಬೇಡ. ಅವರು ಧರ್ಮಿಷ್ಠರಾದ್ರಿಂದ ಅವ್ರಿಗೆ ಒಳ್ಳೆ ದೇಹವೇ ಸಿಗುತ್ತೆ. ಯಾರು ಕೂಡ ಇಲ್ಲಿ ಶಾಶ್ವತವಾಗಿ ಸಾವು ಅಂದ್ರೆ ಮರಣ ಅಂದ್ರೆ ಆಗೋಯ್ತು ಅಂತಲ್ಲ, ಇನ್ನೊಂದು ಅಧ್ಯಾಯ ಪ್ರಾರಂಭ ಆಗುತ್ತೆ. ಪುನರಪಿ ಜನನಂ ಪುನರಪಿ ಮರಣ. ಸೊ ಹಾಗೆ ನೀನು ಶೋಕಿಸುವ ಅಗತ್ಯ ಇಲ್ಲ. ಭೀಷ್ಮ ಪಿತಾಮಹರಿಗೆ ಅವರು ಶುದ್ಧ ಭಕ್ತರಾದ್ರಿಂದ ಅವ್ರು ಭಗವದ್ಧಾಮವನ್ನೇ ಪ್ರವೇಶಿಸಿದ್ರು. ಗುರು ದ್ರೋಣಾಚಾರ್ಯರು ಕೂಡ ಅವರು ಕೂಡ ಅಷ್ಟೊಂದು ಮಹನೀಯರಾದ್ದರಿಂದ ಅವ್ರು ಕೂಡ ಒಳ್ಳೆ ಜನ್ಮವೇ ಅವ್ರಿಗೆ ಸಿಗುತ್ತೆ. ಸೊ ಹಾಗೆ ಅರ್ಜುನ, ನೀನು ಯಾಕೆ ಆಲೋಚನೆ ಮಾಡ್ತೀಯ ಅಂತ ಭಗವಂತನು ಈ ಆತ್ಮಜ್ಞಾನದ ಮೂಲಕ ಅರ್ಜುನನ ಮೊದಲ ಇದು ಕಾರಣ ಹೇಳ್ತಾ ಇದ್ದು, ಇದು ದಯೆ ಈ ಕಾರಣವಾಗಿ ನಾನು ಯುದ್ಧ ಮಾಡೋದಿಲ್ಲ ಅನ್ನೋದು. ದೇಹಕ್ಕೆ ದಯೆ ಕೊಡೋದು ಅಗತ್ಯ ಇಲ್ಲ, ನೀನು ಆತ್ಮಕ್ಕೆ ದಯೆ ತೋರಿಸ್ಬೇಕು. ಸೊ ಇವತ್ತು ನಾವು ನೋಡೋದು ಎಷ್ಟೋ ಕಾರ್ಯಕ್ರಮಗಳು, ರಾಜಕಾರಣಿಗಳು ಅವ್ರು ಕೇವಲ ದೇಹದ ಆಲೋಚನೆಯಲ್ಲೇ ಇದ್ದಾರೆ, ಅವರು ಆತ್ಮದ ಅರಿವೇ ಇಲ್ಲ. ಸೊ ಆಗಿರುವಾಗ ಅವರು ಏನು ಒಳ್ಳೇದು ಮಾಡೋಕ್ಕಾಗತ್ತೆ ಸಮಾಜಕ್ಕೆ, ಒಂದು ರಾಷ್ಟ್ರಕ್ಕೆ, ಒಂದು ಮಾನವ ಕುಲಕ್ಕೆ. ಸೊ ನಂತರ ಕೃಷ್ಣನು ಹೀಗೆ ಇದೇ ಆತ್ಮಜ್ಞಾನವನ್ನು ಕೊಡ್ತಾ ಹೋಗೋದು. ಸುಖ ದುಃಖಗಳು ಸ್ವಲ್ಪ ಕಾಲ ಕಾಣಿಸಿಕೊಳ್ಳುವವು, ಕ್ರಮೇಣ ಮಾಯವಾಗುವವು. ಚಳಿಗಾಲ ಮತ್ತು ಬೇಸಿಗೆಗಳು ಕಾಣಿಸಿಕೊಂಡು ಮಾಯವಾಗುವಂತೆ ಭರತ ವಂಶಜನೆ ಅವು ಇಂದ್ರಿಯಗಳ ಗ್ರಹಣ ಶಕ್ತಿಯಿಂದ ಉದ್ಭವ ಆಗುತ್ತದೆ. ಅವುಗಳಿಂದ ಕ್ಷೋಭೆಗೊಳಗಾಗದೆ ಸಹಿಸುವುದನ್ನು ಕಲಿಯಬೇಕು. ಸೊ ಅರ್ಜುನನು ಪ್ರಶ್ನಿಸ್ಬೋದು, ಕೃಷ್ಣ ನೀನೇನೋ ಹೇಳ್ತಾ ಇದ್ಯಾ ನಾವು ದೇಹ ಅಲ್ಲ ಆತ್ಮ ಅಂತ, ಆದ್ರೂ ಕೂಡ ನನಗೆ ಈ ಒಂದು ಆತ್ಮೀಯ ಭಾವನೆ ಇರೋದ್ರಿಂದ ನಮ್ಮ ಕುಟುಂಬದವರು ಅನ್ನೋಕೆ ಅವರು ಮರಣವಾದಾಗ ನೋವಾಗುತ್ತೆ. ಸೊ ಕೃಷ್ಣ ಹೇಳೋದು, ಅರ್ಜುನ ನೀನು ಸಹಿಸ್ಕೊಳ್ಬೇಕು. ಸೊ ಇದೇ ರೀತಿಯಲ್ಲಿ ನಮಗೆ ನಾವು ಆತ್ಮದ ನೆಲೆಯಲ್ಲಿ ಇಲ್ಲ, ನಾವು ಈಗ ದೇಹದ ಭಾವನೆಯಲ್ಲೇ ಇದ್ದೇವೆ ನಾವೆಲ್ಲರೂ. ಆದ್ರೂ ಕೂಡ ಕೃಷ್ಣ ಹೇಳ್ತಾ ಇರೋದು, ನಾವು ಈ ಒಂದು ಗೀತಾ ಜ್ಞಾನವನ್ನು ತಿಳ್ಕೊಂಡು ಇದು ಸಹಿಸ್ಕೊಳ್ಬೇಕು, ಸಹನೆ ಅನ್ನೋದು ಕಲ್ತ್ಕೊಳ್ಬೇಕು. ನಾವು ಈ ಸಹನೆ ಕೃಷ್ಣ ಹೇಳ್ತಾರೆ ಹೇಗಂದ್ರೆ, ಒಂದು ಚಳಿಗಾಲ ಬಂದಾಗ ನಾವು ಏನಾದ್ರು ಸ್ವೆಟ್ರೋ ಏನಾದ್ರು ಹಾಕೊಳ್ತೇವೆ, ಇಲ್ಲ ಮಳೆಗಾಲ ಬಂದಾಗ ಒಂದು ಕೊಡೆ ಇಟ್ಕೊಂಡು ನಾವು ಹೋಗ್ತೇವೆ, ಇಲ್ಲ ಬೇಸಿಗೆಗಾಲ ಬಂದಾಗ ನಮ್ಮ ಎಷ್ಟೋ ಕರ್ತವ್ಯಗಳು ಮಾಡ್ಬೇಕಾಗತ್ತೆ. ಸೊ ಅದೇ ರೀತಿಯಲ್ಲಿ ಕೃಷ್ಣ ಹೇಳೋದು, ಇದು ಶಾಶ್ವತವಲ್ಲ. ಬೇಸಿಗೆಗಾಲ ಆಗ್ಬೋದು, ಚಳಿಗಾಲ ಆಗ್ಬೋದು, ಮಳೆಗಾಲ ಆಗ್ಬೋದು, ಇದು ಬದಲಾಗುತ್ತೆ. ಅದೇ ರೀತಿಯಲ್ಲಿ ಈ ಭೌತಿಕ ಜಗತ್ತಿನಲ್ಲಿ ಈ ಕಷ್ಟ, ಈ ಸುಖ, ಈ ರೀತಿ ಇದೆಲ್ಲವೂ ಕೂಡ ತಾತ್ಕಾಲಿಕವಾದದ್ದು. ಇಲ್ಲಿ ಸಹಿಸ್ಕೊಳ್ಳೋದು ಕಲಿಬೇಕು. ಸಹಿಸ್ಕೊಂಡು ನಾವು ಆತ್ಮಜ್ಞಾನ ಪಡೆಯೋದಕ್ಕೆ ಪ್ರಯತ್ನ ಮಾಡಬೇಕು ಅಂತ ಕೃಷ್ಣ ನಮಗೆ ಇಲ್ಲಿ ತಿಳಿಸ್ಕೊಡ್ತಾ ಇರೋದು. ಪುರುಷ ಶ್ರೇಷ್ಠನೇ ಸುಖ ದುಃಖಗಳಿಂದ ವಿಚಲಿತನಾಗದೆ ಉಭಯ ಸ್ಥಿತಿಗಳಲ್ಲಿಯೂ ದೃಢನಾಗಿರುವ ಮನುಷ್ಯನು ಮೋಕ್ಷಕ್ಕೆ ಹರನಾದವನು. ಸೊ ನಾವು ಈ ರೀತಿ ಆ ಸಹನೆಯನ್ನು ಕಲ್ತರೆ, ನಾವು ಟಾಲರೆನ್ಸ್ ಅದನ್ನು ಕಲ್ತರೆ ನಾವು ಭಗವದ್ಧಾಮ ಹೋಗ್ಲಿಕ್ಕೆ ನಾವು ಅರ್ಹರಾಗ್ತೇವೆ. ನಾವು ಅಸ್ತಿತ್ವದಲ್ಲಿರುವುದು ಉಳಿಯುವುದಿಲ್ಲ ಮತ್ತು ನಿರಂತರವಾದದ್ದು ಆತ್ಮ ಬದಲಾವಣೆ ಹೊಂದುವುದಿಲ್ಲ ಎಂದು ಅಧ್ಯಯನ ಮಾಡಿ ಅವರು ಈ ನಿರ್ಣಯಕ್ಕೆ ಬಂದಿದ್ದಾರೆ. ಸೊ ಭಗವಂತನ ಮತ್ತೆ ಈ ಆತ್ಮದ ಜ್ಞಾನ ಬಗ್ಗೆ ಹೇಳ್ತಾ ಇರೋದು, ಈ ದೇಹ ಇದು ತಾತ್ಕಾಲಿಕ, ಆತ್ಮ ಶಾಶ್ವತವಾದದ್ದು. ಅವಿನಾಶಿ ತು ತದ್ವಿದ್ಧಿ ಯೇನ ಸರ್ವಂ ಇದಂ ತತಂ ವಿನಾಶಂ ಅವ್ಯಯಸ್ಯಾಸ್ಯ ನ ಕಶ್ಚಿತ್ ಕರ್ತುಂ ಅರ್ಹತಿ. ದೇಹವನ್ನು ಯಾವುದು ವ್ಯಾಪಿಸಿದೆಯೋ ಅದು ಅವಿನಾಶಿ ಎಂದು ನೀನು ತಿಳಿಯಬೇಕು. ನಾಶವಿಲ್ಲದ ಆತ್ಮವನ್ನು ಯಾರೂ ನಾಶ ಮಾಡಲಾರರು. ಸೊ ದೇಹದೊಳಗೆ ಇರೋದು ಅಂದ್ರೆ ನಮ್ಮ ಪ್ರಜ್ಞೆ.
ನಮ್ಮ ಪ್ರಜ್ಞೆ ಅನ್ನೋದು ಎಲ್ಲ ಕಡೆ ಇದೆ, ಎಲ್ಲಿ ಕೂಡ ನಮಗೆ ಒಂದು ಸುಖ ದುಃಖ ಅನುಭವ ಆಗೋದು ಇದಿದೆ ಪ್ರಜ್ಞೆ ಇರೋದ್ರಿಂದ. ಸೊ ಕೃಷ್ಣ ಹೇಳೋದು ಆ ಪ್ರಜ್ಞೆ ಅನ್ನೋದು ಯಾವುದನ್ನು ನಾಶ ಆಗೋದಿಲ್ಲ, ನಾಶವಿಲ್ಲದ ಆತ್ಮವನ್ನು ಯಾರು ನಾಶ ಮಾಡಲಾರರು. ಸೊ ಭಗವಂತನೀಗ ಮತ್ತೆ ಮತ್ತೆ ಆತ್ಮದ ನಿತ್ಯ ಸ್ವರೂಪವನ್ನು ಹೇಳ್ತಾರೆ. ಇದು ಯಾಕೆ ಭಗವಂತನು ಮತ್ತೆ ಮತ್ತೆ ಹೇಳ್ತಾರೆ ಅಂದ್ರೆ ನಮಗೆ ಇದು ಈ ಜ್ಞಾನ ಒಳಗೋಗ್ಬೇಕು ಅಂತ. ಯಾಕಂದ್ರೆ ನಾವು ಈ ತಾತ್ಕಾಲಿಕ ದೇಹದಲ್ಲಿರೋದ್ರಿಂದ ನಮಗೆ ಭಾವನೆ ಪ್ರತಿಯೊಂದಕ್ಕೂ ಪ್ರಾರಂಭ ಅನ್ನೋದಿದೆ, ಪ್ರತಿಯೊಂದಕ್ಕೂ ಅಂತ್ಯ ಅನ್ನೋದಿದೆ. ಇದ್ರ ಮುಂಚೆ ಏನಾಯ್ತು, ಇದೆ ಆಮೇಲೆ ಏನಾಗುತ್ತೆ, ಈ ರೀತಿ ಪ್ರಶ್ನೆಯಲ್ಲಿದ್ದೇವೆ. ಸೊ ಭಗವಂತನು ಅದು ನಮಗೆ ಹೋಗಲಾಡಿಸ್ಲಿಕ್ಕೆ ಈ ಆತ್ಮದ ಜ್ಞಾನದಲ್ಲಿ ಮತ್ತೆ ಮತ್ತೆ ಅದು ಭಗವಂತನು ಇದು ನಿತ್ಯವಾದದ್ದು ಅಂತ ಹೇಳೋ ಮಾತುಗಳು ಇಲ್ಲಿ ಕೇಳ್ಬೋದು ನಾವು. ಅವಿನಾಶಿಯು ಅಳತೆಗೆ ಸಿಕ್ಕದಿರುವುದು, ನಿತ್ಯವೂ ಆದ ಆತ್ಮನ ಐಹಿಕ ದೇಹವು ನಾಶವಾಗಲೇಬೇಕು. ಆದುದರಿಂದ ಭರತವಂಶಜನೇ ಯುದ್ಧ ಮಾಡು. ಜೀವಿಯು ಕೊಲ್ಲುತ್ತಾನೆ ಎಂದು ಭಾವಿಸುವವನಿಗೂ ಅದು ಕೊಲ್ಲಲ್ಪಟ್ಟಿತು ಎಂದು ಭಾವಿಸುವವನಿಗೂ ತಿಳಿವಳಿಕೆ ಇಲ್ಲ. ಏಕೆಂದರೆ ಆತ್ಮನು ಕೊಲ್ಲುವುದೂ ಇಲ್ಲ, ಕೊಲ್ಲಲ್ಪಡುವುದೂ ಇಲ್ಲ. ಸೊ ಆತ್ಮಗೆ ಯಾವತ್ತು ಸಾವಿಲ್ಲ. ಸೊ ಕೃಷ್ಣ ಈಗ ಅದಕ್ಕೆ ಯಾವ ಒಂದು ಖಡ್ಗದಿಂದ, ಯಾವ ಒಂದು ಇದರಿಂದ, ಯಾವುದು ಬೆಂಕಿಯಿಂದ, ಯಾವ ಒಂದು ನೀರಿಂದ ಅದನ್ನು ನಾಶ ಮಾಡೋಕ್ಕಾಗಲ್ಲ ಅಂತ ಹೇಳೋ ಮಾತುಗಳು ಕೇಳ್ತೇವೆ. ನ ಜಾಯತೆ ಮ್ರಿಯತೆ ವಾ ಕದಾಚಿನ್ನಾಯಂ ಭೂತ್ವಾ ಭವಿತಾವಾನ ಭೂಯಃ ಅಚೋ ನಿತ್ಯ ಶಾಶ್ವತೋ ಅಯಂ ಪುರಾಣೋ ನ ಅನ್ಯತೆ ಅನ್ಯಮಾನೇ ಶರೀರೆ. ಸೊ ಈ ಶ್ಲೋಕದಲ್ಲಿ ನೀವು ನೋಡಿದ್ರೆ ಕೃಷ್ಣ ಪ್ರತಿ ಪದದಲ್ಲೂ ಆತ್ಮ ಅನ್ನೋದು ಅಮರವಾದದ್ದು ಅಂತ ಹೇಳ್ತಾರೆ. ನ ಜಾಯತೆ ಅಂದ್ರೆ ಅದಕ್ಕೆ ಜನ್ಮ ಇಲ್ಲ ಅಂದ್ರೆ ಅದು ಯಾವಾಗಲೂ ಇದೆ. ಮ್ರಿಯತೆ ಅಂದ್ರೆ ಅದಕ್ಕೆ ಮರಣ ಇಲ್ಲ, ಅದು ಯಾವಾಗಲೂ ಇದೆ ಅಂತ. ನಾಯಂ ಭೂತ್ವಾ ಭವಿತಾವಾನ ಭೂಯಃ, ಅದು ಇದ್ದದ್ದು ಅಸ್ತಿತ್ವದಲ್ಲಿ ಯಾವಾಗೂ ಇಲ್ಲ ಅನ್ನೋದಿಲ್ಲ. ಅಜಹ ಅಂದ್ರೆ ಮತ್ತೆ ಅದೇ ಅರ್ಥ, ಜನ್ಮ ಇಲ್ಲ. ನಿತ್ಯ ಅಂದ್ರೆ ಶಾಶ್ವತವಾದದ್ದು, ಮತ್ತೆ ಶಾಶ್ವತ ಅಂದ್ರೆ ಅದು ನಿತ್ಯ, ಸೇಮ್ ಅರ್ಥನೇ. ಪುರಾಣ ತುಂಬಾ ಅದು ಯಾವಾಗಲೂ ಇದ್ದದ್ದೇ, ಪುರಾತನದಿಂದ ಇದೆ. ನ ಅನ್ಯತೆ ಅನ್ಯಮಾನೇ ಶರೀರೆ, ದೇಹ ನಾಶವಾದವ್ರು ನಾಶ ಆಗೋದು. ಸೊ ಕೃಷ್ಣ ಈ ಶ್ಲೋಕದಲ್ಲಿ ಅದೇ ಒತ್ತಿಟ್ಟು ಹೇಳೋದು, ಈ ಆತ್ಮಕ್ಕೆ ಸಾವಿಲ್ಲ, ಇದಕ್ಕೆ ಮರಣ ಇಲ್ಲ, ಇದು ನಿತ್ಯವಾದದ್ದು. ಅಂದ್ರೆ ನಮಗೆ ಇದು ತಿಳಿವಳಿಕೆ ಬರಬೇಕು ಅನ್ನೋದಕ್ಕೆ ಭಗವಂತನು ಈ ರೀತಿಯಲ್ಲಿ ಇದನ್ನ ಬೇರೆ ಬೇರೆ ರೀತಿಯಲ್ಲಿ ಹೇಳ್ತಾ ಇರೋದು. ಹೇ ಪಾರ್ಥ, ಆತ್ಮವು ಅವಿನಾಶಿ, ನಿತ್ಯ, ಅದಕ್ಕೆ ಹುಟ್ಟಿಲ್ಲ, ಕ್ಷಯವಿಲ್ಲ ಎಂದು ತಿಳಿದವನು ಹೇಗೆ ಯಾರನ್ನಾದರೂ ಕೊಲ್ಲುವನು ಅಥವಾ ಕೊಲ್ಲಿಸುವನು? ಸೊ ಆಕ್ಚುಲಿ ಈಗೆಲ್ಲ ಇದ್ರೂ ಕೂಡ ನಾವು ಅಯ್ಯೋ ಆತ್ಮ ಎಲ್ಲೂ ಸಾಯೋದಿಲ್ಲ ಅಲ್ವಾ ಅಂತೇಳಿ ನಾವು ಇನ್ನೊಬ್ಬರನ್ನ ಕೊಲ್ಲೋದಾಗ್ಬೋದು, ಇಲ್ಲಾಂದ್ರೆ ಇನ್ನೊಂದು ಜೀವಿಗಳಿಗೆ ಹಿಂಸೆ ಕೊಡೋದಾಗ್ಬೋದು ಅಂತಲ್ಲ. ಅದು ಧರ್ಮ ಕಾರಣವಾಗಿದ್ದಾಗ, ಧರ್ಮ ಸ್ಥಾಪನೆಗಾಗಿದ್ದಾಗ ಅದೊಂದು ಎಕ್ಸೆಪ್ಷನ್. ಅದಿಲ್ಲ ಅಂದ್ರೆ ನಾವು ಒಂದು ಚಿಕ್ಕ ಒಂದು ಜೀವಿಗೂ ಕೂಡ ನಾವು ಸೃಷ್ಟಿ ಮಾಡುವ ಒಂದು ಶಕ್ತಿ ಇಲ್ಲ ನಮಗೆ, ಒಂದು ಜೀವಿಯನ್ನು. ಆಗಿರುವಾಗ ಅದರ ಅಂತ್ಯ ಮಾಡುವ ಅಧಿಕಾರ ನಮಗಿಲ್ಲ ನಮಗೆ. ಸೊ ಕೃಷ್ಣ ಇಲ್ಲಿ ಹೇಳ್ತಾ ಇರೋದು ಅದೇ. ನಾನು ವಸ್ತ್ರದ ಉದಾಹರಣೆ ಕೊಟ್ಟದ್ದು ಕೃಷ್ಣ ಹೇಳ್ತಾ ಇರೋದು, ವಾಸಾಂಸಿ ಜೀರ್ಣಾನಿ ಯಥಾ ವಿಹಾಯ ನವಾನಿ ಗೃಹಣಾತಿ ನರೋಪರಾಣಿ ತಥಾ ಶರೀರಾಣಿ ವಿಹಾಯ ಜೀರ್ಣಾನಿ ಅನ್ಯಾನಿ ಸಂಯಾತಿ ನವಾನಿ ದೇಹಿ. ಒಬ್ಬ ಮನುಷ್ಯನು ಹೇಗೆ ಹಳೆಯ ಬಟ್ಟೆಗಳನ್ನು ಬಿಟ್ಟು ಹೊಸ ಬಟ್ಟೆಗಳನ್ನು ತೊಟ್ಟುಕೊಳ್ಳುವನೋ ಹಾಗೆ ಆತ್ಮವು ಜೀರ್ಣವಾದ ದೇಹವನ್ನು ಬಿಟ್ಟು ಹೊಸ ದೇಹವನ್ನು ಸ್ವೀಕರಿಸುತ್ತದೆ. ಸೊ ಇದು ಮುಕ್ತ ಪುರುಷರ ಜ್ಞಾನ, ಅವರ ದೃಷ್ಟಿ. ಸೊ ನಾವು ಆ ಸ್ಥಿತಿಯಲ್ಲಿಲ್ಲ, ಅವರಿಗೆ ಒಂದು ಬಟ್ಟೆ ತರ ಕಾಣುತ್ತೆ. ಹಳೆ ಬಟ್ಟೆ ನಾವು ಯಾರು ಶೋಕಿಸೋದಿಲ್ಲ, ಅಯ್ಯೋ ಇದು ಬಿಸಾಡೋಣ, ಹೊಸ ಬಟ್ಟೆ ತಗೊಳ್ಳೋಣ, ಅಥವಾ ಹೊಸ ಬಟ್ಟೆ ತಗೊಳ್ತೇವೆ ನಾವು. ಸೊ ಅದೇ ರೀತಿಯಲ್ಲಿ ಹೇಳ್ತಾರೆ ಮುಕ್ತಾತ್ಮರ ಅವರ ಭಾವನೆ ಈ ದೇಹದ ಬಗ್ಗೆ ಇಷ್ಟು ರೀತಿಯಲ್ಲಿ ಅವರಿಗೆ ಒಂದು ವೈರಾಗ್ಯ ಇರುತ್ತೆ, ಈ ರೀತಿಯ ಒಂದು ಸ್ಥಿತಿಯಲ್ಲಿ ಇರ್ತಾರೆ. ಸೊ ನಾವು ಕೂಡ ಅಲ್ಲಿಗೆ ತಲುಪಬೇಕು ಅದನ್ನು. ಸೊ ಕೃಷ್ಣನು ಹೇಳ್ತಾ ಇರೋದು, ಸೊ ಈ ಆತ್ಮಕ್ಕೆ ಯಾವ ಒಂದು ಅಸ್ತ್ರ ಅದನ್ನು ತುಂಡು ಮಾಡ್ಲಿಕ್ಕಾಗಲ್ಲ, ಅಗ್ನಿ ಸುಡಲಿಕ್ಕಾಗಲ್ಲ, ನೀರು ನೆನೆಸ್ಲಿಕ್ಕಾಗಲ್ಲ, ಗಾಳಿ ಒಣಗಿಸ್ಲಿಕ್ಕಾಗಲ್ಲ. ಸೊ ಅರ್ಜುನ ಇವರೆಲ್ಲರೂ ಸಾಯ್ತಾರೆ ಅಂತ ಹೇಳುವಾಗ ಆ ಕೃಷ್ಣ ಹೇಳೋದು ಇಲ್ಲ, ಅದು ಆತ್ಮ ನನ್ನ ಅಂಶವಾದ್ರಿಂದ ಮಮೈವ ಅಂಶ ಜೀವಲೋಕೆ ಜೀವಭೂತ ಸನಾತನ. ಮುಂದೆ ಕೃಷ್ಣ ಹೇಳೋದು 15ನೇ ಅಧ್ಯಾಯದಲ್ಲಿ ಕೇಳ್ತೇವೆ, ಪ್ರತಿಯೊಂದು ಆತ್ಮ ಜೀವಿ ಕೃಷ್ಣನ ಅಂಶ. ಸೊ ಕೃಷ್ಣನ ಹೇಗೆ ನಿತ್ಯನೋ ಹಾಗೆ ನಾವು ಜೀವಾತ್ಮರು ಕೂಡ ನಿತ್ಯರಾದವರು. ಸೊ ಹಾಗೆ ಕೃಷ್ಣ ಹೇಳ್ತಾ ಇರೋದು ಅದಕ್ಕೆ ನಾಶ ಅನ್ನೋದಿಲ್ಲ. ಸೊ ಅರ್ಜುನ, ನೀನು ಇದಕ್ಕೆ ಶೋಕಿಸೋ ಅಗತ್ಯ ಇಲ್ಲ. ಸೊ ನೀನು ಧರ್ಮ ಕಾರ್ಯ, ನಿನ್ನ ಕರ್ತವ್ಯ ಇದು, ಈ ಧರ್ಮಕ್ಕೋಸ್ಕರ ಮಾಡ್ತಾ ಇರೋದು, ನೀನು ಹೆದರಬೇಡ ಅಂತ ಕೃಷ್ಣನ ಪ್ರೋತ್ಸಾಹಿಸ್ತಾ ಇರೋದು. ಸೊ ಅದೇ ಇದನ್ನು ಕೃಷ್ಣ ಇನ್ನೊಂದು ರೀತಿಯಲ್ಲಿ ಮತ್ತೆ ಇದನ್ನು ನೀರಿನಲ್ಲಿ ಕರಗಿಸಲಾಗಲಿ ಆಗೋದಿಲ್ಲ, ಸುಡಲು ಸಾಧ್ಯವಿಲ್ಲ, ಒಣಗಿಸಲು ಸಾಧ್ಯವಿಲ್ಲ ಅಂತ ಇದನ್ನ ಇನ್ನೊಂದು ರೀತಿಯಲ್ಲಿ ಇದನ್ನ ಅದಾಹ್ಯೋಹಂ ಅಕ್ಲೇದ್ಯೋಯಂ ಅಶೋಷ್ಯಂ ಏವಚ ನಿತ್ಯ ಸರ್ವಗತ ಸ್ಥಾನ ಅಚಲೋಯಂ ಸನಾತನ ಅಂತ ಕೃಷ್ಣ. ಸೊ ಅರ್ಜುನ ಆತ್ಮದ ಸನಾತನ ಸ್ವರೂಪವನ್ನು ಭಗವಂತನು ಇಲ್ಲಿ ವಿವರಿಸ್ತಾ ಇರೋದು. ಇದನ್ನ ಸಾಂಖ್ಯ ಯೋಗ ಅಂದ್ರೆ ವಿವರಣವಾಗಿ ಕೃಷ್ಣ ಆತ್ಮವಾಗಿ ಹೇಳೋದ್ರಿಂದ ಸಂಖ್ಯಾ ಯೋಗ ಅಂದ್ರೆ ವಿವರಣವಾದ ಒಂದು ವಿವರಣೆ, ಎಕ್ಸ್ಪ್ಲನೇಷನ್. ಎಸ್.
ಸೊ ಇದು ಮೊದಲ ಕಾರಣ ಅರ್ಜುನ ಹೇಳಿದ ಯುದ್ಧ ಮಾಡೋದಿಲ್ಲ ಅನ್ನೋ ಕೃಷ್ಣ ಇದು ಹೇಳಿದ್ದು ಆತ್ಮದ ಜ್ಞಾನ. ಸೊ ಈಗ ನಾವು ಎಷ್ಟು ಇದ್ರ ಬಗ್ಗೆ ನಮಗೆ ಹೇಳ್ತಾ ಇದ್ರು, ಒಂದು 100 ವರ್ಷಗಳ ಹಿಂದೆ ಭಾರತದಲ್ಲಿ ಪ್ರತಿಯೊಬ್ಬರು ಇದನ್ನ ನಂಬ್ತಾ ಇದ್ರು. ನಾನು ಆತ್ಮ, ನನಗೆ ಈ ಪುನರ್ಜನ್ಮ ಅನ್ನೋದಿದೆ, ನಾನು ಒಳ್ಳೇದು ಕೆಟ್ಟದ್ದು ಅನ್ನೋ ಕರ್ಮಕ್ಕೆ ನಾನು ಒಳಗಾಗ್ತೇನೆ. ಆದರೆ ಈ ಒಂದು ಅರಿವಿಲ್ದಿರೋದ್ರಿಂದ, ಒಂದು ಅಜ್ಞಾನದಲ್ಲಿ ಜನರು ಈ ಜೀವನವೇ ಸಂಪೂರ್ಣ, ಇಷ್ಟೇ, ಯಾರಿದ್ದಾರೆ ನೋಡಕ್ಕೆ, ಯಾರು ಸಾಕ್ಷಿ ಇದ್ದಾರೆ, ಮುಂದೆ ಏನಿದೆ ಜೀವ. ಸೊ ಈಗ ನಾವು ಆನಂದ ಎಷ್ಟು ಯಾವುದೇ ರೀತಿಯಲ್ಲಿ ನಮಗೆ ಇದು ಭೌತಿಕ ಆನಂದ, ಒಂದು ಇಂದ್ರಿಯ ಸುಖ ಸಿಕ್ಕರೆ ಆಗ್ಲಿ, ನಮಗೆ ಯಾರು ನೋಡೋರಿಲ್ಲ ಕೇಳೋರಿಲ್ಲ ಅಂತ ಅನ್ಕೊಳ್ತಾರೆ. ಇಲ್ಲ, ಈ ಆತ್ಮದ ಜ್ಞಾನ ಅಂತ ಬಂದ್ರೆ ಆಟೋಮ್ಯಾಟಿಕಲಿ ಪ್ರತಿಯೊಬ್ಬರು ಒಂದು ಸ್ವಲ್ಪ ಅವ್ರಿಗೆ ಇದು ಬರುತ್ತೆ, ಅಯ್ಯೋ ಒಳ್ಳೇದೇನು ಕೆಟ್ಟದ್ದೇನು, ಇದನ್ನ ಯಾರೋ ನೋಡೋರಿದ್ದಾರಾ, ಇದೇನೋ ಒಂದು ಸಾಕ್ಷಿ ಇದುಗಳಿದೆಯಾ, ಈ ರೀತಿಯಾಗಿ ಆಲೋಚನೆ ಸಹಜವಾಗಿ ಬರುತ್ತೆ. ಸೊ ಇದು ತುಂಬಾ ಮುಖ್ಯವಾದ ಜ್ಞಾನ, ಈ ಆತ್ಮದ ಜ್ಞಾನ. ಸೊ ಆಗ ಆಟೋಮ್ಯಾಟಿಕ್ ಆಗಿ ಪ್ರತಿಯೊಬ್ಬರು ಕೂಡ ಅವರ ಒಂದು ಧರ್ಮ ಪಾಠಕ್ಕೆ ಬರ್ತಾರೆ ಅವರು. ಸೊ ಕೃಷ್ಣನಲ್ಲಿ ಅಂತಿಮ ನಿರ್ಣಯ ಹೇಳ್ತಾ ಇರೋದು, ಹುಟ್ಟಿದವನು ಸಾಯಲೇಬೇಕು, ಸತ್ತವನು ಖಂಡಿತವಾಗಿ ಮತ್ತೆ ಹುಟ್ಟುತ್ತಾನೆ, ಆದ್ದರಿಂದ ಅನಿವಾರ್ಯವಾದ ನಿನ್ನ ಕರ್ತವ್ಯ ಪಾಲನೆಯಲ್ಲಿ ನೀನು ದುಃಖಿಸಬಾರದು. ಸೊ ಅರ್ಜುನ, ನೀನು ಕ್ಷತ್ರಿಯನು, ನಿನ್ನ ಒಂದು ಕರ್ತವ್ಯ ಇದೆ ಇಲ್ಲಿ ಜನರ ರಕ್ಷಣೆ ಮಾಡೋದು ಇದು. ಹಾಗಾಗಿ ಇಲ್ಲಿ ಇವರು ಒಂದು ಪಕ್ಷಪಾತ ಸ್ವಭಾವದವರು, ಇಷ್ಟು ದುಷ್ಟರು ಇವರು ಅರ್ಹರಲ್ಲ. ಸೊ ಹಾಗಾಗಿ ನನ್ನ ಪ್ರತಿನಿಧಿ ಧರ್ಮರಾಜ ಅಂತ ವ್ಯಕ್ತಿ ಆಳ್ವಿಕೆ ಮಾಡಬೇಕು. ಸೊ ಹಾಗೆ ಅರ್ಜುನ ನೀನು ಯುದ್ಧ ಮಾಡಬೇಕು ಅಂತ ಕೃಷ್ಣನು ಈ ಕಾರಣ, ಈ ಆತ್ಮದ ಜ್ಞಾನವನ್ನು ಕೊಟ್ಟು ನೀನು ಯುದ್ಧ ಮಾಡಬೇಕು ಅಂತ ಹೇಳ್ತಾ ಇರೋದು. ನಂತರ ಭಗವಂತನು ಈ ಆತ್ಮದ ಜ್ಞಾನವನ್ನು ಅರ್ಜುನ ತಗೊಳ್ಳಿಲ್ಲ ಅಂದ್ರೂ ಕೂಡ ದೇಹದ ಭಾವನೆಯಲ್ಲಿದ್ದರೆ, ದೇಹದ ಭಾವನೆಯಲ್ಲಿ ಪ್ರತಿಯೊಬ್ಬರಿಗೂ ಒಂದು ಕರ್ತವ್ಯಗಳಿದೆ ಸಮಾಜದಲ್ಲಿ. ಒಬ್ಬರು ಇಂಜಿನಿಯರ್, ಒಬ್ಬರು ಡಾಕ್ಟರ್, ಒಬ್ಬರು ಲಾಯರ್, ಒಬ್ಬರು ಟೀಚರ್, ಒಬ್ಬರು ಒಂದು ಅಲ್ಲೇ ಇನ್ನೇನೋ ಒಂದು ಶ್ರಮಜೀವಿ, ಬೇರೆ ಬೇರೆ ರೀತಿಯಲ್ಲಿ ಒಬ್ಬೊಬ್ಬರು ವ್ಯಾಪಾರಸ್ಥರು, ಒಬ್ಬರು ರೈತರು ಮಾಡ್ತಾ ಇದ್ದಾರೆ. ಸೊ ವೈದಿಕ ವಿಭಾಗದಲ್ಲಿ ಇದು ಬ್ರಾಹ್ಮಣ, ಕ್ಷತ್ರಿಯ, ವೈಶ್ಯ, ಶೂದ್ರ ಅಂತ ಇದು ಡಿವೈಡ್ ಆಗಿರೋದು. ಸೊ ಕೃಷ್ಣ ಹೇಳ್ತಾ ಇರೋದು, ಆ ರೀತಿಯಲ್ಲಿ ನೀನು ಕ್ಷತ್ರಿಯನಾದ್ದರಿಂದ, ನೀನು ತರಬೇತಿ ಆದ್ದರಿಂದ, ನೀನು ಅದೆಲ್ಲ ಕಲ್ತಿದ್ರಿಂದ ನಿನ್ನ ಕರ್ತವ್ಯ ನೀನು ಮಾಡಬೇಕು. ನೀನು ಆತ್ಮದ ಜ್ಞಾನ ಬಿಟ್ಟರು ನೀನು ದೇಹದ ಜ್ಞಾನದಲ್ಲಿ ನೀನು ಕ್ಷತ್ರಿಯ ಅನ್ಕೊಂಡು, ಕ್ಷತ್ರಿಯನಾದವರು ಅವರು ಜನರ ರಕ್ಷಣೆ ಮಾಡಬೇಕು, ಅವರು ಅಧಿಕಾರವನ್ನು ವಹಿಸ್ಕೊಂಡು ಅವರು ಕಾರ್ಯನಿರ್ವಹಣೆ ಮಾಡಬೇಕು. ಸೊ ಆಗಿರುವಾಗ ನಿನ್ನ ಕರ್ತವ್ಯ ನೀನು ಮಾಡಬೇಕು ಅರ್ಜುನ. ಸೊ ಕ್ಷತ್ರಿಯದ ಧರ್ಮದಲ್ಲಿ ಯುದ್ಧ ಅನ್ನೋದು ಇದೆ. ಸೊ ಈಗ ಒಬ್ಬ ಬ್ರಾಹ್ಮಣನ ಧರ್ಮದಲ್ಲಿ ಅಸಹನೆ ಒಂದು ಇದನ್ನೋದಿದೆ. ಅವರು ಕ್ಷಮಾಭಾವ ಇರಬೇಕು, ಶಮ, ದಮ, ತಪ, ಶೌಚಂ, ಅದೆಲ್ಲ ಬ್ರಾಹ್ಮಣ ಸಾಧು ಸ್ವಭಾವಗಳಿದೆ, ಸರಿ. ಆದ್ರೆ ನೀನು ಕ್ಷತ್ರಿಯನಾದವನು ಈ ಸಾಧು ಸ್ವಭಾವವಾಗಿರೋದು ಅಗತ್ಯ ಇಲ್ಲ. ಬೇಕಾದಾಗ ಅಗತ್ಯ ಇದ್ದಾಗ ನೀನು ಒಂದು ಇದನ್ನು ಹಿಂಸೆ ಮಾಡ್ಬೇಕಾಗತ್ತೆ, ನೀನು ಫೋರ್ಸ್, ವೈಲೆನ್ಸ್ ಉಪಯೋಗಿಸ್ಬೇಕಾಗತ್ತೆ. ಸೊ ಕೃಷ್ಣ ಹೇಳೋದು, ಇದು ಕ್ಷತ್ರಿಯ ಧರ್ಮ, ಇದನ್ನ ಮಾಡ್ಲಿಲ್ಲ ಅಂದ್ರೆ ನೀನು ಪಾಪ ಮಾಡ್ದಂಗಾಗುತ್ತೆ, ನೀನು ನರಕಕ್ಕೆ ಹೋಗ್ತೀಯ. ಸೊ ಅರ್ಜುನ ಹೇಳಿದ್ದು, ನಾನು ನರಕಕ್ಕೆ ಹೋಗ್ತೇನೆ ಪಾಪ ಮಾಡಿ ಅಂತ. ಕೃಷ್ಣ ಹೇಳೋದು, ನೀನು ಕ್ಷತ್ರಿಯ ಧರ್ಮ ಪಾಲನೆ ಮಾಡದೆ ನೀನು ನರಕಕ್ಕೆ ಹೋಗ್ತೀಯ. ಅದು ಪಾಲನೆ ಮಾಡಿದ್ರೆ ನಿನಗೆ ಶ್ರೇಯಸ್ಕರವಾದದ್ದೇ. ಎಷ್ಟು ಶ್ರೇಯಸ್ಕರ ಅಂದ್ರೆ, ನೀನು ಇಲ್ಲಿ ಒಂದು ಸಂಪೂರ್ಣ ವಿಶ್ವಕ್ಕೆ ಮಹಾರಾಜನಾಗ್ತೀಯ. ಯಾಕಂದ್ರೆ ಇದು ಹಸ್ತಿನಾಪುರದ ರಾಜರು ಸಂಪೂರ್ಣ ವಿಶ್ವಕ್ಕೆ ಅಧಿಪತಿಗಳು. ಸೊ ನೀವು ಮಹಾರಾಜರಾಗ್ತೀಯ. ಇಲ್ಲ ಅಂದ್ರೆ ಇಲ್ಲಿ ಮರಣ ಒಂದರೂ ಕೂಡ ನಿನಗೆ ವೀರ ಸ್ವರ್ಗ ಪ್ರಾಪ್ತಿಯಾಗಿ ಸ್ವರ್ಗಲೋಕದಲ್ಲಿ ಜೀವನ ಒಂದು ಜನ್ಮ ಸಿಗುತ್ತೆ. ಯಾಕಂದ್ರೆ ಧರ್ಮಯುದ್ಧದಲ್ಲಿ ಯಾರು ಸಾಯ್ತಾರೆ ಮಡಿದವರು ಕೂಡ, ಅವರು ಕೂಡ ಸ್ವರ್ಗ ಪ್ರಾಪ್ತಿ ಇದೆ ಅಂತ ವೇದ ಜ್ಞಾನದಲ್ಲಿದೆ. ಸೊ ಹಾಗಾಗಿ ಅರ್ಜುನ, ನೀನು ಬದುಕಿದ್ರು ಕೂಡ ನೀನು ಇಲ್ಲಿ ನಿನಗೆ ಆನಂದ, ಭೌತಿಕ ಆನಂದ ಇದೆ. ನೀನು ಮರಣ ಹೊಂದ್ರು ಕೂಡ ನೀನು ಸ್ವರ್ಗಲೋಕದಲ್ಲಿ ಹೋಗಿ ಅಲ್ಲಿ ಎಷ್ಟೋ ದೀರ್ಘಕಾಲದ ಜೀವಾವಧಿಯಲ್ಲಿ ಇಂದ್ರಿಯ ಸುಖವನ್ನು ಅನುಭವಿಸುವ ಒಂದು ಸನ್ನಿವೇಶ ಇದೆ ಅಂತ ಕೃಷ್ಣನು ಈ 2ನೇ ಪಾಯಿಂಟ್, ಈ ಕ್ಷತ್ರಿಯ ಧರ್ಮವನ್ನು ನೀನು ಮಾಡಬೇಕು, ನೀನು ಕ್ಷತ್ರಿಯನಾದ್ದರಿಂದ. ಆಮೇಲೆ ಯಾವತ್ತು ನೀನು ಕ್ಷತ್ರಿಯನಾಗಿ ನೀನಿಗೆ ಮಾಡಿದೆ ಅಂತ ದುರ್ಯೋಧನ ಮತ್ತೆ ಇವರು ಭಾವಿಸೋದಿಲ್ಲ. ನೀನು ಅನ್ಕೊಳ್ಬೋದು, ನಾನೊಬ್ಬ ದೊಡ್ಡ ವ್ಯಕ್ತಿ, ಒಂದು ಭಾವನೆಯಿಂದ ನಾನು ಇದು ಯುದ್ಧ ಮಾಡಲಿಲ್ಲ ಅಂತ. ಆದ್ರೆ ದುರ್ಯೋಧನ ಮತ್ತೆ ಕರ್ಣ ಯಾವಾಗಲೂ ನಿನ್ನನ್ನು ಅವರು ನಿನ್ನ ದೊಡ್ಡ ಮನಸ್ಸಿಂದ ನೀನು ಮಾಡಿದೆ ಅಂತ ಭಾವಿಸೋದಿಲ್ಲ. ಅಯ್ಯೋ ಅರ್ಜುನ ಹೆದರ್ಕೊಂಡ್ಬಿಟ್ಟ, ಇಷ್ಟು ನಮ್ಮ ಸಾಮರ್ಥ್ಯವನ್ನು ನೋಡಿ, ಆ ಸೈನ್ಯವನ್ನು ನೋಡಿ, ನಮ್ಮ ಸೈನ್ಯ ಬಲವನ್ನು ನೋಡಿ ಓಡಿ ಹೋಗ್ಬಿಟ್ಟ ಅಂತ ನೀನು ನಿಂದನೆ ಮಾಡ್ತಾರೆ. ಸೊ ಅರ್ಜುನ ನಿನಗೆ ಸಹಿಸ್ಲಿಕ್ಕೆ ಆಗೋಲ್ಲ. ಸೊ ಹಾಗೆ ನೀನು ಯುದ್ಧ ಮಾಡು, ನೀನು ಯುದ್ಧ ಮಾಡಿ ನಿನ್ನ ಸತ್ರು ಕೂಡ ಪರವಾಗಿಲ್ಲ, ನೀನು ಯುದ್ಧ ಮಾಡು, ನೀನು ಕರ್ತವ್ಯ ಮಾಡು ಅಂತ ಭಗವಂತನು 2ನೇ ಭಾಗದಲ್ಲಿ ಈ ಕ್ಷತ್ರಿಯದ ಕರ್ತವ್ಯವಾಗಿ ನೀನು ಯುದ್ಧ ಮಾಡಬೇಕು ಅಂತ ಕಾರಣಗಳು ಹೇಳೋದು ಇಲ್ಲಿ. ಸೊ ನಾನಿಲ್ಲಿ ಪ್ರೆಸೆಂಟೇಷನ್ ಮೋಸ್ಟ್ಲಿ ತೋರಿಸ್ತೇನೆ ಅನ್ಸುತ್ತೆ, ಬೆಟರ್ ಆಗಿ ಬೇಗ ಕಂಪ್ಲೀಟ್ ಕೂಡ ಆಗುತ್ತೆ. ಎಸ್,
ಬಗ್ಗೆ ಹೇಳಿಲ್ಲ, ನಾನು ನಾಳೆ ನೋಡ್ತೀನಿ ಇದ್ರ ಬಗ್ಗೆ. ಓಕೆ, ಸೊ ಅರ್ಜುನನ ಸಹಾನುಭೂತಿಗೆ ದಯೆ ತೋರಿಸ್ಬೇಕು ಅನ್ನೋದಕ್ಕೆ ಕೃಷ್ಣ ಆತ್ಮಜ್ಞಾನ ಕೊಟ್ಟು ಆತ್ಮಕ್ಕೆ ದಯೆ ತೋರಿಸ್ಬೇಕು. ಸೊ ಮನುಷ್ಯ ಜನ್ಮದಲ್ಲಿ ಪ್ರತಿಯೊಬ್ಬರು ಆತ್ಮಜ್ಞಾನ ಪಡೆದು ನಮ್ಮ ಪರಿಪೂರ್ಣತ್ವ ಪಡಿಬೇಕು ಅಂತ ಕೃಷ್ಣ ಹೇಳೋದು. ಮತ್ತೆ ಅರ್ಜುನನು ಸಂತೋಷವಿಲ್ಲ, ಇದು ಏನು ಸ್ವರ್ಗ, ಅರ್ಜುನಗೆ ಕೃಷ್ಣ ಹೇಳೋದು ಇಲ್ಲ, ಸಂತೋಷ ಇದೆ, ನೀವು ಯುದ್ಧದಲ್ಲಿ ಗೆಲುವು ಬಂದರೆ ನಿಮಗೆ ರಾಜ್ಯ ಪ್ರಾಪ್ತಿ ಆಗುತ್ತೆ, ಇಲ್ಲ ನೀನು ಮರಣ ಹೊಂದ್ರು ಕೂಡ ನೀವು ಸ್ವರ್ಗ ಲೋಕಕ್ಕೆ ಹೋಗ್ತೀಯ ನೀನು ಅಂತ ಕೃಷ್ಣ ಆ ಎರಡನೇ ಕಾರಣಕ್ಕೆ ಉತ್ತರಿಸೋದಿದು. ನಿನ್ನ ಶತ್ರುಗಳು ನಿನ್ನ ವಿಷಯವಾಗಿ ಅವಾಚ್ಯ ಶಬ್ದಗಳನ್ನಾಡುವರು, ನಿನ್ನ ಸಾಮರ್ಥ್ಯವನ್ನು ನಿಂದಿಸುವರು, ನಿನಗೆ ಇದಕ್ಕಿಂತ ಹೆಚ್ಚು ದುಃಖಕರವಾದದ್ದು ಏನುಂಟು? ಅಥೋ ವಾ ಪ್ರಾಪ್ಸ್ಯಸಿ ಸ್ವರ್ಗಂ ಜಿತ್ವಾ ವಾ ಭೋಕ್ಷ್ಯಸೆ ಮಹಿಂ ತಸ್ಮಾದುತ್ತಿಷ್ಟ ಕೌಂತೆಯ ಯುದ್ಧಾಯ ಕೃತ ನಿಶ್ಚಯ. ಕುಂತಿಯ ಮಗನಾದ ಅರ್ಜುನನೇ, ನೀನು ಯುದ್ಧದಲ್ಲಿ ಮಡಿದು ಸ್ವರ್ಗವನ್ನು ಸೇರುತ್ತೀಯೇ ಅಥವಾ ಗೆದ್ದು ಭೂಮಿಯ ಮೇಲೆ ರಾಜ್ಯವನ್ನು ಅನುಭವಿಸುತ್ತೀಯೇ? ಆದ್ದರಿಂದ ದೃಢ ನಿಶ್ಚಯ ಮಾಡಿ ಎದ್ದೇಳು, ಯುದ್ಧ ಮಾಡು. ಸೊ ನಂತರ ಅರ್ಜುನಪ್ಪ ಹೇಳಿದ್ದು, ಇದೊಂದು ಪಾಪ ಕಾರ್ಯ, ಇದು ಇಷ್ಟು ಜನನ ಸಾಯಿಸೋದು ಅಂತ ಹೇಳೋದಕ್ಕೆ ಕೃಷ್ಣ ಹೇಳ್ತಾ ಇರೋದು, ಇದು ಭಕ್ತಿ ಕಾರ್ಯವಾದದ್ದು. ಯಾಕಂದ್ರೆ ಕೃಷ್ಣನ ಸಂತೃಪ್ತಿಗೋಸ್ಕರ ಕೃಷ್ಣನು ಬಂದದ್ದೇ, ಅವತರಿಸಿದ್ದು ಧರ್ಮ ಸ್ಥಾಪನೆಗೋಸ್ಕರ. ಇಂಥ ಧರ್ಮರಾಜ ಅಂತ ಮಹನೀಯರು, ತನ್ನ ಪ್ರತಿನಿಧಿಯರು ಅವರನ್ನು ಸ್ಥಾಪಿಸೋದಕ್ಕೆ ಬಂದದ್ದು. ಸೊ ಹಾಗಾಗಿ ಕೃಷ್ಣ ಹೇಳ್ತಾ ಇರೋದು ಇದೊಂದು ಭಕ್ತಿ ಕಾರ್ಯ, ಆದ್ರಿಂದ ಇದು ಪಾಪ ಪುಣ್ಯ ಅನ್ನೋ ಪ್ರಶ್ನೆ ಇಲ್ಲ ಇದಕ್ಕೆ ಅಂತ ಕೃಷ್ಣ ಹೇಳೋದು. ನೇಹಾಭಿಕ್ರಮ ನಾಶೋ ಅಸ್ತಿ ಪ್ರತ್ಯವಾಯೋ ನ ವಿದ್ಯತೆ ಸ್ವಲ್ಪಮಪ್ಯಸ್ಯ ಧರ್ಮಸ್ಯ ತ್ರಾಯತೆ ಮಹತೋ ಭಯಾತ್. ಸೊ ಇಲ್ಲಿ ತೋರಿಸ್ತಾ ಇರೋ ಚಿತ್ರ ಇಲ್ಲಿ. ಓಕೆ, ಇಲ್ಲಿ ಹನುಮಾನ್, ಆಂಜನೇಯ. ಸೊ ಇವರು ಶ್ರೀರಾಮಚಂದ್ರನ ಪರವಾಗಿ ಇವರು ಯುದ್ಧ ಮಾಡಿದ್ರು, ಆದರೆ ಇದರಲ್ಲೇನೋ ಪಾಪ ಅನ್ನೋದಿಲ್ಲ. ಸೊ ಅವರು ಎಷ್ಟೋ ಜನ ಸಾಯಿಸಿರ್ಬೋದು ಅನ್ಸುತ್ತೆ ನಾವು, ಆದ್ರೂ ಕೂಡ ಅದರಲ್ಲಿ ಏನೋ ಆಗೋದೆ. ಅದು ಕೃಷ್ಣನ ಸಂತೃಪ್ತಿಗೋಸ್ಕರ, ಶ್ರೀರಾಮಚಂದ್ರನ ಸೇವೆಗೋಸ್ಕರ ಅವ್ರು ಮಾಡಿದ್ದು. ರಾವಣ ಅಂತ ಒಬ್ಬ ಹಸುರನ್ನು ಸಂಹಾರ ಮಾಡಿ ಎಷ್ಟೋ ದೇವತೆಗಳು, ಎಷ್ಟು ಜನಕ್ಕೆ ಅವನು ರಾವಣ ಅಂದ್ರೆ ಅಳಿಸೋದು. ಸೊ ಅದಕ್ಕೋಸ್ಕರ ಅವ್ರು ಯುದ್ಧ ಮಾಡಿದ್ದು. ಸೊ ಇದರಲ್ಲೇನು ಪಾಪ ಅನ್ನೋದು ಬರೋ ಪ್ರಶ್ನೆ ಇಲ್ಲ ಇಲ್ಲಿ. ಸೊ ಇಲ್ಲಿ ಇನ್ನೊಂದು ತೋರಿಸೋದೇನೆಂದ್ರೆ, ಆ ಸಮಯದಲ್ಲಿ ಈ ರಾಮ ಸೇತುವೆ ಮಾಡುವಾಗ ಎಷ್ಟೋ ಜನ ಬೆಂಬಲ ಕೊಡ್ತಾರೆ. ಇದು ಆಂಜನೇಯ ಮತ್ತೆ ಎಷ್ಟೋ ಜನ ಅವರೆಲ್ಲ ಮಂಗರು, ಅವರ ವಾನರ ಸೈನ್ಯ ಅವರೆಲ್ಲ ಇದ್ದರು. ಅವರು ಮಾಡುವಾಗ ಈ ಒಬ್ಬ ಚಿಕ್ಕ ಒಂದು ಅಳಿಲು ಕೂಡ ಒಂದು ಚಿಕ್ಕ ಚಿಕ್ಕ ಪುಟ್ಟ ಪುಟ್ಟ ಕಲ್ಲುಗಳನ್ನು ಹಾಕ್ತಾ ಇದ್ರಂತೆ. ಆಗ ಆಂಜನೇಯ ಅವರು ಹನುಮಂತ ಹೇಳಿದ್ದು, ಇಲ್ಲ ನಮ್ಮ ಮಧ್ಯೆ ನೀನು ಯಾಕೆ ಮಧ್ಯೆ ಬರ್ತಾ ಇದೆಯಾ, ನಮಗೆ ಸೇವೆ ಮಾಡೋದಕ್ಕೆ ಅಡ್ಡ ಆಗ್ತಾ ಇದೆಯಾ, ನೀನು ಸೈಡ್ಗೆ ಬಾ, ನೀನು ಸರಿ ಅಂತ ಹೇಳ್ತಾರೆ. ಅವಾಗ ಶ್ರೀರಾಮಚಂದ್ರ ಹೇಳೋದು, ಆಂಜನೇಯ, ಹನುಮಂತ, ನನಗೆ ನಿನ್ನ ಸೇವೆ ಕೂಡ ಅಗತ್ಯ ಇಲ್ಲ, ನಾನು ನಿನಗೆ ಒಂದು ಸೇವೆಯ ಭಾಗ್ಯವನ್ನು ಕೊಟ್ಟಿದ್ದೇನೆ. ಸೊ ಆ ರೀತಿಯಲ್ಲಿ ಭಗವಂತನು ಈ ಅಳಿಲು ಸೇವೆ ಅಂತ ನಾವು ಕೇಳ್ತೇವೆ. ಸೊ ನಮ್ಮ ಯಥಾಶಕ್ತಿಯಾಗಿ ನಾವು ಕೃಷ್ಣ ಸೇವೆ ಮಾಡಬೇಕು. ಸೊ ಕೃಷ್ಣ ಹೇಳೋದಿಲ್ಲಿ ಸ್ವಲ್ಪವೇ ಸ್ವಲ್ಪ ನಾವು ಭಗವಂತನ ಸೇವೆ ಮಾಡಿದ್ರು, ಅದು ಆ ಮನೋಭಾವದಲ್ಲಿ ನಾವು ಜೀವನವನ್ನು ನಡೆಸ್ಕೊಂಡು ಹೋದ್ರೆ ನಮಗೆ ಒಂದು ದೊಡ್ಡ ಅಪಾಯದಿಂದ ನಮಗೆ ಮುಕ್ತರಾಗ್ತೇವೆ ನಾವು. ಸೊ ಈ ಶ್ಲೋಕ ಕೃಷ್ಣ ಹೇಳ್ತಾ ಇರೋದು, ನಿಜವಾದ ಧರ್ಮದ ಅನುಷ್ಠಾನ ಮಾಡಿ ಸ್ವಲ್ಪವೇ ಸ್ವಲ್ಪ ನಾವು ಪಾಲನೆ ಮಾಡಿದ್ರು ಇದರಲ್ಲಿ ನಮಗೆ ಎಷ್ಟೋ ಒಂದು ದೊಡ್ಡ ಅಪಾಯದಿಂದ ನಮಗೆ ಮುಕ್ತಿ ಇದೆ ನಮಗೆ. ಸೊ ದೊಡ್ಡ ಅಪಾಯ ಅಂದ್ರೆ ಹೇಳ್ತಾರೆ, ಮನುಷ್ಯ ಜನ್ಮ ನಮಗೆ ಸಿಕ್ಕಿದೆ ನಮಗೆಲ್ಲರಿಗೂ, ಮತ್ತೆ ಮಾನವ ಜನ್ಮವೇ ಸಿಗುತ್ತೆ ಅನ್ನೋದು ಗ್ಯಾರಂಟಿ ಇಲ್ಲ. ನಾವು ಮತ್ತೆ ಕೆಳಗೆ 80 ಲಕ್ಷ ಜೀವರಾಶಿಗಳಿವೆ, ಯಾವ್ದಾದ್ರು ಸಿಗ್ಬೋದು ನಮಗೆ ಮನುಷ್ಯ ಜನ್ಮವೇ ಸಿಗ್ಬೇಕು ಅಂತ ಗ್ಯಾರಂಟಿ ಇಲ್ಲ. ಸೊ ಹಾಗಿರುವಾಗ ನಾವು ಭಕ್ತಿ ಕಾರ್ಯಗಳು ಮಾಡಿದಾಗ ಅಟ್ಲೀಸ್ಟ್ ಕನಿಷ್ಠ ನಮಗೆ ಮಾನವ ಜನ್ಮ ಸಿಗೋದಂತೂ ಗ್ಯಾರಂಟಿ ಅಂತ ನಾವು ಅರ್ಥ ಮಾಡ್ಕೊಳ್ಬೇಕಿದೆ. ಇದು ಅರ್ಥ, ಅದು ಮುಖ್ಯವಾದ ಅರ್ಥ. ಈ ಭಕ್ತಿ ಕಾರ್ಯಗಳನ್ನೋದು ಭಗವಂತನ ನಾಮ ಜಪ ಮಾಡುವುದು, ಭಗವಂತನ ಈ ಭಗವದ್ಗೀತೆ ಅಧ್ಯಯನ ಮಾಡಿ ಈ ಜ್ಞಾನವನ್ನು ಪಡೆಯೋದು, ಈ ಭಕ್ತಿ ಕಾರ್ಯಗಳಲ್ಲಿ ಎಷ್ಟು ಪ್ರಬಲವಾದದಂದ್ರೆ ನಮಗೆ ಒಂದು ಶಾಶ್ವತವಾದ ಒಂದು ಫಲಗಳು. ಬೇರೆದೆಲ್ಲ ತಾತ್ಕಾಲಿಕ, ಭೌತಿಕ ಜಗತ್ತೇ ತಾತ್ಕಾಲಿಕವಾದದ್ದು, ಆದರೆ ಭಕ್ತಿ ಕಾರ್ಯಗಳು ಶಾಶ್ವತವಾದ ಫಲಗಳಿವೆ. ಸೊ ಕೊನೆಗೆ ನಮಗೆ ಭಗವದ್ಧಾಮ ನಮಗೆ ಕರೆದೊಯ್ಯೋ ಒಂದು ಶಕ್ತಿ ಇದೆ ಅದಕ್ಕೆ. ಸೊ ಹಾಗಾಗಿ ಕೃಷ್ಣ ಇಲ್ಲಿ ಹೇಳ್ತಾ ಇರೋದು, ಸೊ ಅರ್ಜುನ, ನೀನು ನನ್ನ ಆದೇಶದ ಮೇಲೆ ಯುದ್ಧ ಮಾಡ್ತಾ ಇದೆಯಾ, ಈ ಧರ್ಮ ಯುದ್ಧ, ಹಾಗೆ ನೀನು ಶೋಕ ಪಡಬೇಡ, ನೀನು ಮಾಡು, ನೀನು ಇಲ್ಲಿ ಪಾಪದ ಪ್ರಶ್ನೆ ಇಲ್ಲ ಅಂತ ಕೃಷ್ಣ ಹೇಳೋದು. ನೇಹಾಭಿಕ್ರಮ ನಾಶೋ ಅಸ್ತಿ ಪ್ರತ್ಯವಾಯನ ವಿದ್ಯತೆ ಸ್ವಲ್ಪಮಪಿ ಅಸ್ಯ ಧರ್ಮಸ್ಯ ತ್ರಾಯತೆ ಮಹತೋ ಭಯಾತ್. ಸೊ ಇಲ್ಲಿಂದ ಕೃಷ್ಣನು ಈ ಭಕ್ತಿ ಮಾರ್ಗವಾಗಿ ನಿನ್ನ ಕರ್ತವ್ಯಗಳು ಮಾಡು, ಕರ್ಮಯೋಗ ಅಂತ ಹೇಳ್ತೀವಿ ಒಮ್ಮೊಮ್ಮೆ ನಾವು. ಕರ್ಮಯೋಗ ಅನ್ನೋದು ಭಕ್ತಿಯೋಗದ ಭಾಗವೇ, ಅದು ಮೊದಲ ಹೆಜ್ಜೆ. ನಾವು ಏನೇನು ಕರ್ತವ್ಯಗಳು ಮಾಡ್ತಾ ಇದ್ರು ಕೂಡ ಹೇಗೆ ನಾವು ಭಗವಂತನ ಚಿಂತನೆಯನ್ನು ಬೆಳೆಸೋದು, ಹೇಗೆ ನಾವು ಜೀವನದಲ್ಲಿ ಪ್ರತಿಯೊಂದರಲ್ಲೂ ಭಗವಂತನ ಒಂದು ಸಂಬಂಧವನ್ನು ನೋಡೋದು, ಅದು ಕಲಿಯೋ ಒಂದು ವಿಧಾನ, ಅದು ಮಾಡೋ ಒಂದು ವಿಧಾನ. ಸೊ ಹಾಗೆ ಕೃಷ್ಣನು ಈ 38ರಿಂದ 53ನೇ ಶ್ಲೋಕಗಳು ಇದನ್ನು ಹೇಳೋದು ಇಲ್ಲಿ ನಾವು ಕೇಳ್ತೇವೆ.
ಓಕೆ. ಸೊ ಮತ್ತೆ ನಾನು ಅಲ್ಲಿಗೆ ವಾಪಸ್ ಹೋಗ್ತೇನೆ. ನಾನು ಆ ಶ್ಲೋಕಗಳೇ ಓದೋಕ್ಕೆ ಪ್ರಯತ್ನ ಮಾಡ್ತೇನೆ. ನಿಮಿಷ ಸ್ವಲ್ಪ ಮುಂದೆ ಹೋಗ್ತೇನೆ. ಭೋಗೈಶ್ವರ್ಯ ಪ್ರಸಕ್ತಾನಾಂ ತಯಾ ಪರತಚೇತಸಾಂ ವ್ಯವಸಾಯಾತ್ಮಿಕ ಬುದ್ಧಿ ಸಮಾಧೌನ ವಿಧೀಯತೆ. ಭೋಗ ಮತ್ತು ಪ್ರಾಪಂಚಿಕ ಸಂಪತ್ತಿಗೆ ಅತಿಯಾಗಿ ಅಂಟಿಕೊಂಡವರಲ್ಲಿ ಮತ್ತು ಇಂತಹ ವಿಷಯಗಳಿಂದ ಚಿತ್ತಭ್ರಮಣೆಯಾದವರಲ್ಲಿ ಭಗವಂತನ ಭಕ್ತಿ ಸೇವೆಗಾಗಿ ದೃಢ ಸಂಕಲ್ಪವೂ ಇರುವುದಿಲ್ಲ. ಸೊ ಹಾಗಾಗಿ ಭಗವಂತನಿಗ ಮನಸ್ಸು ಇಂದ್ರಿಯಗಳನ್ನು ನಿಗ್ರಹಿಸಿ ನಾವು ಭಕ್ತಿ ಸೇವೆಗಳು ಮಾಡಬೇಕು. ಆ ರೀತಿಯಲ್ಲಿ ನಮಗೆ ಹೇಳ್ತಾ ಇರೋದು. ತ್ರೈಗುಣ್ಯ ವಿಷಯ ವೇದ ನಿಸ್ತ್ರೈಗುಣ್ಯೋ ಭವಾರ್ಜುನ ನಿರ್ದ್ವಂದ್ವೋ ನಿತ್ಯ ಸತ್ವಸ್ಥೋ ನಿರ್ಯೋಗಕ್ಷೇಮ ಆತ್ಮವಾನ್. ವೇದಗಳು ಬಹುಮಟ್ಟಿಗೆ ತ್ರೈಗುಣ್ಯದ ವಿಷಯವನ್ನು ಹೇಳುತ್ತವೆ. ಅರ್ಜುನ, ನೀನು ತ್ರೈಗುಣ್ಯಗಳನ್ನು ಮೀರಿದವನಾಗು, ಎಲ್ಲ ದ್ವಂದ್ವಗಳಿಂದ ಮುಕ್ತನಾಗಿರು, ಲಾಭ ಮತ್ತು ಯೋಗಕ್ಷೇಮಗಳನ್ನು ಕುರಿತು ಚಿಂತೆ ಇಲ್ಲದವನಾಗು, ಆತ್ಮದಲ್ಲಿ ನಿಷ್ಠನಾಗು. ಒಂದು ಸಣ್ಣ ಬಾವಿ ಮಾಡುವ ಕೆಲಸವನ್ನೆಲ್ಲ ದೊಡ್ಡ ಜಲಾಶಯವು ಮಾಡಬಲ್ಲದು. ಹಾಗೆಯೇ ವೇದಗಳ ಹಿಂದಿರುವ ಉದ್ದೇಶಗಳನ್ನು ತಿಳಿದವನಿಗೆ ವೇದಗಳ ಎಲ್ಲ ಪ್ರಯೋಜನವೂ ಆಗುತ್ತದೆ. ಆಕ್ಚುಲಿ ನಾವು ವೇದಗಳು ಓದ್ತಾ ಇದ್ರೆ ಒಂದೊಂದು ವೇದಗಳಲ್ಲಿ ಒಂದೊಂದು ವಿಷಯ ಹೇಳಿದಾಗ ಅನ್ಸುತ್ತೆ. ವೇದಗಳಲ್ಲಿ ಮುಖ್ಯವಾಗಿ ಮೊದಲಿಗೆ ಕರ್ಮಕಾಂಡ ವಿಭಾಗ ಅಂತ, ಅಲ್ಲಿ ನಮಗೆ ಯಾವ ಒಂದು ನಮ್ಮ ಭೌತಿಕ ಕ್ಲೇಶಗಳಿದೆ ಅದಕ್ಕೆ ಪರಿಹಾರವಾಗಿ ಒಂದೊಂದು ಪೂಜೆ, ಒಂದೊಂದು ಯಜ್ಞ ವಿಧಾನ, ಒಂದೊಂದು ದೋಷದ ನಿವಾರಣೆ, ಅದಕ್ಕೆ ಒಂದು ಇದು ಕೊಟ್ಟಿರ್ಬೋದು, ವಿಧಾನ ಕೊಟ್ಟಿದ್ದಾರೆ, ಕರ್ಮಕಾಂಡ ವಿಭಾಗ ಅಂತ. ಆದರೆ ಅದರ ನಂತರ ವೇದಗಳಲ್ಲಿ ಜ್ಞಾನಕಾಂಡ ವಿಭಾಗದಲ್ಲಿ ಈ ದೇಹದ ಜ್ಞಾನ ಬಿಟ್ಟು ಆತ್ಮದ ಜ್ಞಾನ, ಪರಮಾತ್ಮನ ಜ್ಞಾನ ಕೊಟ್ಟಿರೋದು. ಸೊ ನಂತರ ಉಪಾಸನ ಕಾಂಡ ಅಂತ ಬರುತ್ತೆ. ಸೊ ಹೀಗೆ ವೇದಗಳಲ್ಲಿ ಕ್ರಮೇಣವಾಗಿ ಪ್ರತಿ ಜೀವಿಗೆ ಸರಿಯಾದ ಮಾರ್ಗದರ್ಶನ, ಭೌತಿಕ ಜಗತ್ತಿನ ಧರ್ಮ, ಅರ್ಥ, ಕಾಮ, ಮೋಕ್ಷ ಈ ರೀತಿಯಲ್ಲಿ. ಆದರೆ ಕೊನೆಗೆ ಅಂತಿಮ ವೇದಗಳ ನಮಗೆ ಕಲಿಕೆ ಅಂದರೆ ನಾವು ಭಗವಂತನ ಭಕ್ತರಾಗಬೇಕು, ಅವನ ನಮಗೆ ಇರುವ ನಿತ್ಯ ಸಂಬಂಧವನ್ನು ಮತ್ತೆ ಪಡಿಬೇಕು. ನಾವು ಜೀವಾತ್ಮ, ಕೃಷ್ಣನ ಪರಮಾತ್ಮನಾದ್ರಿಂದ ನಮಗೆ ಆತ್ಮೀಯ ಸಂಬಂಧ ಇದೆ. ಅದನ್ನು ಮರ್ತೋಗೋದ್ರಿಂದ ನಾವು ಇಲ್ಲಿ ಭೌತಿಕ ಜಗತ್ತಿನಲ್ಲಿ ಈ ಕ್ಲೇಶಗಳು, ಈ ಕಷ್ಟಗಳಲ್ಲಿ ಇದ್ದೇವೆ. ಸೊ ಮತ್ತೆ ನಾವು ಸ್ಥಾಪನೆ ಮಾಡ್ಕೊಳ್ಬೇಕು. ಹೇಗೆ ಒಬ್ಬ ಮಗು, ಆ ಒಂದು ಅನಾಥ ಮಗು ತಂದೆ ತಾಯಿಯನ್ನು ಬಿಟ್ಟು ಅದು ಬೀದಿಯಲ್ಲಿ ತಿರುಗ್ತಾ ಇದೆ ಅನಾಥನಾಗಿ, ಅದೇ ನಮ್ಮ ಸ್ಥಿತಿ. ಪ್ರತಿಯೊಂದು ಜೀವಿ ಭೌತಿಕ ಜಗತ್ತಿನಲ್ಲಿ ಕೃಷ್ಣನು ನಮ್ಮ ತಂದೆ, ಅವರನ್ನು ಮರೆತು, ಅವನ ಸಂಬಂಧವನ್ನು ಮರೆತು ನಾವಿಲ್ಲಿದ್ದೇವೆ. ಸೊ ವೇದಗಳ ಜ್ಞಾನ ಮತ್ತೆ ನಮಗೆ ಈ ಜ್ಞಾನವನ್ನು ತರಿಸ್ಲಿಕ್ಕೆ ಕ್ರಮಕ್ರಮವಾಗಿ ಕರ್ಮಕಾಂಡ, ಜ್ಞಾನಕಾಂಡ, ಉಪಾಸನ ಕಾಂಡ ಈ ರೀತಿಯಲ್ಲಿ. ಸೊ ಅದನ್ನ ಕೃಷ್ಣ ಎಲ್ಲ ಹೇಳ್ತಾ ಇರೋದು. ಸೊ ಈ ವೇದಗಳ ವೇದೈಶ್ಚ ಸರ್ವೇರ್ ಅಹಮೇವ ವೇದ್ಯೋ ಅಂತ ಮತ್ತೆ ನಾವು 15ನೇ ಅಧ್ಯಾಯದಲ್ಲಿ ಕೇಳ್ತೇವೆ ನಾವು. ಸೊ ಅದೇ ವಿಚಾರ ಕೃಷ್ಣ ಹೇಳ್ತಾ ಇರೋದು. ವೇದಗಳಲ್ಲಿ ಬೇರೆ ಬೇರೆ ಪರಿಹಾರಗಳು, ಬೇರೆ ಬೇರೆ ದೋಷ ನಿವಾರಣೆಗಳ ಕಾಣುತ್ತೆ. ಆದರೆ ಇದರ ಉದ್ದೇಶ ಇದು ಭಗವಂತನ ಭಕ್ತಿ ಮಾಡ್ಲಿಕ್ಕೆ, ನಮ್ಮನ್ನು ಕರ್ಕೊಂಬರ್ಲಿಕ್ಕೆ. ಸೊ ಇದನ್ನೊಂದು ಮಾಡಿದ್ರೆ ಎಲ್ಲವೂ ಮಾಡಿದಾಗೆ. ಹೇಗೆ ನೀವು ನಿಮ್ಮ ಹತ್ರ ಒಂದು 10 ಲಕ್ಷ ರೂಪಾಯಿ ಇದೆ ಅಂದ್ರೆ ನಿಮ್ಮ ಹತ್ರ 10 ರೂಪಾಯಿ ಕೂಡ ಇದೆ, 100 ರೂಪಾಯಿ ಕೂಡ ಇದೆ, 1000 ರೂಪಾಯಿ ಕೂಡ ಎಲ್ಲ ಇದೆ. ಸೊ ಅದೇ ರೀತಿಯಲ್ಲಿ ನಾವು ಭಗವಂತನ ಭಕ್ತಿ ಕಾರ್ಯಗಳು ಮಾಡೋದು, ಭಗವಂತನ ಭಕ್ತಿ ಮಾಡಿದರೆ ಎಲ್ಲ ಬೇರೆ ಕಾರ್ಯಗಳು ಮಾಡಿದಾಗೆ, ವೇದಗಳಲ್ಲಿ ಹೇಳಿದ ಎಲ್ಲ ಧರ್ಮ ಕಾರ್ಯಗಳು ಮಾಡಿದಾಗೆ. ಸೊ ಆ ರೀತಿಯಲ್ಲಿ ಕೃಷ್ಣ ಇಲ್ಲಿ ಹೇಳ್ತಾ ಇರೋ ಉದಾಹರಣೆ ಇದು. ಹಿಂದೆ ಕಾಲದಲ್ಲಿ ಇರ್ತಾ ಇತ್ತು, ಒಂದೊಂದು ಹಳ್ಳಿಯಲ್ಲಿ ಒಂದೊಂದು ಬಾವಿಯಲ್ಲಿ ಒಂದೊಂದು ಪ್ರಯೋಜನಕ್ಕೆ ಉಪಯೋಗಿಸ್ತಾ ಇದ್ರು. ಒಂದು ಬಾವಿಯಿಂದ ನೀರು ಕುಡಿತಾ ಇದ್ರು, ಕುಡಿಯೋ ನೀರು ಉಪಯೋಗಿಸ್ತಾ ಇದ್ರು. ಇನ್ನೊಂದು ಬಾವಿಯನ್ನ ಅವರ ಒಂದು ಹಸುಗಳನ್ನ ಸ್ವಚ್ಛ ಮಾಡಕ್ಕೆ ಉಪಯೋಗಿಸ್ತಾ ಇರ್ಬೋದು. ಇನ್ನೊಂದು ಬಾವಿಯಲ್ಲಿ ಅವರು ಬಟ್ಟೆಗಳನ್ನ ಒಗೆಯೋಕ್ಕೆ ಉಪಯೋಗಿಸ್ಬೋದಾಯ್ತು. ಆ ರೀತಿಯಲ್ಲಿ ಉಪಯೋಗ ನಡೀತಾ ಇತ್ತು. ಯಾಕಂದ್ರೆ ಬಾವಿಯ ನೀರು ನಿಂತ ನೀರಾದ್ರಿಂದ ಅದು ಅಷ್ಟು ಬೇಗ ಅದು ಕ್ಲೀನ್ ಆಗಲ್ಲ ಅದು. ಆದರೆ ಒಂದು ಸರೋವರ ಅಲ್ಲ, ನದಿ ಇದ್ರೆ ಆ ನದಿಯಲ್ಲಿ ಅದು ಹರಿಯುವುದರಿಂದ ಅದು ಯಾವಾಗ್ಲೂ ಪವಿತ್ರವಾಗಿ ಇರುತ್ತೆ. ಅದೇ ಒಂದು ನದಿಯಿಂದ ನೀರು ಕುಡಿಬೋದು, ಕುಡಿಯೋ ನೀರು ತಗೊಳ್ಬೋದು, ಅಲ್ಲಿ ನಾವು ಏನಾದ್ರು ಬಟ್ಟೆಗಳು ಕ್ಲೀನ್ ಮಾಡ್ಕೊಳ್ಬೋದು, ಸ್ನಾನ ಮಾಡ್ಬೋದು, ಎಲ್ಲ ಮಾಡ್ಬೋದು. ಸೊ ಆ ರೀತಿಯಲ್ಲಿ ಕೃಷ್ಣ ಹೇಳೋದು, ಈ ಭಕ್ತಿ ಕಾರ್ಯಗಳು ಅನ್ನೋದು ಅಂತಿಮ ಕಾರ್ಯಗಳು. ಇದೊಂದು ಮಾಡಿದ್ರೆ ಎಲ್ಲ ವೇದ ನಿರ್ದೇಶನಗಳು
ಪಾಲನೆ ಮಾಡಿದ ಹಾಗೆ. ಸೊ ಎಷ್ಟೆಷ್ಟೋ ನೂರಾರು ಸಾವಿರಾರು ಇದಿರ್ಬೋದು, ಧರ್ಮ ಕ್ರಿಯೆಗಳು ಕೊಟ್ಟಿರ್ಬೋದು, ಆದರೆ ಅದರ ಒಂದು ಸಾರವನ್ನು ತಿಳ್ಕೊಂಡಿದ್ದ ವ್ಯಕ್ತಿ ಭಗವಂತನ ಭಕ್ತಿ ಕಾರ್ಯಗಳ ಮೂಲಕ ಎಲ್ಲವೂ ಮಾಡಿದಾಗುತ್ತೆ ಅಂತ ಕೃಷ್ಣ ಇಲ್ಲಿ ಹೇಳ್ತಾ ಇರೋ ಮಾತಿದೆ. ಕರ್ಮಣ್ಯೇವಾಧಿಕಾರಸ್ತೆ ಮಾ ಫಲೇಶು ಕದಾಚನ ಮಾ ಕರ್ಮ ಫಲ ಹೇತುರ್ಭೂರ್ ಮಾತೆ ಸಂಗೋಸ್ತ್ವ ಕರ್ಮಣಿ. ಇದರ ವಿಚಾರ 3ನೇ ಅಧ್ಯಾಯದಲ್ಲಿ ನಾವು ಕೇಳೋಣ. ನಿನಗೆ ನಿಯೋಜಿತ ಕರ್ತವ್ಯವನ್ನು ಮಾಡುವುದಕ್ಕಷ್ಟೇ ಅಧಿಕಾರ, ಆದರೆ ಕರ್ಮಫಲಕ್ಕೆ ನಿನಗೆ ಅಧಿಕಾರವಿಲ್ಲ. ಕರ್ಮಫಲಕ್ಕೆ ನೀನು ಕಾರಣ ಎಂದು ಭಾವಿಸಲೇಬೇಡ. ಕರ್ಮವನ್ನು ಬಿಡಬೇಕೆಂದು ನಿನಗೆ ಮನಸ್ಸಾಗದಿರಲಿ. ಗೆಲುವು ಸೋಲುಗಳಲ್ಲಿ ಯಾವುದೇ ಆಸಕ್ತಿಯನ್ನು ಇಟ್ಟುಕೊಳ್ಳದೆ ಸಮಚಿತ್ತದಿಂದ ನಿನ್ನ ಕರ್ತವ್ಯವನ್ನು ಮಾಡು ಅರ್ಜುನ. ಇಂತಹ ಸಮಚಿತ್ತತೆಗೆ ಯೋಗ ಎಂದು ಹೆಸರು. ಧನಂಜಯ, ಭಕ್ತಿಪೂರ್ವಕ ಸೇವೆಯಿಂದ ಎಲ್ಲ ಹೇಯ ಕಾರ್ಯಗಳನ್ನು ದೂರ ಮಾಡು. ಇಂತಹ ಪ್ರಜ್ಞೆಯಲ್ಲಿ ಭಗವಂತನಿಗೆ ಶರಣಾಗತನಾಗು. ತಮ್ಮ ಕರ್ಮಗಳ ಫಲಕ್ಕಾಗಿ ಆಸೆ ಪಡುವವರು ಕೃಪಣರು. ಭಕ್ತಿ ಸೇವೆಯಲ್ಲಿ ನಿರತನಾದವನು ಈ ಜನ್ಮದಲ್ಲಿಯೇ ಸುಕೃತ ದುಷ್ಕೃತಗಳಿಂದ ದೂರ ಮಾಡುತ್ತಾನೆ. ಆದುದರಿಂದ ಯೋಗವನ್ನು ಪಡೆಯಲು ಶ್ರಮಿಸು, ಅದೇ ಕರ್ಮ ಕೌಶಲ. ಹೀಗೆ ಭಕ್ತಿ ಸೇವೆಯಲ್ಲಿ ನಿರತರಾಗಿ ಮಹರ್ಷಿಗಳು ಅಥವಾ ಭಕ್ತರು ಐಹಿಕ ಜಗತ್ತಿನಲ್ಲಿ ಕರ್ಮಫಲದಿಂದ ಮುಕ್ತರಾಗುತ್ತಾರೆ. ಹೀಗೆ ಅವರು ಹುಟ್ಟು ಸಾವುಗಳ ಚಕ್ರದಿಂದ ಬಿಡುಗಡೆ ಹೊಂದುತ್ತಾರೆ ಮತ್ತು ಭಗವದ್ಧಾಮಕ್ಕೆ ಮರಳಿ ಎಲ್ಲ ದುಃಖಗಳನ್ನು ಮೀರಿದ ಸ್ಥಿತಿಯನ್ನು ಪಡೆಯುತ್ತಾರೆ. ನಿನ್ನ ಬುದ್ಧಿಯು ಭ್ರಾಂತಿಯ ದಟ್ಟವಾದ ಕಾಡಿನಿಂದ ಹೊರಕ್ಕೆ ಬಂದ ನಂತರ ನೀನು ಹಿಂದೆ ಹೇಳಿರುವುದಕ್ಕೆ ಮತ್ತು ಮುಂದೆ ಕೇಳುವುದೆಲ್ಲಕ್ಕೆ ನಿರ್ಲಕ್ಷ್ಯವನ್ನು ತೋರಬೇಕು. ವೇದಗಳ ಅಲಂಕಾರಿಕ ಭಾಷೆಯು ನಿನ್ನ ಮನಸ್ಸನ್ನು ಕಲಕದೇ ಇರುವಾಗ, ಮನಸ್ಸು ಸಮಾಧಿಯಲ್ಲಿ ನಿಶ್ಚಲವಾಗಿರುವಾಗ ನೀನು ದಿವ್ಯ ಪ್ರಜ್ಞೆ ಪಡೆಯುತ್ತೀಯೆ. ಆ್ಯಕ್ಚುಲಿ ಮೊದಲ ವೇದ ನಿರ್ದೇಶನಗಳು ಹೇಗಿರುತ್ತೆ ಅಂದರೆ, ನೀವು ಇದು ಮಾಡಿ ನೀವು ಒಳ್ಳೆ ನಿಮಗೆ ಇಂದ್ರಿಯ ಸುಖವನ್ನು ಅನುಭವಿಸ್ಬೋದು, ಇಷ್ಟು ಧನ ಪ್ರಾಪ್ತಿ ಆಗುತ್ತೋ, ಇಲ್ಲಾಂದರೆ ನೀವು ಮುಂದೆ ಸ್ವರ್ಗಲೋಕದಲ್ಲಿ ಇಷ್ಟು ದೀರ್ಘ ಆಯುಷ್ಯ ಪಡೆದು ಅಲ್ಲಿ ಅನುಭವಿಸ್ಬೋದು ಇಂದ್ರಿಯ ಸುಖ ಅಲ್ಲಿ ಅಂತ, ಆ ರೀತಿಯ ಒಂದು ವೇದಗಳ ನಿರ್ದೇಶನಗಳಿವೆ. ಆದರೆ ಇದು ಅಂತಿಮ ವೇದಗಳ ನಿರ್ದೇಶನಗಳಲ್ಲ. ಅಂತಿಮ ವೇದಗಳ ನಿರ್ದೇಶನ ನಮ್ಮ ಭಗವಂತ ನಮ್ಮ ಸಂಬಂಧವನ್ನು ಪಡೆಯೋದೆ. ಸೊ ಅರ್ಜುನನು ಈ ರೀತಿ ಕೃಷ್ಣನಿಂದ ಕೇಳಿದ್ಮೇಲೆ ಈ ಸ್ಥಿತಪ್ರಜ್ಞ, ಈ ಆತ್ಮದ ನಿಂತ ವ್ಯಕ್ತಿ, ಕೃಷ್ಣ ಪ್ರಜ್ಞೆ, ಭಗವಂತನ ಸಂಬಂಧವನ್ನು ಬೆಳೆಸಿದ ವ್ಯಕ್ತಿ, ಅವನ ಲಕ್ಷಣಗಳೇನು, ಅವನು ಹೇಗೆ ಮಾತಾಡ್ತಾನೆ, ಹೇಗೆ ಅವರ ಚಟುವಟಿಕೆಗಳು ಹೇಗೆ ಅಂತ ಅರ್ಜುನನು ಕೃಷ್ಣನಿಗೆ ಕೇಳ್ತಾ ಇರೋದು. ಸೊ ಇದು ಈ ಅಧ್ಯಾಯದ ಅಂತಿಮ ಭಾಗ ಇದು. ಸೊ ಈ ಅಂತಿಮ ಭಾಗದಲ್ಲಿ ಭಗವಂತನು ಮುಕ್ತ ಜೀವಿ, ನಮ್ಮ ಪ್ರತಿಯೊಂದು ಜೀವಿಯ ಸಹಜ ಸ್ವರೂಪ, ನಮ್ಮ ಇದನ್ನು ಭಗವಂತ ತಿಳಿಸ್ಕೊಡುವಂಥದ್ದು ಇಲ್ಲಿ. ಕೃಷ್ಣನೇ, ಯಾರ ಪ್ರಜ್ಞೆಯು ದಿವ್ಯತ್ವದಲ್ಲಿ ಇದೆಯೋ ಅವನ ಲಕ್ಷಣಗಳೇನು, ಅವನು ಹೇಗೆ ಮಾತನಾಡುತ್ತಾನೆ, ಅವನ ಭಾಷೆ ಯಾವುದು, ಅವನು ಹೇಗೆ ಕುಳಿತುಕೊಳ್ಳುತ್ತಾನೆ, ಹೇಗೆ ನಡೆಯುತ್ತಾನೆ. ಸೊ ಆಚಾರ್ಯರು ಮುಖ್ಯವಾಗಿ ಹೇಳೋದು, ಒಬ್ಬ ವ್ಯಕ್ತಿಯ ಮಾತು ಮುಖ್ಯ. ಸೊ ಒಬ್ಬ ವ್ಯಕ್ತಿ ಮಾತಾಡೋವರೆಗೂ ಅವನು ಗೊತ್ತಾಗೋದಿಲ್ಲ, ಅವನೊಬ್ಬ ಮೂರ್ಖನಿರ್ಬೋದು, ಮಾತಾಡುವಾಗ ಗೊತ್ತಾಗುತ್ತೆ. ಸೊ ಆ ರೀತಿಯಲ್ಲಿ ಭಗವಂತನ ಭಕ್ತರಾದ ಮಾತು ಮೊದಲು ಇರೋದ್ರಿಂದ ಪ್ರತಿಯೊಬ್ಬರು ಭಗವಂತನ ನಾಮವನ್ನು ಹೇಳಬೇಕು, ಭಗವಂತನ ಬಗ್ಗೆ ಮಾತಾಡಬೇಕು. ಸೊ ಈ ರೀತಿಯಲ್ಲಿ ನಮಗೆ ಭಕ್ತಿ ಮಾರ್ಗದಲ್ಲಿ ಕೂಡ ನಾವು ಭಗವಂತನ ಆಲೋಚನೆ, ಭಗವಂತನ ಇರೋ ಸಂಬಂಧ ಬರಲಿಕ್ಕೆ ಕೊಟ್ಟಿರುವ ವಿಧಾನ. ಸೊ ಭಕ್ತರಾದವರು ಭಗವಂತನ ಬಗ್ಗೆ ಮಾತಾಡ್ತಾರೆ. ಅವರೆಷ್ಟೋ ಸಾವಿರಾರು ಲಕ್ಷಾಂತರ ವಿಷಯಗಳಿರ್ಬೋದು ಭೌತಿಕವಾಗಿ, ಇದರ ಬಗ್ಗೆ ಅವರಿಗೆ ಚಿಂತೆ ಇಲ್ಲ. ಸೊ ಅವರು ಸ್ಥಿತಪ್ರಜ್ಞರಾದವರು ಮುಖ್ಯವಾಗಿ ಭಗವಂತನ ಸಂಬಂಧದಲ್ಲೇ ಅವರ ಮಾತಿರುತ್ತೆ ಅಂತ, ಅದು ಮೊದಲ ಲಕ್ಷಣ ಅಂತ ಆಚಾರ್ಯರು ತುಂಬಾ ಚೆನ್ನಾಗಿ ಭಾವಾರ್ಥದಲ್ಲಿ ಕೊಡ್ತಾ ಇದ್ದಾರೆ. ಪ್ರಜಹಾತಿ ಯದಾ ಕಾಮಾನ್ ಸರ್ವಾನ್ ಪಾರ್ಥ ಮನೋಗತಾನ್ ಆತ್ಮನ್ಯೇವಾತ್ಮನಾ ತುಷ್ಟಃ ಸ್ಥಿತಪ್ರಜ್ಞಸ್ತದೋಚ್ಯತೆ. ಸೊ ಎಲ್ಲ ಭೌತಿಕ ಇಚ್ಛೆಗಳನ್ನು ಬಿಟ್ಟ ವ್ಯಕ್ತಿ, ಸೊ ಇಚ್ಛೆಗಳನ್ನು ಬಿಡೋಕ್ಕೆ ಸಂಪೂರ್ಣವಾಗಿ ಆಗೋದಿಲ್ಲ ಅಂದ್ರೆ ಪ್ರತಿ ಜೀವಿಯ ಲಕ್ಷಣ ಅದು. ನಾವು ಏನೊಂದು ಕಲ್ಲು, ಒಂದು ಮಣ್ಣು, ಇನ್ನೊಂದಲ್ಲ. ನಮಗೆ ಸಹಜವಾಗಿ ಇಚ್ಛೆಗಳು ಅನ್ನೋದಿದೆ, ಆದರೆ ಮೂಲವಾಗಿ ಆ ಇಚ್ಛೆ ನಾವು ಕೃಷ್ಣನ ಸಂತೃಪ್ತಿ ಮಾಡುವಾಗೆ, ಸಂತೋಷ ಮಾಡೋದಕ್ಕೆ ನಮ್ಮ ಇಚ್ಛೆಗಳಿವೆ. ಋಷಿಕೇಶ ಸೇವನಂ ಭಕ್ತಿ ರುಚ್ಯತೆ, ಅನ್ಯಾಭಿಲಾಷಿತ ಶೂನ್ಯಂ ಜ್ಞಾನ ಕರ್ಮಾದಿ ಅನಾವೃತಂ ಅನುಕೂಲೇನ ಕೃಷ್ಣಾನುಶೀಲಂ ಭಕ್ತಿರುತ್ತಮ. ಸೊ ಹೇಳೋದು, ನಮಗೆ ಇಚ್ಛೆಗಳು ಬಿಡಕ್ಕೆ ಸಾಧ್ಯ ಇಲ್ಲ ಸಂಪೂರ್ಣವಾಗಿ, ಆದರೆ ಅದನ್ನು ಸರಿಯಾದ ರೀತಿಯಲ್ಲಿ ಅದನ್ನ ನಾವು ತೋರಿಸ್ಬೇಕು. ಸರಿಯಾದ ರೀತಿಯಲ್ಲಿ ಅಂದ್ರೆ ಪ್ರತಿ ಜೀವಿ ನಾವು ಕೃಷ್ಣನ ಅಂಶದಿಂದ ಅವನ ಸಂತೋಷಕ್ಕಾಗಿ ನಾವು ಮಾಡ್ಬೇಕು ನಾವು. ಸೊ ಅದರ ಮೂಲಕ ನಮಗೂ ಕೂಡ ಸಂತೋಷ ಆಗುತ್ತೆ. ಯಸ್ಮಿನ್ ತುಷ್ಟೇ ಜಗತ್ತುಷ್ಟಂ. ಸೊ ಭಗವಂತನ ಸಂತೋಷ ಆದ್ರೆ, ಸಂತೃಪ್ತನಾದ್ರೆ ನಮಗೂ ಕೂಡ ಸಹಜವಾಗಿ ಸಂತೃಪ್ತವಾಗುತ್ತೆ. ಹೇಗೆ ಒಂದು ಹೊಟ್ಟೆಗೆ ಆಹಾರ ಕೊಟ್ರೆ ಎಲ್ಲ ದೇಹದ ಭಾಗಗಳಿಗೆ ಪೋಷಣೆ ಆಗುತ್ತೆ, ಇಲ್ಲಾಂದ್ರೆ ಒಂದು ಬೇರಿಗೆ ನೀರು ಹಾಕಿದ್ರೆ ಎಲ್ಲ ಅದರ ಎಲೆಗಳು ಎಲ್ಲದಕ್ಕೂ ಕೂಡ ಪೌಷ್ಟಿಕಾಂಶ ಸಿಗುತ್ತೆ. ಸೊ ಆ ರೀತಿಯಲ್ಲಿ ನಮಗೂ ಭಗವಂತನಿಗೆ ಸಂಬಂಧ. ಸೊ ನಮಗೆ ಕೋರಿಕೆಗಳು, ಇಚ್ಛೆಗಳನ್ನ ಬಿಡೋದಕ್ಕೆ ಸಾಧ್ಯ ಆಗೋದಿಲ್ಲ. ಆದರೆ ಇವಾಗ ಯಾವಾಗ ಭಗವಂತನ
ವಿಸ್ಮೃತಿ, ಅವನ ಮರೆತು ನಾವಿರೋ ಒಂದು ಮರೆವಿನಲ್ಲಿ, ಒಂದು ಅಂಧಕಾರದಲ್ಲಿ, ಒಂದು ಇಂದ್ರಿಯ ಸುಖವಾಗಿ ನಾವು ಮಾಡ್ತಾ ಇರೋ ಈ ಇಚ್ಛೆಗಳನ್ನ ಅದನ್ನ ಬಿಡಬೇಕಾಗುತ್ತೆ ಅಷ್ಟೇ. ಇನ್ನೇನು ನಾವು ಇಚ್ಛೆಗಳನ್ನ ಬಿಡೋದು ಅಂದ್ರೆ ಎಲ್ಲ ಇಚ್ಛೆಗಳನ್ನ ಬಿಟ್ಬಿಟ್ರೆ ಅದು ಸಾಧ್ಯ ಇಲ್ಲ. ಅದು ಇಚ್ಛೆಗಳನ್ನ ಸಂಪೂರ್ಣವಾಗಿ ಬಿಡೋಕ್ಕೆ ಸಾಧ್ಯ. ನಾವೇನೊಂದು ಕಲ್ಲು, ಒಂದು ಮಣ್ಣು ಅಲ್ಲ. ಇಚ್ಛೆಗಳಿರುತ್ತೆ, ಆದರೆ ಕೃಷ್ಣನ ಮೂಲಕ ಇಚ್ಛೆಗಳನ್ನ ನಾವು ವ್ಯಕ್ತವಾಗಿ ಮಾಡಬೇಕು. ಪಾರ್ಥ, ಮನಸ್ಸಿನ ಕಲ್ಪನೆಗಳಿಂದ ಇಂದ್ರಿಯ ಸುಖದ ವಿವಿಧ ಬಯಕೆಗಳು ಉಂಟಾಗುತ್ತವೆ. ಒಬ್ಬ ಮನುಷ್ಯನು ಇಂದ್ರಿಯ ಸುಖದ ಎಲ್ಲ ಬಗೆಯ ಆಸೆಗಳನ್ನು ತ್ಯಜಿಸಿ ಅವನ ಮನಸ್ಸು ಪರಿಶುದ್ಧವಾಗಿ ಆತ್ಮದಲ್ಲೇ ಸಂತುಷ್ಟನಾದಾಗ ಆತ್ಮನನ್ನು ಶುದ್ಧ ದಿವ್ಯ ಪ್ರಜ್ಞೆ ಇರುವವನೆಂದು ಕರೆಯುವರು. ಅಂದ್ರೆ ಪರಮಾತ್ಮನ ಸಂತೋಷಕ್ಕೆ ಕೆಲಸ ಮಾಡಿದಾಗ ನಿಜವಾಗ್ಲೂ ನಮಗೆ ಆ ಸ್ಥಿತಿ ಬರಕ್ಕೆ ಸಾಧ್ಯ ಆಗುತ್ತೆ. ತ್ರಿವಿಧವಾದ ದುಃಖಗಳಿಂದ ಮನಸ್ಸಿನಲ್ಲಿ ಉದ್ವಿಗ್ನನಾದವನು, ಸುಖದಿಂದ ಉಬ್ಬದವನು, ರಾಗ ಭಯ ಕ್ರೋಧಗಳಲ್ಲಿ ಇಲ್ಲದವನು ಸ್ಥಿರ ಮನಸ್ಸಿನ ಋಷಿ ಎನಿಸಿಕೊಳ್ಳುತ್ತಾನೆ. ಐಹಿಕ ಜಗತ್ತಿನಲ್ಲಿ ಒಳ್ಳೆಯದಾಗಲಿ ಕೆಟ್ಟದಾಗಲಿ ಯಾರ ಮನಸ್ಸನ್ನು ತಾಗುವುದಿಲ್ಲವೋ, ಯಾರು ಅದನ್ನು ಹೊಗಳುವುದಿಲ್ಲವೋ ತೆಗಳುವುದಿಲ್ಲವೋ ಅಂತವರು ಪರಿಪೂರ್ಣ ಜ್ಞಾನದಲ್ಲಿ ಸ್ಥಿತರಾಗಿರುತ್ತಾರೆ. ಸೊ ಇನ್ನೊಂದು ಉದಾಹರಣೆ ಕೃಷ್ಣ ಇಲ್ಲಿ ಕೊಡೋದು, ಒಂದು ಆಮೆ ನೋಡ್ತೇವೆ ನಾವು. ಅದು ಒಂದು ಸ್ಥಳದಿಂದ ಇನ್ನೊಂದು ಸ್ಥಳಕ್ಕೆ ಹೋಗುವಾಗ ಅದಕ್ಕೆಲ್ಲ ತನ್ನ ಕಾಲುಗಳು, ಕೈಗಳು, ತಲೆ ಎಲ್ಲ ಹೊರಗ್ತಾ ಇರ್ತದೆ. ಮತ್ತೆ ಅದರ ಗುರಿ ಹೋದ್ಮೇಲೆ ಮತ್ತೆ ಅದ ಕೈ ಕಾಲುಗಳೆಲ್ಲ ಒಳಗ್ತಾ ಅಂದ್ಬಿಡುತ್ತೆ. ಸೊ ಆ ರೀತಿಯಲ್ಲಿ ಹೇಳ್ತಾರೆ, ಈ ಭೌತಿಕ ಜಗತ್ತಿನಲ್ಲಿ ನಾವು ಕೆಲಸ ಮಾಡಬೇಕು, ಎಷ್ಟೋ ಕರ್ತವ್ಯಗಳಿದೆ. ನಾವು ಒಂದು ಕುಟುಂಬದಲ್ಲಿ ಒಂದು ಕೆಲಸ, ವೃತ್ತಿ. ಆದರೆ ನಾವು ಹೇಗಿರ್ಬೇಕು ಅಂದ್ರೆ ನಮಗೆ ಮನಸ್ಸು ಅಷ್ಟು ಫೋಕಸ್ ಅಲ್ಲಿದ್ದು ನಾವು ಯಾವ ಕಾರಣಕ್ಕೆ ಮಾಡ್ತಾ ತಿಳ್ಕೊಂಡು ಮಾಡ್ಬೇಕು ನಾವು. ಸೊ ಅದನ್ನ ಬಿಟ್ಟು ನಾವು ಇಂದ್ರಿಯ ಸುಖದಲ್ಲಿ ನಾವು ಮಗ್ನರಾಗಿ ನಮ್ಮ ಜೀವನವನ್ನು ನಾಶ ಮಾಡ್ಕೊಳ್ಬಾರದು. ಸೊ ಆ ರೀತಿಯಲ್ಲಿ ಇಲ್ಲಿ ಹೇಳ್ತಾ ಇರೋದು, ಆಮೆಯ ಉದಾಹರಣೆ ಮೂಲಕ ಕೃಷ್ಣ ಹೇಳ್ತಾ ಇರೋದು, ಭೌತಿಕ ಜಗತ್ತಿನಲ್ಲಿ ಎಷ್ಟೋ ಕೆಲಸಗಳು ಮಾಡಬೇಕು, ಆದರೆ ನಾವು ಯಾವುದಕ್ಕೆ ಮಾಡ್ತಾ ಇದೀವಿ, ಯಾಕೆ ಮಾಡ್ತಾ ಇದೀವಿ, ಆ ಉದ್ದೇಶ. ಸೊ ಹೇಳ್ತಾರೆ EQ, IQ, SQ ಅಂತ ಕೂಡ ಒಂದು ತುಂಬಾ ಚೆನ್ನಾಗಿ ಒಂದು ಪ್ರೆಸೆಂಟೇಷನ್ ಇದೆ. ಅದ್ರಲ್ಲಿ ಹೇಳ್ತಾರೆ ನಮಗೆ ಆಧ್ಯಾತ್ಮಿಕ ಜೀವನದಲ್ಲಿ ಗುರಿ ಅನ್ನೋದು ಗೊತ್ತಾಗುತ್ತೆ. ಇಲ್ಲಾಂದ್ರೆ ನಾವು ಏನ್ ಮಾಡ್ತಾ ಇದೀವಿ ಅಂತ ಗುರಿ ಇಲ್ಲದೆ ನಾವು ಜೀವನವನ್ನು ನಾವು ನಡೆಸ್ತಾ ಇರ್ತೇವೆ. ನಾವು ದೇಹಸ್ಥ ಆತ್ಮವನ್ನು ಇಂದ್ರಿಯ ಸುಖದಿಂದ ದೂರವಿಡಬಹುದು, ಆದರೆ ಇಂದ್ರಿಯ ಸುಖದ ವಸ್ತುಗಳ ರುಚಿ ಉಳಿಯುತ್ತದೆ. ಆದರೆ ಇನ್ನೂ ಉತ್ತಮವಾದ ರುಚಿ ಅನುಭವದಿಂದ ಈ ಆಸಕ್ತಿಗಳು ಕೊನೆಗಾಣಿಸಿದರೆ ಆತನ ಪ್ರಜ್ಞೆಯು ಸ್ಥಿರವಾಗಿರುತ್ತದೆ. ಸೊ ಇದು ಇಲ್ಲಿ ಹೇಳ್ತಾ ಇರೋದು, ನಮಗೆ ಇಂದ್ರಿಯ ಸುಖವನ್ನು ಬಿಡ್ಲಿಕ್ಕೆ, ಅದು ನಮಗೆ ಇಚ್ಛೆಗಳು ಬಿಡ್ಲಿಕ್ಕೆ ಸಾಧ್ಯ ಆಗೋದಿಲ್ಲ. ಆದರೆ ಒಂದು ಒಳ್ಳೆ ಇಚ್ಛೆ, ನಾವು ಭಗವಂತನ ಸಂಬಂಧದಲ್ಲಿ, ಅವನ ಒಂದು ಅರಿವಿನಲ್ಲಿ, ನಾವು ಅವನ ಸೇವೆಯಲ್ಲಿ ಅನುಭವಿಸುವ ಒಂದು ಆನಂದದಿಂದ ಈ ಚಿಕ್ಕ ಆನಂದಗಳನ್ನು ಬಿಡ್ಬೋದು. ಇಲ್ಲ ಅಂದ್ರೆ ಈ ಭೌತಿಕ ಸುಖವನ್ನು ಬಿಡೋದು ತುಂಬಾ ಕಷ್ಟ. ಇಂದ್ರಿಯ ಸುಖ, ಅದರಲ್ಲೂ ತುಂಬಾ ದೊಡ್ಡ ಸುಖ ಅಂದ್ರೆ ಮೈಥುನ ಸುಖ ಭೌತಿಕ ಜಗತ್ತಿನಲ್ಲಿ. ಸೊ ಇದು ಬಿಡ್ಲಿಕ್ಕೆ ಸಾಧ್ಯ ಇಲ್ಲ. ಇದು ಆದರೆ ಭಗವಂತನ ಸೇವೆಯಲ್ಲಿ ನಾವು ದಿವ್ಯ ಆನಂದವನ್ನು ಅನುಭವಿಸಿದಾಗ ಇದನ್ನ ಬಿಡಕ್ಕೆ ಸಾಧ್ಯ ಆಗುತ್ತೆ. ಇಲ್ಲ ಅಂದ್ರೆ ಅದು ಅಸಾಧ್ಯನೇ. ಅದು ಅಸಾಧ್ಯನ. ನಾವು ನೋಡ್ತೇವೆ ವಿಶ್ವಾಮಿತ್ರ ಮುನಿ ಅಂತ ದೊಡ್ಡ ದೊಡ್ಡ ಮುನಿಗಳು, ಅವ್ರು ಅಷ್ಟು ತೀವ್ರವಾಗಿ ತಪಸ್ಸು ಮಾಡ್ತಾ ಇಂದ್ರಿಯಗಳನ್ನ ನಿಗ್ರಹಿಸಕ್ಕೆ ಪ್ರಯತ್ನ ಪಟ್ಟರು, ಆದ್ರೂ ಕೂಡ ಒಮ್ಮೆ ಪತನಗೊಳ್ಳೋದು ನಾವು ಕೇಳ್ತೇವೆ. ಸೊ ಯಾಕೆ ಅಂದ್ರೆ ಆಧ್ಯಾತ್ಮಿಕ ಆನಂದ ಪಡೆಯೋವರೆಗೂ ನಮಗೆ ಭೌತಿಕ ಆನಂದ ಮತ್ತೆ ಮತ್ತೆ ನಮಗೆ ಆಕರ್ಷಿಸುತ್ತೆ ನಮಗೆ. ಸೊ ಇದು ಇಲ್ಲಿ ಕೃಷ್ಣ ಇಲ್ಲಿ ಸ್ಪಷ್ಟವಾಗಿ ಹೇಳ್ತಾ ಇರೋದು. ಇಲ್ಲಿ ಆಧ್ಯಾತ್ಮಿಕವಾದ ಅತ್ಯುನ್ನತ ಸುಖ ಅನುಭವಿಸ್ಬೇಕು, ಅವಾಗ್ಲೇ ಈ ಭೌತಿಕ ಸುಖವನ್ನು ಬಿಡಕ್ಕೆ ಸಾಧ್ಯ ಆಗೋದು. ಇಲ್ಲ ಅಂದ್ರೆ ಅದು ಅಸಾಧ್ಯವೇ. ಅದು ಅದು ಎಷ್ಟೆಷ್ಟು ಋಷಿಮುನಿಗಳು, ನಾವು ಎಷ್ಟೆಷ್ಟು ಇತಿಹಾಸ ಚರಿತ್ರೆಗಳು ಕೇಳ್ತೇವೆ ನಾವು. ಸೊ ಕೃಷ್ಣ ಇದನ್ನ ಹೇಳ್ತಾ ಇರೋದು, ಇಂದ್ರಿಯಗಳು ಎಷ್ಟು ಬಲಶಾಲಿ ಮತ್ತು ಆವೇಶದಿಂದ ಕೆಲಸ ಮಾಡುತ್ತವೆ ಎಂದರೆ ಅವುಗಳನ್ನು ನಿಯಂತ್ರಿಸಲು ಪ್ರಯತ್ನಿಸುತ್ತಿರುವ ವಿವೇಚನಾವಂತನ ಮನಸ್ಸನ್ನು ಸೆಳೆದುಕೊಂಡು ಹೋಗಿಬಿಡುತ್ತವೆ. ಸೊ ಇದು ಯಾರು ತನ್ನ ಇಂದ್ರಿಯಗಳನ್ನು ಸಂಪೂರ್ಣವಾಗಿ ನಿಯಂತ್ರಿಸಿ ಅಂಕೆಯಲ್ಲಿಡುತ್ತಾನೋ ಮತ್ತು ತನ್ನ ಪ್ರಜ್ಞೆಯನ್ನು ನನ್ನಲ್ಲಿ ಕೇಂದ್ರೀಕರಿಸುತ್ತಾನೋ ಅವನು ಸ್ಥಿರಬುದ್ಧಿಯವನು ಎಂದು ಕರೆಯುತ್ತಾರೆ. ಸೊ ಕೃಷ್ಣ ಸ್ಪಷ್ಟವಾಗಿ ಹೇಳ್ತಾ ಇರೋದು, ತಾನಿ ಸರ್ವಾಣಿ ಸಂಯಮ್ಯ ಯುಕ್ತ ಆಸೀತ ಮತ್ಪರಹ ವಶೇಯಸ್ಯ ಇಂದ್ರಿಯಾಣಿ ತಸ್ಯ ಪ್ರಜ್ಞಾ ಪ್ರತಿಷ್ಠಿತ. ಮತ್ಪರಹ ಅಂದ್ರೆ ಅವರ ಮನಸ್ಸನ್ನು ನನ್ನಲ್ಲಿ ಇಡ್ತಾರೆ. ಸೊ ಕೃಷ್ಣನಲ್ಲಿ ನಾವು ಮನಸ್ಸನ್ನು ಇಡೋ ಒಂದು ಸ್ಥಿತಿ ಬಂದಾಗ, ಸೊ ಕಲಿಯುಗದಲ್ಲಿ ಆ ರೀತಿ ಬರೋದಕ್ಕೆ ನಮ್ಮ ಭಗವಂತ ನಾಮ ಜಪ ಕೊಟ್ಟಿರೋದು. ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ. ಸೊ ಈ ಭಕ್ತಿ ಸೇವೆ ಕಾರ್ಯಗಳಲ್ಲಿ ಈ ಭಗವಂತನ ನಾಮ ಜಪದಿಂದ ಇದರ ಮನಸ್ಸು ಅಲ್ಲಿಟ್ಟಾಗ, ಆ ದಿವ್ಯ ಆನಂದ ಪಡೆದಾಗ ಮನಸ್ಸು ಇಂದ್ರಿಯಗಳು ನಮ್ಮ ನಿಗ್ರಹಕ್ಕೆ ಬರುತ್ತೆ. ಇಲ್ಲ ಅಂದ್ರೆ ಇದು ಅಸಾಧ್ಯವಾದ ಕೆಲಸ ಆಯ್ತು. ಸೊ ಇಲ್ಲಿ ಮುಂದೆ ಅಧ್ಯಾಯಗಳನ್ನ ನಾವು ಇದೆಲ್ಲ ಕೇಳೋಣ. ಇದು 2ನೇ ಅಧ್ಯಾಯ ಅಂದ್ರೆ ಭಗವಂತನ ಒಂದು ಸಾರವಾಗಿ ಹೇಳೋದ್ರಿಂದ ಇದೆಲ್ಲ ಒಂದ್ಸಲ ನಾವು ಫಾಸ್ಟ್ ಮುಗಿಸ್ತಾ ಇದೀವಿ ಅಷ್ಟೇ. ಸೊ ಕೃಷ್ಣ ಇಲ್ಲಿ ಹೇಳೋದು, ಹೇಗೆ ನಾವು ಭೌತಿಕ ಸ್ಥಿತಿ ಬದ್ಧ ಜೀವನದಲ್ಲಿ ನಾವು ಇದಕ್ಕೆ ಪತನವಾಗ್ತೇವೆ ಅಂತ ಹೇಳೋದು 2 ಶ್ಲೋಕಗಳು. ಧ್ಯಾಯತೋ ವಿಷಯಾನ್ ಪುಂಸಃ ಸಂಗಸ್ತೇಷೂಪಜಾಯತೆ, ಸಂಗಾತ್ ಸಂಜಾಯತೆ ಕಾಮಃ, ಕಾಮಾತ್ ಕ್ರೋಧೋಭಿಜಾಯತೆ, ಕ್ರೋಧಾತ್ ಭವತಿ ಸಮ್ಮೋಹ, ಸಮ್ಮೋಹಾತ್ ಸ್ಮೃತಿ ವಿಭ್ರಮಃ, ಸ್ಮೃತಿ ಭ್ರಂಶಾತ್ ಬುದ್ಧಿನಾಶೋ, ಬುದ್ಧಿನಾಶಾತ್ ಪ್ರಣಶ್ಯತಿ. ಸೊ ಮೊದಲಿಗೆ ಯಾವ ವಸ್ತುದ ಮೇಲೆ ಒಂದು ಚಿಕ್ಕ ಆಲೋಚನೆ ಅಷ್ಟೇ. ಆ ಚಿಕ್ಕ ಆಲೋಚನೆ ಬೆಳೆದಾಗೆ ನಮಗೆ ಅದು ಪಡಿಬೇಕು ಆ ವಸ್ತು ಅಂತ ನಮಗೆ ಇಚ್ಛೆ ಆಗುತ್ತೆ.
ಪಡಿಲಿಲ್ಲ ಅಂದ್ರೆ ನಮ್ಗೆ ಅದು ಒಂದು ಕ್ರೋಧನೇ ಬೆಳಿಬಹುದು. ಸೊ ಇಲ್ಲಿ ಹೇಳಿದು ಒಂದು ಉದಾಹರಣೆಗೆ ಹೇಳ್ತಾರೆ, ಒಂದು ಗಂಡು ಒಂದು ಹೆಂಗಸ್ಸಿನ ಮೇಲೆ ಮೊದಲು, ಸೊ ಏನು ಅವರು ಇವ್ರ ಸಂಬಂಧನೇ ಇಲ್ಲ, ಆದ್ರೆ ಅದು ಅವ್ರು ನೋಡ್ತಾ ನೋಡ್ತಾ ಆಲೋಚನೆ ಮಾಡ್ತಾ 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 ನನಗೂ ಅವ್ರು ಪಡಿಬೇಕು ಅಂತ ಒಂದು ಆಸೆ ಆಗುತ್ತೆ, ಕಾಮ ಭಾವನೆ ಬೆಳೆಯುತ್ತೆ. ಸಿಗ್ಲಿಲ್ಲ ಅಂದ್ರೆ ಕ್ರೋಧ ಬೆಳೆಯುತ್ತೆ. ಸೊ ಆ ರೀತಿಯಲ್ಲಿ ಯಾವ ಇಂದ್ರಿಯ ವಸ್ತುನು ನಾವು ಹೇಳೋದು, ನಾವು ಮೊದಲಿಗೆ ಅದೊಂದು ಕೇವಲ ಒಂದು ಚಿಕ್ಕ ಆಲೋಚನೆ ಅಷ್ಟೇ, ಅದನ್ನು ನಾವು ಅಲ್ಲಿ ನಿಲ್ಲಿಸ್ಲಿಲ್ಲ ಅಂದ್ರೆ ಅದು ಆ ಇಚ್ಛೆ ಹೆಚ್ಚಾಗ್ತಾ ಹೋಗುತ್ತೆ. ಸೊ ಹಾಗಾಗಿ ವೈದಿಕ ಕಾಲದಲ್ಲಿ ಇದನ್ನು ನಿಯಂತ್ರಿಸಲಿಕ್ಕೆ ಒಂದು ವ್ಯವಸ್ಥಿತವಾಗಿ ಒಂದು ವಿವಾಹ ಅನ್ನೋದಿದೆ. ಸೊ ಹಾಗಾಗಿ ಒಂದು ಗಂಡು ಹೆಣ್ಣಿನ ಸಂಬಂಧನೂ ಕೂಡ ಆ ವೈವಾಹಿಕ ಜೀವನದಲ್ಲಿ ಇರಬೇಕು, ಆಗ ಆ ಇಂದ್ರಿಯಗಳು ನಿಯಂತ್ರಣದಲ್ಲಿ ಬರುತ್ತೆ. ಇಲ್ಲ ಅಂದ್ರೆ ಅದರಲ್ಲೂ ಕೂಡ ತುಂಬಾ ನಿಯಮಗಳಿವೆ, ವೈವಾಹಿಕ ಜೀವನದಲ್ಲಿ ತುಂಬಾ ನಿಯಮಗಳಿವೆ. ಸೊ ಕೃಷ್ಣ ಆ ರೀತಿಯಲ್ಲಿ ಗೀತೆಯಲ್ಲಿ ಮುಂದೆ ನಮ್ಗೆ ಹೇಳ್ತಾರೆ, ಧರ್ಮ ಅವಿರುದ್ಧೋ ಕಾಮೋಸ್ಮಿ. ಈ ಕಾಮ ಜೀವನ ಧರ್ಮ ಅವಿರುದ್ಧ ಇರುವಾಗ ಅದು ನಾನು ಅಂತ ಕೂಡ ಕೃಷ್ಣ ಹೇಳ್ತಾರೆ. ಸೊ ಅದು ಕೂಡ ನಾವು ಮುಂದೆ ಕೇಳೋಣ ಅದ್ರ ಬಗ್ಗೆ. ಇಲ್ಲ ಅಂದ್ರೆ ಯಾವ ಇಂದ್ರಿಯ ವಸ್ತು ಆಗೂ ಕೂಡ ಆಗ್ಬೋದು, ಅದು ಹೆಚ್ಚು ಹೆಚ್ಚು ನಾವು ಅದರ ಬಗ್ಗೆ ಆಲೋಚನೆ ಮಾಡಿದಷ್ಟು ಅದು ನಮ್ಮನ್ನು ಪತನಗೊಳಿಸುತ್ತದೆ, ನಮ್ಮ ಬುದ್ಧಿ, ನಮ್ಮ ಮನಸ್ಸು ಎಲ್ಲವನ್ನು ಕೂಡ ಅದು ಹಾಳು ಮಾಡುತ್ತೆ ಅಂತ ಕೃಷ್ಣ ಇಲ್ಲಿ 2 ಶ್ಲೋಕಗಳಲ್ಲಿ ಹೇಳ್ತಾ ಇರೋದು. ಇಂದ್ರಿಯ ವಸ್ತುಗಳನ್ನು ಕುರಿತು ಚಿಂತಿಸುವ ಮನುಷ್ಯನಿಗೆ ಅವುಗಳಿಗೆ ಆಸಕ್ತಿ ಹುಟ್ಟುತ್ತದೆ. ಇಂತಹ ಆಸಕ್ತಿಯಿಂದ ಕಾಮವು ಹುಟ್ಟುತ್ತದೆ, ಕಾಮದಿಂದ ಕ್ರೋಧವು ಉದ್ಭವಿಸುತ್ತದೆ. ಕಾಮ ಅಂದ್ರೆ ಯಾವ ಭೌತಿಕ ಇಚ್ಛೆ ಕೂಡ. ಕ್ರೋಧದಿಂದ ಸಮೂಹವು ಉಂಟಾಗುತ್ತದೆ, ಸಮೂಹದಿಂದ ಸ್ಮೃತಿಯು ಭ್ರಮೆ ಉಂಟಾಗುತ್ತದೆ, ಸ್ಮೃತಿ ಭ್ರಮೆಯಿಂದ ಬುದ್ಧಿನಾಶವಾಗುತ್ತದೆ. ಬುದ್ಧಿನಾಶವಾದಾಗ ಮನುಷ್ಯನು ಮತ್ತೆ ಐಹಿಕ ಪ್ರಪಂಚದಲ್ಲಿ ಮುಳುಗುತ್ತಾನೆ. ಆದರೆ ರಾಗದ್ವೇಷಗಳಿಂದ ಬಿಡುಗಡೆಯಾಗಿ ಸ್ವಾತಂತ್ರ್ಯವನ್ನು ಕ್ರಮಗೊಳಿಸುವ ತತ್ವಗಳ ಮೂಲಕ ತನ್ನ ಇಂದ್ರಿಯಗಳನ್ನು ನಿಯಂತ್ರಿಸಬಲ್ಲವನು ಭಗವಂತನ ಪೂರ್ಣ ದಯೆಯನ್ನು ಪಡೆಯಬಲ್ಲ. ಸೊ ನಾವು ಪ್ರಯತ್ನ ಪಡಬೇಕು. ಸೊ ನಾವು ಪ್ರಯತ್ನ ಪಟ್ಟರೆ ಭಗವಂತ ನಮಗೆ ಅನುಗ್ರಹಿಸ್ತಾನೆ. ಕೃಷ್ಣ ಪ್ರಜ್ಞೆಯಲ್ಲಿ ಹೀಗೆ ತೃಪ್ತಿ ಹೊಂದವನಿಗೆ ಐಹಿಕ ಬದುಕಿನ 3 ಕ್ಲೇಶಗಳು ಇರುವುದಿಲ್ಲ. ಇಂತಹ ತೃಪ್ತಿಯನ್ನು ಕಂಡ ಪ್ರಜ್ಞೆಯಲ್ಲಿ ಮನುಷ್ಯನ ಬುದ್ಧಿಯು ಸ್ಥಿರವಾಗುವುದು. ಈ ಕೃಷ್ಣ ಪ್ರಜ್ಞೆ, ಈ ಭಗವಂತನ ದೈವ ಪ್ರಜ್ಞೆಯಲ್ಲಿ ಪರಾತ್ಪರದೊಂದಿಗೆ ಸಂಬಂಧವನ್ನು ಪಡೆಯದವನಿಗೆ ಅಲೌಕಿಕ ಬುದ್ಧಿಶಕ್ತಿಯಾಗಲಿ ಸ್ಥಿರವಾದ ಮನಸ್ಸಾಗಲಿ ಇರುವುದಿಲ್ಲ. ಇವುಗಳೆಲ್ಲದೆ ಶಾಂತಿ ಇಲ್ಲ, ಶಾಂತಿ ಇಲ್ಲದವನಿಗೆ ಸುಖವಿಲ್ಲಿ. ಸೊ ಹೀಗೆ ಈ ರೀತಿಯ ಜಗತ್ತು ಏನಂದ್ರೆ ಭೌತಿಕ ವಸ್ತುಗಳು ಪಡೆದಷ್ಟು ನಮ್ಗೆ ಆ ಸುಖ ಶಾಂತಿ ಸಿಗುತ್ತೆ ಅಂತ, ಅದಕ್ಕೆ ಕೃಷ್ಣ ಇಲ್ಲಿ ಹೇಳ್ತಾ ಇರೋದು ಇಲ್ಲ. ಈ ಭೌತಿಕ ವಸ್ತು ಪಡೆಯೋದ್ರಿಂದ ಅಲ್ಲ, ನಾವು ನಮ್ಮ ಮೂಲ ಪ್ರಜ್ಞೆ, ನಮ್ಮ ಅಸ್ತಿತ್ವ, ನಾವು ಆ ಆತ್ಮನೆಲೆಗೆ ಬರಬೇಕು. ಇದರಿಂದಾನೇ ನಮಗೆ ಸುಖ ಶಾಂತಿ ಅಂತ ಕೃಷ್ಣ ಸ್ಪಷ್ಟವಾಗಿ ಹೇಳ್ತಾ ಇರೋದು. ಚಂಡಮಾರುತವು ನೀರಿನಲ್ಲಿರುವ ದೋಣಿಯನ್ನು ಹೊಡೆದುಕೊಂಡು ಹೋಗುತ್ತದೆ. ಅದೇ ರೀತಿಯಲ್ಲಿ ಅಲೆದಾಡುವ ಇಂದ್ರಿಯಗಳಲ್ಲಿ ಒಂದರಲ್ಲಿ ಮನಸ್ಸು ನೆಟ್ಟರೂ ಅದು ಮನುಷ್ಯನ ಬುದ್ಧಿಶಕ್ತಿಯನ್ನು ಅಪಹರಿಸಬಲ್ಲದು. ಸೊ ಆಕ್ಚುಲಿ ಭಕ್ತಿ ಕಾರ್ಯಗಳಲ್ಲಿ ನಾವು ಪ್ರತಿಯೊಂದು ನಮ್ಮ ಇಂದ್ರಿಯಗಳು, ನಮ್ಮ ಕಣ್ಣು ಇದೊಂದು ಸುಂದರವಾದ ರೂಪಗಳು ನೋಡ್ಬೇಕು ಅಂತ, ಅದು ಭಗವಂತನ ಸುಂದರ ಅಲಂಕೃತವಾದ ಮೂರ್ತಿ, ಭಗವಂತನ ಅರ್ಚಾವತಾರ ದೇವಾಲಯಗಳಲ್ಲಿ ಅದನ್ನು ನೋಡ್ತೇವೆ ನಾವು. ಸೊ ಇದರಿಂದ ನಮಗೆ ಆ ಒಂದು ಸಂತೃಪ್ತಿ, ಒಂದು ಸಂತೋಷ. ಸೊ ಆ ರೀತಿ ನಾವು ಈ ಭೌತಿಕವಾಗಿ ಆಕರ್ಷಣೆಯಿಂದ ಮುಕ್ತರಾಗ್ತೇವೆ. ಕೇಳೋದು ನಾವು ಭಗವಂತನ ನಾಮ, ಒಂದು ಭಜನೆ, ಅದರ ಮೂಲಕ. ಇಲ್ಲ ಅಂದ್ರೆ ಈ ರಾಕ್ ಮ್ಯೂಸಿಕ್, ಪಾಪ್ ಮ್ಯೂಸಿಕ್ ಇದೇನೇನೋ ಇವೆ, ಇದರಿಂದ ನಾವು ಮುಕ್ತರಾಗ್ತೀವಿ ಈ ಆಕರ್ಷಣೆಯಿಂದ. ಈ ನಮ್ಮ ನಾಲಿಗೆ ರುಚಿ ರುಚಿಯಾದ ಪದಾರ್ಥವನ್ನು ತಿನ್ಬೇಕು ಅಂತ ನಾವು ಭಗವಂತನಿಗೆ ಅರ್ಪಣೆ ಮಾಡಿ ಸಾತ್ವಿಕ ಆಹಾರವನ್ನು, ಆ ಪ್ರಸಾದವನ್ನು ಸ್ವೀಕರಿಸ್ತೇವೆ. ನಮ್ಮ ಮೂಗು ಇದು ಭಗವಂತನಿಗೆ ಅರ್ಪಣೆ ಮಾಡಿದ ಹೂವು, ಇದನ್ನು ನಾವು ಇದು ಮಾಡ್ತೇವೆ, ವಾಸನೆ ತೆಗೆದುಕೊಂಡು. ಈ ರೀತಿಯಲ್ಲಿ ಇಂದ್ರಿಯಗಳು ಇವೆ. ಆದ್ರೆ ಇಂದ್ರಿಯಗಳನ್ನು ನಾವು ಪರಿಶುದ್ಧ ಮಾಡ್ಲಿಕ್ಕೆ ಭಗವಂತನ ಸಂಬಂಧದಲ್ಲಿ ಉಪಯೋಗಿಸುವ ಮಾರ್ಗದಿಂದ ಇದರೆಲ್ಲ ನಿಗ್ರಹ ಸಿಗುತ್ತೆ ನಮಗೆ. ಇದು ಸುಲಭವಾದ ಮಾರ್ಗ, ಇದು ಈ ಭಕ್ತಿಯ ಮಾರ್ಗದಲ್ಲಿ. ಇಲ್ಲಾಂದ್ರೆ ಬೇರೆ ಮಾರ್ಗದಲ್ಲಿ ಇಂದ್ರಿಯ ನಿಗ್ರಹ ಮಾಡೋದು ಅದು ಶಾಶ್ವತವಾದದಲ್ಲ, ಅದು ಪತನ ಹೊಂದುತ್ತೇವೆ ಅಂತ ನಾವು ಮುಂದೆ ನಾವು ನೋಡೋಣ. 3ನೇ 4ನೇ ಅಧ್ಯಾಯ 5ನೇ ಅಧ್ಯಾಯ. ಮಹಾಭಾವುವೆ, ಈ ಕಾರಣದಿಂದ ಯಾರು ತನ್ನ ಇಂದ್ರಿಯಗಳನ್ನು ಅವುಗಳ ವಸ್ತುಗಳಿಂದ ತಡೆದಿಡುತ್ತಾನೋ ಆತನು ನಿಶ್ಚಯವಾಗಿಯೂ ಸ್ಥಿರ ಬುದ್ಧಿಯವನು. ಎಲ್ಲ ಪ್ರಾಣಿಗಳಿಗೆ ರಾತ್ರಿಯಾದಾಗ ಜಿತೇಂದ್ರಿಯನಿಗೆ ಎಚ್ಚರವಾಗಿರುವ ಕಾಲ, ಎಲ್ಲ ಪ್ರಾಣಿಗಳಿಗೆ ಎಚ್ಚರುತ್ತಿರುವ ಕಾಲವಾದಾಗ ಆಂತರ್ಯ ಪರೀಕ್ಷೆಯನ್ನು ಮಾಡಿಕೊಳ್ಳುವ ಮುನಿಗೆ ರಾತ್ರಿ ಆಗುತ್ತದೆ. ಸದಾ ನದಿಗಳು ಪ್ರವೇಶಿಸಿ ನೀರು ತುಂಬುತ್ತಿದ್ದರೂ ಶಾಂತವಾಗಿರುವ ಸಾಗರದಂತೆ ನಿರಂತರವಾಗಿ ಹರಿದು ಬರುವ ಕಾಮಗಳಿಂದ ಮನಸ್ಸು ಕಲಕದಂತಿರುವ ಮನುಷ್ಯನು ಮಾತ್ರವೇ ಶಾಂತಿಯನ್ನು ಸಾಧಿಸಬಲ್ಲ. ಇಂತಹ ಕಾಮಗಳನ್ನು ತೃಪ್ತಿಗೊಳಿಸಲು ಶ್ರಮಿಸುವವನಿಗೆ ಶಾಂತಿ ದೊರೆಯಲಾರದು. ಯಾವ ಮನುಷ್ಯನು ಇಂದ್ರಿಯ ತೃಪ್ತಿಯ ಎಲ್ಲ ಬಯಕೆಯನ್ನು ತ್ಯಜಿಸಿದ್ದಾನೋ, ಬಯಕೆಗಳಿಂದ ಮುಕ್ತನಾಗಿ ಬದುಕುತ್ತಾನೋ, ಒಡೆತನದ ಭಾವವನ್ನು ಸಂಪೂರ್ಣವಾಗಿ ಬಿಟ್ಟು ಬಿಟ್ಟಿದ್ದಾನೋ ಮತ್ತು ಅಹಂಕಾರ ರಹಿತನಾಗಿದ್ದಾನೋ ಅವನು ಮಾತ್ರ ನಿಜವಾದ ಶಾಂತಿಯನ್ನು ಪಡೆಯಬಲ್ಲ. ಸೊ ಆಕ್ಚುಲಿ ಇನ್ನ 5ನೇ ಅಧ್ಯಾಯದಲ್ಲಿ ಭಗವಂತನು ಶಾಂತಿ ಸೂತ್ರ ಅಂತ ಕೊಡೋದೇ ನಾವು ನೋಡ್ತೇವೆ. ಶಾಂತಿ ಸೂತ್ರ ಅಂದ್ರೆ ನಾವು ಅರ್ಥ ಮಾಡ್ಕೊಳ್ಬೇಕಾದ್ದು, ಕೃಷ್ಣನು ಪರಮ ನಿಯಾಮಕ, ಎಲ್ಲದರ ಓನರ್, ಎಲ್ಲದರ ಒಡೆಯ. ಸೊ ಅವನು ಪರಮ ಸರ್ವ ಶ್ರೇಯಾಭಿಲಾಷಿ, ಎಲ್ಲರ ಸ್ನೇಹಿತ, ಪರಮ ಸ್ನೇಹಿತ. ಸೊ ಮತ್ತೆ
ಇದನ್ನು ಅರ್ಥ ಮಾಡ್ಕೊಂಡಾಗೆ ನಮಗೆ ನಿಜವಾದ ಸುಖ ಶಾಂತಿ ಬರುತ್ತೆ ನಮಗೆ. ಅಲ್ಲಿ ಕೂಡ 5ನೇ ಅಧ್ಯಾಯದಲ್ಲಿ ಇದರ ವಿವರಣೆ ನಾವು ಕೇಳ್ತೇವೆ. ಮತ್ತೆ ಇದು ಆಧ್ಯಾತ್ಮಿಕ ಮತ್ತು ದೇಹ ಸಮ್ಮತ ಬದುಕಿನ ರೀತಿ. ಇದನ್ನು ಸಾಧಿಸಿದ ಅನಂತರ ಮನುಷ್ಯನು ಭ್ರಮೆಗೆ ಒಳಗಾಗುವುದಿಲ್ಲ. ಸಾವಿನ ಗಳಿಗೆಯಲ್ಲೂ ಮನುಷ್ಯನು ಈ ಸ್ಥಿತಿಯಲ್ಲಿದ್ದರೆ ಭಗವದ್ಧಾಮವನ್ನು ಪ್ರವೇಶಿಸುತ್ತಾನೆ. ಸೊ ಇದು ಭಗವದ್ಗೀತೆ ನಮ್ಮ ಅಧ್ಯಯನ. ಈ ಮನುಷ್ಯ ಜನ್ಮದ ಇದು ಹೋರಾಟ ಅಂದ್ರೆ ಈ ದೈವ ಪ್ರಜ್ಞೆಯನ್ನು ಗಳಿಸೋದಕ್ಕೆ ನಮ್ಮ ಪ್ರಯತ್ನ. ಸೊ ಕೃಷ್ಣ ಹೇಳೋದು ಈ ರೀತಿಯಲ್ಲಿ ನಾವು ಬೆಳೆಸ್ಕೊಂಡ್ರೆ ನಾವು ಭಗವದ್ಧಾಮ ಸೇರೋದು ಖಂಡಿತ ನಾವು ಅಂತ ಭಗವಂತನು ಹೇಳ್ತಾ ಇದ್ದಾನೆ. ಸೊ ಆ ರೀತಿಯಲ್ಲಿ ಆಕ್ಚುಲಿ 2ನೇ ಅಧ್ಯಾಯದ ಉದ್ದೇಶ ಈ ಧರ್ಮದ ಜ್ಞಾನ ಏನು, ನಾವು ದೇಹ ಅಲ್ಲ, ನಾವು ಆತ್ಮ, ಇಲ್ಲಿಂದ ಸ್ಟಾರ್ಟ್ ಆಗುತ್ತೆ. ಸೊ ಈ ಜ್ಞಾನ ಎಲ್ಲಿದೆ, ಯಾವ ಶಾಲಾ ಕಾಲೇಜಲ್ಲಿ ಇದರ ಒಂದು ಚರ್ಚೆ ಇದೆ. ಸೊ ಇದು ತುಂಬಾ ಮುಖ್ಯವಾದ ಜ್ಞಾನ. ಇದು ABCD, ಆಧ್ಯಾತ್ಮ ಜೀವನ ABCD. ಇದು I ನಮಗೆ. ಸೊ ಕೃಷ್ಣ ಇದರ ಬಗ್ಗೆ ಹೇಳಿ ನಂತರ ತನ್ನ ಪರಮಾತ್ಮನ ಸ್ಥಾನ ಮತ್ತೆ ನಮಗೂ ಅವನ ನಿತ್ಯ ಸಂಬಂಧ, ಇದಕ್ಕೆ ಭಕ್ತಿ ಕಾರ್ಯಗಳು ಮಾಡಬೇಕು. ಇದರ ಮೂಲಕ ಈ ಭೌತಿಕ ಜಗತ್ತಿನ ನಮ್ಮ ಏನು ಇಂದ್ರಿಯ ವಸ್ತುಗಳನ್ನು ನಾವು ಇದ್ದೇವೆ ಅದರಿಂದ ಮುಕ್ತರಾಗ್ತೇವೆ ಅಂತ ಭಗವಂತ ತಿಳಿಸ್ಕೊಡೋದು ನಾವು ಈ ಅಧ್ಯಾಯದಲ್ಲಿ ಕೇಳಿದ್ವಿ. ಹರೇ ಕೃಷ್ಣ ಎಲ್ಲ ಭಕ್ತರಿಗೂ. ಇವತ್ತು ಸ್ವಲ್ಪ ಲೇಟೇ ಆಯ್ತು, ಇದು ದೊಡ್ಡ ಅಧ್ಯಾಯ. ಓಕೆ, ನೀಲಂ ಮಾತಾಜಿ ನೀವು ಇನ್ನ ಇದ್ದೀರಾ? ನೀವು ಲೀವ್ ಆಗಿ ತೋರಿಸ್ತಿರೋನು ಅಂತ ಅದಕ್ಕೆ ಅದೇ ಆಮೇಲೆ ಶೇರ್ ಮಾಡ್ಬೇಕಲ್ವಾ ಗ್ರೂಪ್ ಅಲ್ಲಿ, ಅದಕ್ಕಂತ PPT ಮಾತಾಜಿ ಇವತ್ತು ಬೇಡವಾ ಅಂತ ನಾಳೆ ನೋಡ್ತೀನಿ. ಆದ್ರೆ ಅದು ಕಾನ್ಶಿಯಸ್ನೆಸ್ ಒಂದು ಪ್ರಜ್ಞೆ ಹೇಗೆ ನಾವು ಆತ್ಮ ಅನ್ನೋದಕ್ಕೆ ಒಂದು ಇದೆ ಪ್ರೆಸೆಂಟೇಷನ್, ಅದು ನಾಳೆ ನೋಡೋಣ. ಇವತ್ತು ಚಾಪ್ಟರ್ ಓದ್ತೇನೆ ಅಷ್ಟೇ. ಓಕೆ.